ಓ ಅವಿನಾಶ್ ಬ್ರೋ, ಜೈ ಶ್ರೀರಾಮ್, ವೆಲ್ಕಮ್ ಟು ಲೈವ್. ಎಂಚ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ವನಸ್ ಪುರಾಣ ಇದಾದ ಸ್ಪೆಷಲ್ ಬಾರಿ ಬಿಸಿ ಇತ್ತಾರ ದೇವಂತ ದಿನ. ಫೈನಲಿ ಬ್ಯಾಕ್. ಮಸ್ತ್ ಸಮಯ ಹಿಡ್ಬೇಕು ಅಂದಂದಿ ಈರ್ ಮಸ್ತ್ ಸಮಯ ಅನ್ ಬರಂದೆ ಬೊಕ್ಕ ವನಸ್ ಪುರಾಣ ಇದಾದ ಸ್ಪೆಷಲ್ ವಾಟ್ ಈಸ್ ದ ಸ್ಪೆಷಲ್? ಸಮ ಉಂಡ ಕುಜಾಲು ಬಣಂದುಲ್ಲೆ ಅವನ್ ದಾದನ ಹಿಂಗಂತರ ತೋಜಿನ ಅಂಚಾಯನ್ನು ಕೂಡ ತೂಯಿನಿ ಎಂಕ ಕಟ್ಟದ ಕೋರಿ ಓ ಒಂದೇ ಕೋಡೆ ಕಟ್ಟಾಯ್ತನ ತಿನಿಯ ಆವಲಿ ಮಾರ ಕಟ್ಟದ ಕೋರಿ ಕೋಡೆ ಕಂಡಬಟ್ಟೆ ಜನ ಬತ್ತಿತ್ತೇರಿ ಪೂರ ಬಿಗ್ ಬಾಸ್ ಸಾಯ್ಬಕ್ಕ ಮಸ್ತ್ ಜನ ಬತ್ತೇರಿ ಮುರಾಣಿ ದಿಂಚ ಬರಂದಿನಗಳು ಪೂರ ಕೆಲವು ಲೇಟ್ ಕೋಡೆ 3 ಗಂಟೆ 15 ಗಂಟೆ 10 ಗಂಟೆ ಬಿಟ್ಟು ಆಯ್ತು 15 ಗಂಟೆ ಆಯ್ತು ನಂದು ಎಂಡ್ ಬಂದ್ಪುನಾಗ ತೆರೆ ತೆರೆ ಬೆರಿ 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 ಕಟ್ಟದ ಕೋರಿ ಸುಕ್ಕ ಅವು ಎಂಚ ಮಂತಿನಿ ಗೊತ್ತಾ? ಇದೇ ಕಾಲೇಜ್ ಯಾವಂದುಂಡು ತೇತ ರಜೆನಾ? ಓಹೋ la 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 la. ನಮಸ್ಕಾರಗಳು. ನವೀನ್ ಅನ್ನ ಅಂತಿದ್ದಾರೆ. ನಮ್ಮ ಮಹಾದೇವ್ ಬ್ರೋ ಬಂದರು. ಹಾಯ್ ಮಹಾದೇವಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಲೈಕ್ ಡನ್ ಅಂತಿದ್ದಾರೆ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ಹೇಗಿದ್ದೀರಿ? ಹೇಗಿತ್ತು ಇವತ್ತಿನ ದಿವಸ?
ಜೀವನದಲ್ಲೂ. ಲೈವಿಗೆ ಬಂದ ಎಲ್ಲ ಜನರಿಗೂ ನಮಸ್ಕಾರಗಳು. ಹೇಗಿದ್ದೀರಿ? ಮತ್ತೆ ಯಾರು ಮೇರೆ ಕೂತ್ಕೊಂಡು ನೋಡುವುದರ ಬದಲು ಕೆಳಗೆ ಬಂದು ಮಾತಾಡಿ. ಸಂಪತ್ತನ್ನು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಪತ್ತನ್ನು. ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಧನ್ಯವಾದಗಳು ನಿಮಗೆ ಲೈವಿಗೆ ಬಂದಿದ್ದಕ್ಕೆ. ನಂದು ಊಟ ಆಯಿತು. ಅನ್ನ, ಸಾಂಬಾರು, ಬೆಂಡೆಕಾಯಿ ಪಲ್ಯ. ಹೌದಾ? ನನಗೆ ಟೊಮೆಟೊ ಸಾರು ಮತ್ತು ರೈಸ್ ಇತ್ತು. ಹಾಯ್ ನವೀನರೇ, ಎಂಚ ಉಳ್ಳರು ಒಂದು ಕೇಂದ್ರೀ ಸಂಪತ್ತನ್ನೇ. ಯಾನು ಹುಷಾರುಳ್ಳೆ ಸಂಪತ್ತನ್ನ. ಈರೆಂಚ ಉಳ್ಳರು ಒಡಸಾಡೆ ದಾದಿ ಸ್ಪೆಷಲ್ ಬೊಕ್ಕ. ಏನು ವಿಶೇಷ? ನಮ್ಮದು ಊಟ ಆಯಿತು ಸರ್. ಟೊಮೆಟೊ ಸಾರು ಇತ್ತು, ಟೊಮೆಟೊ ರಸಮ್ನೊಂದಿಗೆ ನಮ್ಮ ರೈಸ್ ಇತ್ತು. ಈಗ ಎಂಕ್ ಕಟ್ಟದ ಕೋರಿ ಅಂದಿ ಈರು ಕೂಡ ಹೊನೊಚ್ಚಿ ಹೊರ ಪಂಡರತೆ ಕಡೆ ಯಾವ ಕೂಡ ಹೊಡ ಬನೋಚಿ ಎಂಗ್ಲೆಗೆ ಬಕ್ಕ ಒಂದು ಆಪುನು ಇಂಜಿನೆ ಕಟ್ಟದ ಕೋರಿ ಬ್ರೈನ್ ಬನೊಂದು ಉಪ್ಪುನು. ಬ್ರೈನ್ ಕಂತ ಒಂದು ಉಪ್ಪುನು ಕಟ್ಟದ ಕೋರಿ ನಿಮ್ಮ ಕಡೆ ಚಳಿ ಕಡಿಮೆ ಆಯಿತಾ? ಇಲ್ಲಿ ಇನ್ನೂ ಸ್ವಲ್ಪ ಚಳಿ ಇದೆ. ಇಲ್ಲಿ ಸಹ ಉಂಟು, ಸ್ವಲ್ಪ ಉಂಟು, ಆದರೆ ಕಡಿಮೆ ಆಯಿತು. ಇಲ್ಲಿ ಈಗ ಅಂಥ ಚಳಿ ಏನು ಬರೋದಿಲ್ಲ. ಅಗ್ಗೆರೆ ಕೂಲಿ ಪಡ್ತೆ ಮಲ್ತೆ ಅವನೊಂದುಲ್ಲಿರು ಅಂದ. ಓಕೆ ಎಂಕೆಲ್ಲ ಕೂಲಿಲ್ಲ ಪೋತುನಿ ಆತ ಜಾಸ್ತಿ ಅಗ್ಗೆರೆ ಆಪುಜಿ. ಮೆದು ಮಾಸ ಎತ್ತನ ಅಗ್ಗಿಯೋಲಿ, ಗಟ್ಟಿದ ಮಾಸ ಅಗ್ಗೆರೆ ಆಪುಜಿ. ಮಲ್ಲೆಜಿ ಅಗ್ಗಿಲೆ ಪೂರ ಎಂಕ್ಲೆ ನೆಂತೊಂದು ಅಗ್ಗಿಲೆ ಇರು. ಅವ ಎಂಜಿನ ಗಟ್ಟಾಡಿ ಗೆಂದಿದಿನ ಕೋರೆ ನಿಖಿಲು ಕಟ್ಟದಾರ ಕೋಡೆ ಬಾರಿ ಕೋರ್ದ ಕಟ್ಟದ ಪಾತ್ರ ಆವಂತು ನೀ ನಮ್ಮ ಲೈವ್ ಇಡು. ಮುಲ್ಪ ಜೋರು ಚಳಿ ಉಂಡಿ ಅಂದ. ಓಕೆ ಉರುಡತೆ ಮುಲ್ಪೆಲ್ಲ ರಾತ್ರಿ ಚಳಿ ಆಪುಂಡು. ನಾನು ಆ್ಯಕ್ಚುಲಿ ಫ್ಯಾನ್ ಪಾಡ್ದಿನ ಎಲ್ಲ ಹೊರ ಬಂದು ಅನ್ಪ ಫ್ಯಾನ್ ಕೋಡೆ ರಾತ್ರಿ ಎಲ್ಲ ಹಾಕೋದು ಬಂದು ಬಂತದೆ ಎತ್ತು ಹೊರ್ತು ಗೊತ್ತುಜಿ. ಬಟ್ ಚಳಿಟ್ಟು ಜಾಸ್ತಿ ಚಳಿ ಆವಂತು ಬೊಕ್ಕ ಬಂದು ಬಂತೆ ಫ್ಯಾನ್ಲ ಬಂದು ಬಂತೆ ಬೊಕ್ಕ ಕಾಂಡೆನಕ ಕೊಡೊಂಚೂರು ಸೆಕೆ ಶುರು ಆಪುಂಡು. ಬೊಕ್ಕ ಮದ್ದಂಡ ಪುರ ದೊಂಬುಂಡಿ ಕಂಡಬಟ್ಟೆ ಮೊರನೆ ಐತಾರ ಪಿದೆ ಬೋದಿತ್ತು ಕಂಡಬಟ್ಟೆ ದೊಂಬಿತ್ತು. ಲಾ 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 la 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 na 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 ಲೈಕ್ ಕೊರೋಡಿ ಕೇರೊಂದುಲ್ಲೇರು ಲೈಕ್ ಕೊಂಚ ಕೊರ್ದು ಬಿಡ್ಲಿ ಬೊಕ್ಕ ದಾದ ಬನ್ಪೋರಿ ಪತ್ತೊಂದುಲ ಅತಿ ಎಂಕಿತ್ತ ಲೈಕ್ ಹಿಡ್ದಲ್ಲ ಅಂದು ಕಾಸ ವಾಚವರದಲ್ಲ ಆಪುಜ ಅಂದ ಇಟ್ಟು ಗೊತ್ತುಜಿ ದಾದ ಅಂದು ಅಂಡೆಲ್ಲ ಕೊರ್ಲಿ ಬೈದಾರತೆ ಕೊರ್ಲಿ ದಾದ ಎರಡು ಪಕ್ಕಡಿ ಕೊರಂದೆ ಕುಳ್ಳುದಿಲ್ಲ ಇರಗೆ ದಾಲ ಲಾಭ ಎತ್ತನ ಕೊರಂದೆ ಕುಳ್ಳು వచ్చి ಲಾಭ ಅಜ್ಜಿಂಡ ದಾದ ಪ್ರಯೋಜನ ಕೊಳ್ಳೆ ರಾಜನ್ ಅವತ್ತಿರು. ಹಾಯ್ ರಾಜ್ ಬ್ರೋ, ವೆಲ್ಕಮ್ ಟು ಲೈವ್. ರಾಜೇಶ್ ದೇವಾಡಿಗ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಾಸು ಆಪುಜತೆ ಕಾಸು ಬರ್ಪುಜ ಆಯ್ತು ಲೈಕ್ ಕಾಸು ಬರ್ಪುಜಿ ಅವು ಜಸ್ಟ್ ಒಂಜಿ ಖುಷಿ ಆಪುಣ ಜನ ಬೈದಿರು ಈತ ಜನ ಲೈಕ್ ಕೊಡ್ತಿರಂದ ಆತಿ ಬೊಕ್ಕದಲಚ್ಚಿ ದುಂಬಂಡ ವಾಚ್ ಅವರು ಮಸ್ತ್ ಆವಡಿತ್ತನತೆ ಅಪ್ಪಗಂಡ ಒಂಚೂರು ಅವು ಬೋಡಿತ್ತನೆ ಎಂಗೇಜ್ಮೆಂಟಿಗೆ ಪಂಡ ಲೈಕ್ಸ್ ಕಾಮೆಂಟ್ಸ್ ಅಂಚ ಪೂರ ಇತ್ತಂಡ ಅವು ಜಾಸ್ತಿ ವಾಚ್ ಅವ್ರು ಬರುಂತು ನಂದ ಇಟ್ಟು ಗೊತ್ತು ಜಿಂಗ್ ಕರೆಕ್ಟ್. ಬಟ್ ಅಂಚಂಜಿ ನಮ್ಮ ಮಾತೆಲ್ಲ ಪನೊಂತಿರತ್ತೆ. ನಮ್ಮ ಮೇರೊಂಜಿ ದುರ್ಗಕ್ಕ ಕೊರಗಜ್ಜನ ಕೋಲದ ಪಾಡ್ದಿರು. ಹೌದೌದು ನೋಡಿ ಇಲ್ಲಿ ಬರ್ದಿದೆ ನೋಡಿ, ಇದು ಒರಿಜಿನಲ್ ಶರ್ಟ್ ಆಯಿತಾ ನೋಡಿ. ಇದು ಇಂಥ ಶರ್ಟ್ ಎಲ್ಲ ಸಿಗುವುದಿಲ್ಲ ಎಲ್ಲ ಕಡೆ, 2 ಪೀಸ್ ಇರುವುದು ಇಲ್ಲಿ ದುಬೈಯಲ್ಲಿ. 10 ಲಕ್ಷ ಬ್ರೋ ಶರ್ಟ್ದ ಬ್ರೋ. ಒಯ್ಟು ಕಾಸು ಬರ್ಪುಂಡು ಬಲ್ಲೆ, ಕಾಸು ಪೋಸ್ಟ್ ಆಫೀಸಲ್ಲಿ ಬರ್ಪುಂಡಿ, ಕಾಸು ಒಯ್ಟ್ಲ ಬರ್ಪುಜಿ. ಪೊಂಜೋಲೆ ಗಂಟಂಜಿ 2,000 ಬರ್ಪುಂಡು ಗೌರ್ಮೆಂಟ್ದ, ಬಾಕಿ ನಂಗೆ ಪುರ ಬೆಂದನ್ನ ಬರ್ಪುಂಡು ಜಿಂಡಜ್ಜಿ.
ಸರಿ ತಕ್ಕದಾನೆ ಬರ್ಪೂಜೆ ಲೈವ್ ಅಕ್ಕಳು ಫುಲ್ ಬ್ಯುಸಿ ಐತೆ ಹೋದರೆ ಪರೀಕ್ಷೆ ನನ್ನ ಮಾರ್ಚಿಡ್ ಪರೀಕ್ಷೆ ಉಂಡತೆ ಐಕ್ ಮಾರ್ಚಿಡ್ ಲಾಸ್ಟ್ ಎಕ್ಸಾಮ್ ಅತೆ ಪುರ್ಸೊತ್ತಿಜ್ಜಿ ಓದುವೇರೆ ಅಕ್ಕಳು ಓದೇರೆ ಟೈಮ್ ಉಂಡು ಮಕ್ಕಳಿಗೆ ಕುಲ್ಲ ಉಡು ಅಂತೆ ಕಲ್ಪ ಉಡು ಅವುಪುರ ಉಂಡು ಬೇಲೆ ಉಂಡು ವಾನ್ ದೀಪಲ್ಲ ಅಂದಲ್ಲ ಗೊತ್ತಿಜ್ಜಿ. ಹಾಗೆ ಒಂದು ವಿಡಿಯೋ ಮಾಡಿ ಹಾಕ್ಬೋದಲ್ಲ ಸಣ್ಣದೊಂದು ಲಿರಿಕ್ ಇದು ಶಾರ್ಟ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೇಕಲ್ಲ. ಇಂಥ ಶರ್ಟ್ ಎರಡೇ ಇರೋದು ದುಬೈಯಲ್ಲಿ ನೋಡಿ, ಇದೇ ನೋಡಿ ಕಂಪನಿದ ಹೆಸರು ನೋಡಿ ವೈರಲ್ ಆಗ್ಬೋದು ಸ್ವಲ್ಪ. ಶರ್ಟ್ ನೋಡಿ ಕಂಗಳ ಅದೇ ಬ್ರೋ, ಕನಗಲ ಅದೇ ಬ್ರೋ, ಕಾನಗಲ ಅದೇ ಶರ್ಟ್ ನೋಡಿ ಕಾನಗಲ ಅದೇ ಬ್ರೋ ಅಂತ. ಸಂಪದನೆ ಉಂಡಿ ಒಂದು ನ್ಯಾಯನೇ ಪಲ್ನೆ ನಮಕ್ ಬಸ್ ಫ್ರೀ ಇಜ್ಜಿ ಅವು ದಾಯಿಗ್ ನಮ್ಮ ನರಮಣಿ ಅತ್ತೆ ಅಣ್ಣ ಒಂಜಿ ನಮಕ್ ಬಸ್ ಫ್ರೀ ಇಜ್ಜಿನಲ್ಲ ಬೊಡೆದೆಲ್ಲೇ ಗುಂಡತ್ತೆ ನಂಗೆ ಮದಿಮೆಂಡ ಬೊಡೆದಿಗೆ ಪೋಲಿ ಇಲ್ಲದಾಗ್ಲೇ ಪೂರ ಪೋಲಿ. ಸೊ ಅವಳು ನಮ್ಮನೆ ಕಾಸು ಹೊರಿಯುಣತೆ ಗೊತ್ತಾಂಡಿರೆಗ್ ಇಲ್ಲಾರ್ದು ಏರ್ಫೋನ್ ಎಲ್ಲ ಕಾಸು ಪೂರ ನಮ್ಮತ್ತ. ಸೊ ಐಕಾಕ್ಳು ಪೊಂಜೋಲ್ ಎಗ್ದಿತ್ತೀರ ಅಂಜೋಲ್ ಅಂತ ಕೊರಾಡು ಪೊಂಜೋಲ್ ಧರ್ಮಕ್ಕೆ ಪಾಡು ನಂಚ. ಹತ್ತು ಲಕ್ಷ ಅದಕ್ಕೆ ಮಿಂಚಿನ 10 ಲಕ್ಷ ಉಂಟು ಅದಕ್ಕೂ ಮಿಂಚಿನ ಅಂತ ಮಿಂಚಿತದ ಎಂಕ್ ಬುಡೆದಿಜ್ಜಿ ಇತ್ತೆ ಎಂಕ್ ಬಂಗತಿ ಅಂದ್ ಇರಗ್ ಬೊಡೆದಿ ಆಯ್ಬೇಕವ ಇರಗು ಉಪಯೋಗ ಹಾಪುಂಡು ಈರ್ಲ ಬೊಡೆದಿಲ್ಲ ಮತ್ತೆ ದೇವಸ್ಥಾನ ಪೂರ ಪೋಯಡ ಗಾಡಿತ್ತನ ಓಕೆ ಇರಡ ಇಜಿಂಡ ತೀರು ಬಸ್ ಇಟ್ಟು ಪೋಪಾರು ಅಡೆ ಇಡೆ ದೂರ ಅಪ್ಪಾಗ ಇರಗ ಒಂಜೇ ಟಿಕೆಟ್ ತೆಪ್ಪರ ದಿಕ್ಕುನು ಇಜಿನ 2 ಟಿಕೆಟ್ ತೆಪ್ಪರ ದಿಕ್ಕುನು. ಸೊ ಇರಗ ಲಾಭತ್ತಾ ಒರಿಯನಲ್ಲ ಒರಿ ಉಂಡತಿ. ಬಡೇದು ಇಜ್ಜಿನ ಬೇಗ ಬಡೇದಿನ ಉಂಟು ಯಾನು ಸೈಕಲ್ ಲೆತ್ತೊಂದು ಪೋಡು ಅವು ಒಂದೊಂದಿನ ಸೈಕಲ್ ಓಡೇಲೆ ತುಂಬೋಪಿನಿ ಒಂಜಿ ಅಂಗಡಿ ಪುರಂಚ ಕೈತಲ್ಲೇ ತುಂಬೋಲಿ ದೂರ ದೇವಸ್ಥಾನ ಪುರ ಪೋಪಡ್ಡ ಈ ರೆಂಚಿನ ಪುರ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂಚಿ ಬೊಕ ಈ ನಿಕ್ಲೆಗೆ ಇಂಚಿ ಕಟೀಲು ಪೊಲಾಲಿ ಪುರ ಬರೋಡಂಡ ದೂರತೆ ಅಂಚಿ ಪುರ ಬರ್ರೆ ಎತ್ತಂಡ ಕುಡ್ಲಾಗ ಬರ್ರೆ ಎತ್ತಂಡ ದೊಡ್ಡ ಕಾಲೇಜಿ ಗೌರ್ಮೆಂಟ್ ಬಸ್ ಕುಲ್ಲೆ ಈರೊಂಜಿ ಸೈಡ್ ಕುಲ್ಲೆ ಆರೊಂದು ಸೈಡ್ ಕುಲ್ಲಾಡ ಅವಲ್ವಾ ಶಾಂತಕ ಬತ್ತೀರು. ಹಾಯ್ ಶಾಂತಕ, ವೆಲ್ಕಮ್ ಟು ಲೈವ್ ಎಂಚೊಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಣ ಸಾಂಡ್ ಅಣ್ಣ ಏನದಿಲ್ಲರಿ ಎನ್ನ ಒಣ ಸಾಂಡು ಶಾಂತಕ ಟೊಮೆಟೊ ಸಾರು ಆ್ಯಂಡ್ ರೈಸ್ ಇರೇಗೆ ದಾದೆ ಸ್ಪೆಷಲ್ ದಾದೆ ಕಜಿಪು ದಾಲ ಇಜ್ಜಿ ನೀ ದಾಲ ಮಂತಿ ಜಡೆ ನೀನು ಟೊಮೆಟೊದ ರಸಂ ಅಂತೀನಿ ಎಲ್ಯ ಎಲ್ಲ ಹುಷಾರು ಇಲ್ಲೇ. ಅಲ್ಲಿ ರಾಜೇಶ್ ದೇವಡಿಗನ್ನ 20 ರೂಪಾಯಿ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಬ್ರೋ, ವೆಲ್ಕಮ್ ಟು. ಥ್ಯಾಂಕ್ ಯು. ಲೈಕ್ ಕೊಡಿ ನೋಡಿ, ನಮ್ಮ ಸೂಪರ್ ಚಾಟ್ ಕಳಿಸಿದ್ದಾರೆ ನಮಗೆ. ರಾಜೇಶ್ ಅನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಧನ್ಯವಾದಗಳು ನಿಮಗೆ, ದೇವರು ಒಳ್ಳೇದು ಮಾಡಲಿ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಹಾಗೆಯೇ ನಮ್ಮ ರಾಜೇಶ್ ಅಣ್ಣನವರಿಗೆ ಒಂದು ಲೈಕ್ ಕೊಟ್ಟು ಬಿಡಿ, ಯಾಕೆಂದರೆ ಅವರೊಂದು 20 ರೂಪಾಯಿ ಹಾಕಿದ್ದಾರೆ ನಮಗೆ. ಅದಕ್ಕೆ ಇಲ್ಲದಿದ್ದರೆ ಅವರಿಗೆ ಲೈಕ್ ಕೊಡಲಿಕ್ಕೆ ಬರುವುದಿಲ್ಲ ಆಪ್ಷನ್. ಈಗ ಅವರು ಹಣ ಹಾಕಿದರೆ ಒಂದು ಲೈಕ್ ಕೊಡಲಿಕ್ಕೆ ಆಪ್ಷನ್ ಬರ್ತದೆ, ಅದಕ್ಕೋಸ್ಕರ. ಸೊ ಊಟ ಆಯ್ತಾ ಎಲ್ಲರದು? ಶಾಂತಕ್ಕ ದಾಲ್ ರೈಸ್ ಮನೋಲಿ ಸುಕ್ಕ ಅನ್ನ ಓ ಅಂದೆ ಎನ್ನ ಕೋಡೆ ಮುಗಿನಿ ಮನೋಲಿ ಸುಕ್ಕ ಕೋಡೆ ಅತ್ತ ಓ ಬೀನ್ಸ್ ಮುರಾಣಿ ಮಂತಿತ್ತೇನೆ ನಾನು ಕೂಡ ಈ ವಾರ ಇಜ್ಜಿನ ಬರ್ಪೆ ಎರಡು ಮನ್ಪೆ ಎಂಕ್ ಸೋಕಾಪನ್ ಮನೋಲಿ ಸುಕ್ಕ ಬನ್ಪೆರೆ ಮನೋಲಿ ಸುಕ್ಕ ಬೀನ್ಸ್ ಸುಕ್ಕ ಪುರ ಖುಷಿ ಆಪನ್. ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ. ಹೌದು ಶಾಂತಕ್ಕ ಲೈಕ್ ಕೊಡಿ ಬಣದಲ್ಲಿ ಸಂಪತ್ತನೆ ಸ್ಕಿಪ್ ಬಣದಲ್ಲಿ ಓ ದೇವರೇ ಅವು ಇಂಚ ಸ್ಕಿಪ್ ಆಯ್ನಿ ಎಲ್ಲಿ ಅಪ್ಪನಾಗ ಧರ್ಮಸ್ಥಳ ಸೈಕಲ್ಡ್ ಪೋತೆ ಎನ್ನ ಊರುಡ್ದು ಓ ಅಂದೆ ಅವು ಎಲ್ಲಿ ಅಪ್ಪನಾಗೆ ಇತ್ತ ಪುರ ರೋಡ್ ಪುರ ಮಲ್ಲ ಆತಂಡು ಸೈಕಲ್ ಪೋಯರ್ನೇ ಡೇಂಜರ್ ಮಲ್ಲ ಗಾಡಿ ಪುರ ಬಡ ಬಡ ಪೋಂದುಪ್ಪುಂಡು ಎಂಚ ಪೋಪಾರೀರು ಬೈಕಡ್ ಪೋಪಿನೇ ಬಾರಿ ಡೇಂಜರ್ ಇರು ಸೈಕಲ್ದ ಪಾತಿರಂದುಲ್ಲಾರು ಇರೇಗ ಕಜಿಪ್ಪು ಕೋಡೆದನೆ ಅತ್ತತ್ತೆ ಕೋಡೆದ ಮುಗಿದನು
ಇನ್ನು ಟೊಮೆಟೊ ಸಾರು. ಅಂಚೆ ದಿನೋಲ್ಲ ಕೋಡೆದನ್ನೇ ಇಪ್ಪುಚಿ ಹೊರವರ ಒರಿಂದ ಪಂಡ ಮಲ್ಲ ಕಜಿಪ್ ಮಂತ ಅಂಡ 2 ದಿನ ಎಲ್ಲಿಯ ಕಜಿಪ್ ಮಂತ ಟೊಮೆಟೊ ಸಾರು ಪ್ರಮಾಣ ಒಂಜಿ ದಿನ ಅಂಚ ಮಲ್ಲ ಕಜಿಪ್ ಅಂಡ ಸುಕ್ಕ ರೇಸ ಅಂಚ ಬಸ್ಸಿಡ್ ಒಂಜಿ ಇಶ್ಯೂ ಆಡತ್ತೆ ಗೊತ್ತಾಂಡೆ ಅನ್ನ ಇಜ್ಜೆ ದಾದಾಂಡು ಸಂಪತ್ತನೆ ಒಂದು ಏತು ದಿನ ನನ್ನ ಇಪ್ಪುಂಡು ಒಣೊಂದುಲ್ಲೇರು ಅಂದು ಟೊಮೆಟೊ ಸಾರು ಇನ್ನಿಯೇ ಖಾಲಿ ಎಲ್ಲೇ ಖಾಲಿ ಆಪುಂಡು $100 ಬೇಗ ಕಂಪ್ಲೀಟ್ ಮಾಡಿ ಬ್ರೋ, ಅದೇ ಖುಷಿ. ಅದು ಬೇಗ ಆಗಲ್ಲ ಸರ್, ನಮ್ಮದು ವಿಡಿಯೋ ಎಲ್ಲ ಜಾಸ್ತಿ ಓಡಲ್ಲಲ್ವಾ, ಅದಕ್ಕೋಸ್ಕರ ನೋಡುವ. ದೇವರು ಇಚ್ಛೆ ಮಾಡಿದರೆ ಆಗ್ಬೋದು. ನಮ್ಮ ಪ್ರಯತ್ನ ಜಾರಿ ಉಂಟು, ಮತ್ತೆಲ್ಲ ಅವರ ಕೈಯಲ್ಲಿದೆ. ದೇವರ ಆಟ ಬಲ್ಲವನಾರು, ಆತನ ಉಸಿ ತಿಳಿದವರಾರು ಹಾಗೆ ಒಂದು ಸಾಂಗ್ ಉಂಟಲ್ಲ, ಒರಿಯೇ ಒರ್ತಿಗೆ ಟಚ್ ಮಲ್ತಿನಿಗೆ ಅನ್ನ ಐಕ್ ಆಯೆ ಸುಸೈಡ್ ಮಲ್ತಿನಿಗೆ. ಒರಿಯೇ ಒರ್ತಿಗೆ ಟಚ್ ಮಲ್ತೀನಿ ಐಕ್ ಆಯೆ ಸುಸೈಡ್ ಮಲ್ತೀನಿ. ಓ ದೇವ್ರೆ ಹೇಗೆ ಮಾರಲ್ಲ ಅಂದ್ ಮಾರ. ಶಾಂತಕ್ಕ ವನಕಂ ಎಂಚ ಉಳ್ಳರಿಗೆ ಏನಂದುಲ್ಲೇರು ಆಲಿ ಟಚ್ ಮಲ್ತಿನಕ್ಕೆ ಮೇಲೆ ಸುಸೈಡ್ ಮಲ್ಪುಣ್ ಮಾರ್ರೆ. ನಯನ ಕಾರಿಂಜೆ ಬತ್ತೀರು. ಹಾಯ್ ನಯನ ಸಿಸ್ಟರ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೆ. ಫಸ್ಟ್ ಟೈಮ್ ಲೈವಿಗೆ ಬೈದರು ಡಬಲ್ ಟ್ಯಾಪ್ ಮನ್ಪ್ಲೆ ಸ್ಕ್ರೀನನ್ನು ಅಂಚನೆ ಒಂಜಿ ಸಬ್ಸ್ಕ್ರೈಬ್ ಮನ್ಪ್ಲೆ ಚಾನೆಲ್ಗೆ ಹೋದು. ಧನ್ಯವಾದಗಳು. ಒಣಸಾಂಡೆ ದಾದಪುರ ಕನೆಕ್ಟ್ ಆದೆ. ಕನ್ನಡವಾ? ಓಕೆ ಓಕೆ ಕನೆಕ್ಟ್ ಅವ. ಕಾರಿಂಜೆ ಅವರು ಕನ್ನಡದಲ್ಲಿ ಮಾತಾಡ್ತೀರ ಮಾರ್ರೆ, ತುಳು ಅಲ್ವಾ? ಕಾರಿಂಜೆ ನಮ್ಮ ಊರ್ದತ್ತ. ಥ್ಯಾಂಕ್ ಯು ಸೋ ಮಚ್ ಕನೆಕ್ಟ್ ಆಗಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಮತ್ತು ನಿಮ್ಮದು ಚಾನೆಲ್ ಇದ್ದರೆ ಕಾಮೆಂಟ್ ಹಾಕಿ. ಚಾನೆಲ್ ಉಂಟ ನೋಡು ಮೊದಲು, ಸುಮ್ಮನೆ ಹೇಳಿ ಮತ್ತೆ ಚಾನೆಲ್ ಇಲ್ಲದ್ರಿ. ಚಾನೆಲ್ ಇದಲ್ಲ, ಚಾನೆಲ್ ಉಂಟು. ಹಾಗಾದರೆ ಡೈರೆಕ್ಟ್ ಕನೆಕ್ಟ್ ಆಗಬೇಡಿ ಮೇಡಮ್, ನೀವು ವಿಡಿಯೋ ಎಲ್ಲ ನೋಡಿ ಕನೆಕ್ಟ್ ಆಗಿ, ಇಲ್ಲದ್ರೆ ಅದು ಮೈನಸ್ ಆಗ್ತದೆ. ನಾಳೆ ಬೆಳಿಗ್ಗೆ ನೀವು ವಿಡಿಯೋ ನೋಡಿ, ಎಲ್ಲ ಒಂದು 2-3 ವಿಡಿಯೋ ನೋಡಿ, ಶಾರ್ಟ್ಸ್ ಎಲ್ಲ ನೋಡಿ ಇದು ಮಾಡಿ ಆಯಿತಾ, ಕಾಮೆಂಟ್ ಹಾಕಿ, ನಾನು ಸಹ ನಿಮಗೆ ಇದು ಮಾಡ್ತೇನೆ. ಮನಸಾಂಡೆ ಸಂಪಿಗೆ ಏನಂದ್ರೆ ಶಾಂತಕ್ಕ ಇರೆಗ್ ವಿಡಿಯೋ ಕಡಪುಡ್ದೆ ಅನ್ನ ಕಡಪುಡು ಬೊರ್ಚಿ ಸೈಪಿನ ಪುರ ಹೆಂಗೆ ಕಡಪುರುಚಿ ಅಮೌಂಟು ಹಾಕೋರ ಮೇಲೆ ಬ್ರೋ, ಅಮೌಂಟು ಹಾಕೋರ ಮೇಲೆ ಬ್ರೋ ಅಂತಿದ್ದಾರೆ. ಅಮೌಂಟ್ ಹಾಕೋರ ಮೇಲೆ ಅಂದರೆ ಎಂತ ಅರ್ಥ ಆಗಿಲ್ಲ ನನಗೆ. ಸಂಪತ್ತನ್ನೇ ಆಯ್ಗೆ ಮರಳೋಣ. ನಾರಾಯಣ್ ಕಜೆ ನ್ಯೂ ಮೆಂಬರ್ ಕಮೆಂಟ್ ಆಗಿ ರಿಟರ್ನ್ ಮಾಡಿ. ಓಕೆ ಆಯಿತು ಮಾಡುವ. ನೀವು ಅದೇ ಕಾಮೆಂಟ್ ಹಾಕಬೇಕು, ನೀವು ಸಹ ಕಾಮೆಂಟ್ ಹಾಕಿದರೆ ನಾವು ಮತ್ತೆ ಕಾಮೆಂಟ್ ಹಾಕ್ತೇನೆ. ಸಂಪತ್ತನ ಶಾಂತಕ್ಕ ಓಲಿ ಅವು ಅನ್ನೋದಿಲ್ಲ. ಶಾಂತಕ್ಕ ದಾಯಗನ್ನ ಪೋಡಿಗೆನ ಅತ್ತೆ ಅವು ಎಂಕ್ ಪಂಡ ಸೈಪಿನ ಪುರ ಸೀನ್ತು ರೆಡ್ ಆಬುಜಿ ಮುರಣಿ 6 ಮೇರ್ ಖಡ ಪುಡ್ದು ಮಾರೆ ಮಂಡ್ಯ ಚಾತನ್ ಬೊಕ್ಕ ಡಿಲೀಟ್ ಮಾಡ್ತೇನೆ ಪಟ ಸಚಿನ್ ನೆತ್ತಿರ ಬರ್ಪಿನ ಪುರ ಏನು ತೂಪಿನೇ ಅಂಚಿನ ಪುರ ಬತ್ತನ ದಾಲ ಸ್ಕಿಪ್ ಮಾಡ್ಬಿಡು ಪೂರ. ಬ್ಲೂ ಕೊಡಿ ಆಯಿತು. ನೀವು ಬ್ಲೂ ಕೊಟ್ಟರೆ ಮತ್ತೆ ಒಂದೇ ದಿವಸ ಬಂದು ಮರು ದಿವಸ ಓಡಿ ಹೋಗ್ತೀರಿ, ಮತ್ತೆ ಬರುವುದಿಲ್ಲ ಯಾರು. ಬ್ಲೂಟೂತ್ ತಗೊಂಡು ಓಡಿ ಹೋಗ್ತಾರೆ ಮತ್ತೆ. ಮುರಣಿ ತೂತಾರೆ ನೆತ್ತಿರ ಅಂದು ತೂತೆ ಬೊಕದಾದ ಅನ್ಬಿಡು ಬತ್ತಿ ಬೊಕ ಓಪನ್ ಆತನು ನನ್ನ ತೂವಂದೆ ಬೊಲ್ಲರ ಆಪಣ ಅಪ್ಪಗನೆ ಬೊಕ ಡಿಲೀಟ್ ಬಂತೇನು ಎಂಕ್ ಕಡಪುಡ್ಲೆ ಶಾಂತಕ ಅಂದ ಅರೆ ಕಡಪುಲ್ಲವೇ ಎಂಕ್ ಖಾಲಿ ನ್ಯೂಸ್ ತಿಕ್ಕೊಂಡೆ ಅವಳು. ಎಲ್ಲರೂ ಹಾಗೆ ಅಲ್ವಾ, ಎಲ್ಲರೂ ಹಾಗೇ ಹೌದು, ಆಲ್ಮೋಸ್ಟ್ ಹಾಗೇನೆ. ಅಂದರೆ ಎಲ್ರಿಗೂ ಅವರವರ ಚಾನೆಲೇ ಮೇಲೆ ಬರಬೇಕಂತ ಇರ್ತದಲ್ಲ. ಸೊ ಇನ್ನೊಬ್ಬರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಆದರೆ ನಾವು ಒಂದು ಇದು ಉಂಟು, ನಮ್ಮೊಂದು ಗ್ರೂಪ್ ಥರ ಉಂಟು. ಲೈವಲ್ಲಿ ಡೈಲಿ ಬರುವವರು ಚಾನೆಲ್ ಇದ್ದವರು ಒಬ್ಬರಿಗೊಬ್ಬರು ವಿಡಿಯೋ ನೋಡಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಎಲ್ಲರಿಗೂ ಸಪೋರ್ಟ್ ಬೇಕಲ್ಲ, ಅದಕ್ಕೋಸ್ಕರ. ರಾಜೇಶ್ ಅಣ್ಣ ಇವತ್ತು ಜಾತ್ರೆ ಇತ್ತು, ನೀವು ಬಂದಿಲ್ಲ ಮಾರೆ ವಣಂದುಲ್ಲೇರಿ. ಹೌದಾ, ಎಲ್ಲಿ ಅದು? ಶಾಂತಕ ಅನ್ನ ವಣಂದುಲ್ಲೇರಿ. ನಯನ ಕಾರಿಂಜೆ ಕನೆಕ್ಟ್ ಆಗಬೇಕು, ಬ್ಲೂ ಬೇಕು. ಹೌದು. ಆದರೆ ನಿಮ್ಮ ಹೆಸರಲ್ಲಿ ಕಾರಿಂಜಿ ಅಂತ ಉಂಟಲ್ಲ, ನಿಮ್ಮ ಯಾವುದು ಊರು ಯಾವುದು? ಅದು ಯಾಕೆ ನಿಮಗೆ ತುಳು ಬರಲ್ವಾ? ಎಂಕ್ ಓಲ ಆಪನ್ ಮನೊಂದುಲ್ಲೇರು. ಶಾಂತಕ್ಕ ಫ್ಯಾಂಟಾಸ್ಟಿಕ್ ಫ್ಯಾಬುಲಸ್ ಮನೊಂದುಲ್ಲೇರು. ಸಪೋರ್ಟ್ ಬಂದು ಥ್ಯಾಂಕ್ ಯು. ಸಂಪತ್ತನ್ನ ಸಜ್ಜಿಗೆ ಬಜಿಲು ಇಜ್ಜಿ ನನ್ನ ಸಿರಾಲ ಆಪುಂಡು ಮನೊಂದುಲ್ಲೇರು. ಸಜ್ಜಿಗೆ ಬಜಿಲು ಇಜ್ಜಿಂಡ ಸೀರಲ ಆಪುಂಡು ಒಂದು ಅಂಚನಾ? ಓಕೆ ಶಾಂತಕ್ಕ ಎಕ್ಸಲೆಂಟ್ ಬಂತು, ಸಪೋರ್ಟ್ ಬಂತಂದುಲ್ಲೇರು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು
ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಒಂದು ಭಕ್ತಿಗೀತೆಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಒಂದು ಹೊಸ ಭಕ್ತಿಗೀತೆಯನ್ನು ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೇನೆ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೇ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವರಿಲ್ಲವೋ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವರಿಲ್ಲವೋ. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಥ್ಯಾಂಕ್ ಯು. ಎಲ್ಲಿ ನಿಲ್ಲಿಸಿದ್ದೆ? ಹನುಮ ಹನುಮ ಎನ್ನುತ್ತಾರೆ, ಹನುಮ ಮೂಜೆ ಪಾಡುತ್ತಾರೆ. ನಿಜವಾದ ಹನುಮ ಬಂದರೆ ಮಂಗ ಬಂದು ಎನ್ನುತ್ತಾರೆ. ಹೌದು, ಅದೌದು. ನಾ ಕಂಡೆ ಅವಳ ನೋಟ, ಅವಳ ಮನಸ್ಸೆಲೆಯಿತು, ಅವಳ ಮಾತು, ಮುಂದಿನ ಮಾತು ನಮಗೆ ತಿಳಿಯದು ಆ ಸುಂದರಿಯ ವರ್ಣಿಸಲು. ಸೂಪರ್ ಸೂಪರ್ ಅಂತಿದ್ದಾರೆ ನಮ್ಮ ಅನಿಷ್ಟ ಮಂಗ ಬೊಕ ಓಲ್ಲರಕೇನು ಏರಿ ಒಂದು ಪುದರ್ ಸರಿ ಹೆಂಗೆ ಅರ್ಥ ಅಯ್ಯೋ ಅನಿಷ್ಟ ಮಂಗನ. ಯಾರೋ ಹೊಸಬ್ರು ಬಂದಿದ್ದಾರೆ ಅನಿಷ್ಟ ಮಂಗ ಅಂತ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ನಮ್ಮ ಚಾನೆಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಯಾನು ಮೂಲೆ ಉಲ್ಲೆ ಇರೋಲ್ಲರು ಇನ್ನ ಪುದರ್ ಕರೆಕ್ಟ್ ಒಂದು ಪಲ್ಲೆ ಅನೀಶಿಂದಿನ ಹತ್ತದಲ್ಲ ಬೇತದಲ್ಲ ಉಂಡ ಅವು ಸರಿಯಾ ತಪ್ಪ ಅಂತ ಗೊತ್ತಾ. ಹೆಂಗೆ ಅಂಚದೋಜೊಂದು ರಡ್ಡು ಓದೊಲಿ ಅನೀಶ್ ತಮಂಗಂದು ಓದೊಲಿ ಅಥವಾ ಅನಿಷ್ಟ ಮಂಗ ಅಂದು ಓದಲಿ. ದಾದೊಂದು ಗೊತ್ತಾಯ್ಜಿ ಸಂಪದ ಎಡ್ಡೆ ಉಂಡು ಇವನೊಂದು ದಾದೆ ಎಡ್ಡೆ ಉಂಡು ದಾಲ್ ರೈಸ್ ಮನೊಲಿ ಸುಕ್ಕನ ಎಂಕ ಕಡಪುರ್ಲಿ ಶಾಂತಕ್ಕ ಕೈ ಮುಗಿಯೊಂದುಲ್ಲೇರು ನೈಸ್ ಜೂರು ಬತ್ತೆ. ಓಕೆ ಓಕೆ ಶಾಂತಕ್ಕ ಕನೆಕ್ಟ್ ಆಗಿ ಬಂದೊಂದುಲ್ಲೇರು ಸಂಪತ್ತನ್ನೇ ಹಾಯ್ ಬಂದೊಂದುಲ್ಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ನಯನ ಕಾರಿಂಜೆ ಇದ್ದಾರೆ, ಅವರಿಗೆ ಸಹ ಸ್ವಲ್ಪ ಕನೆಕ್ಟ್ ಆಗಿ. ಅವರು ಇವತ್ತು ಒಂದೇ ದಿವಸ ಬಂದು ಎಲ್ಲರನ್ನು ಕನೆಕ್ಟ್ ಮಾಡಿಕೊಂಡು ಹೋಗ್ತಾರೆ, ಮತ್ತೆ ಬರೋದಿಲ್ಲ ನಮ್ಗೆ ಗೊತ್ತುಂಟು. ಆದರೆ ಇರಲಿ, ಎಲ್ಲರೂ ಮೇಲೆ ಬರಬೇಕಲ್ಲ, ಸಪೋರ್ಟ್ ಮಾಡಿ ಎಲ್ಲರೂ. ಅವರು ಸಹ ನಮಗೆ ಮಾಡ್ಬೋದು. ನಮ್ಮದು ಇನ್ನೊಂದು ಚಾನಲ್ ಉಂಟು, ಅದರಲ್ಲಿ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ, ಮತ್ತು ಕಾಮೆಂಟ್ ಆಗ್ತೇನೆ ಆಯಿತಾ. ಅದರಲ್ಲಿ ನೀವು ಸಹ ಕನೆಕ್ಟ್ ಆಗಿ. ಅದು ಹೊಸತು ಚಾನಲ್, ಯಾರಿಲ್ಲ ಅದರಲ್ಲಿ, ಒಂದು 100 ಮಂದಿ ಇದ್ದಾರೆ ಅಷ್ಟೇ. ಇದೆಂತ ನಿಮ್ಮ ಚಾನೆಲ್ಸ್ ನಯನ ಕಾರಿಂಜೆ ಅಂತ ಉಂಟಾ? ಹಾಗೇನೆ ಉಂಟಾ ನಿಮ್ಮ ಚಾನೆಲ್ ಐ ಡಿ ಸಹ? @NAYANA ನಯನ NAYANA ಕಾರಿಂಜೆ KARINJE ನಯನ ಕಾರಿಂಜೆ. 2.8K ಸಬ್ಸ್ಕ್ರೈಬರ್ಸ್. ಫೋಟೋ ಅದೇ ಉಂಟು. ಓಕೆ. ಸುಂದರ ಯುವತಿ ದುಷ್ಯಂತ ರಾಜ
ಬೇಟೆಯ ನಾಡಲು ಬಂದ ಒಂದು ಲೇಟೆಸ್ಟ್ ವೀಡಿಯೋಗೆ ಕಾಮೆಂಟ್ ಹಾಕ್ತೇನೆ ಆಯಿತಾ. ಅದು ವಿಡಿಯೋ ನೋಡಿ ಕಾಮೆಂಟ್ ಹಾಕ್ತೇನೆ. ಇದಕ್ಕೆ ತೊಂದರೆ ಇಲ್ಲ, ಹೊಸತಲ್ಲ, ಇದಕ್ಕೆ ಕಾಮೆಂಟ್ ಆಗಬೇಕಂತಿಲ್ಲ. ನಾನು ನನ್ನ ಹೆಸರು ಬರ್ತೀನಿ, ನವೀನ್ ಸಪೋರ್ಟ್ ಡನ್ ಅಂತ. ನವೀನ್ ಸಪೋರ್ಟ್ ಡನ್, ನನ್ನ ಹೆಸರು ನವೀನ್ ಅಂತ ಆಯಿತಾ. ಅದು ಬರಿದೆ ನವೀನ್ ಸಪೋರ್ಟ್ ಡನ್ ಅಂತ ಕಾಮೆಂಟ್ ಮಾಡಿದೆ ಆಯಿತಾ, ಇನ್ನೊಂದು ಚಾನಲಲ್ಲಿ. ಅದಕ್ಕೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಈಗಲೇ ಮಾಡ್ಬೋದು, ತೊಂದರೆ ಇಲ್ಲ. ನಾನು ಸಹ ಒಂದು ಚಾಲು ಇಡ್ತೇನೆ. ಆರು ತುಳುತ್ತಾರೆ ಆದಿಪ್ಪು ಅಂದು ಆರು ತುಳುತ್ತಾರೆ, ಆರು ಕಾರಿಂಜೆ ಆರು ತುಳುತ್ತಾರೆ ಆಡ ಕನ್ನಡೋಡು ಪಾತಿರ್ನು ಎನ್ನ ವೀಡಿಯೋ ತುಯ್ಯರು ನಯಾನು ಕಾರಿಂಜೆ ಒಣದಿಲ್ಲರಿ ಅಂದಂದು ಇರ್ನ ತೂದು ಕಾಮೆಂಟ್ ಮಾಡಿರಿ. ಅವು ಊಡ್ದಾರೆ ಆದುಪ್ಪು ಕಾರಿಂಜೆ ಬಂಡ ಊಡ್ದಾರತ್ತೆ ಬೊಕೋಲು ಒಲ್ಲ ಕನ್ನಡ ಬರ್ಪುಜ ಭಟ್ರ ಆದುಪ್ಪು ಕನ್ನಡ ಪಾತಿರ್ನ ಅಂತ. ನಾರಾಯಣ್ ಕುಲಾಲ್ ಬರ್ತೀರಿ. ಹಾಯ್ ನಾರಾಯಣ್ ಕುಲಾಲ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಬಂದ್ಪ್ಲೆ ವನಸ್ಪುರಾಂಡೆ ದಾದ ಸ್ಪೆಷಲ್. ಅಮ್ಮ ಗೊಂಜಿ ನಮಸ್ತೆ, ಅಕ್ಕ ಗೊಂಜಿ ನಮಸ್ತೆ, ಮಾತ್ರೆಗಳೊಂಜಿ ನಮಸ್ತೆ. ಬೊಕ್ಕ ಮೊಮೋ ಸೆಂಚೆತ್ತನು ಆರ ತುಳುತ್ತಾರ ಆದಿಪ್ಪು ಅವು ಗೊತ್ತುಜಿ ನನಗೇನು ನಾಕೇನು ದಾದ ಎರಡು. ಹಾಯ್ ನಾರಾಯಣ್ ಬ್ರೋ, ಕಾರಿಂಜೆ ಅಂತ ಪಾಡೋಂಡ ಊರ್ದಾರೆ ಅದು ಬೇತ ಕೊಟ್ಟು ಕಾರಿಂಜೆ ಅಂತ ಇಜ್ಜದೆ. ಲೊಕೇಶನ್ನೇ ಬರ್ತೀರಿ. ನಮಸ್ಕಾರ ಲೋಕೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡ ಲೋಕೇಶ್ ಅಲ್ವಾ? ಬಹಳ ದಿವಸದ ನಂತರ ಬಂದಿದ್ದೀರಿ, ತುಂಬ ಓದುತ್ತಿದ್ದೀರಾ ಅಂತ ಕಾಣ್ತದೆ ಅಲ್ವಾ? ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಆಯಿತಾ. ಇಂಗ್ಲೆಂಡ್ ಮತ್ತು ಯುರೋಪ್ ದೇಶಗಳ ಶಾಖೆಗಳು ಮತ್ತು ಎಲ್ಲ ಯಾರೊಂದು ಲೈವ್ಗೆ ಲೈಕ್ ಕೊಡಲಿಲ್ಲ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಚೆನ್ನಾಗಿದ್ದೀರಾ ನವೀನನ್ನ? ಹೌದು, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಸಲ್ಮೇಲು ಶಾಂತಕ್ಕ ಅಂತಿದ್ದಾರೆ. ನಾರಾಯಣ್ ಬ್ರಾವ ಸಂಪದನೆ ನಯನಕ್ಕ ಹಾಯ್ ಬಣಂದುಲ್ಲೇರು. ಲೊಕೇಶನ್ ಕೆಲಸ ಆಫೀಸ್. ಹೌದಾ, ಓಕೆ ನೋ ಪ್ರಾಬ್ಲಮ್. ನೆನಪಿದೆ ಅಲ್ಲ ನಿಮಗೆ, ಒಂದು ಯಾವಾಗಲೂ ಸಿಕ್ಕಿದಾಗೆ ಬರ್ತೀರಲ್ಲ, ಅದೇ ನಮ್ಮದು ಪುಣ್ಯ ಸಾಕು. ನಾನು ಚೆನ್ನಾಗಿದ್ದೀನಿ. ಹೌದಾ, ಓಕೆ. ಎಲ್ಲರೂ ಚೆನ್ನಾಗಿರಬೇಕು, ನಗುತ್ತಾ ಇರಬೇಕು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಕೋಸ್ಟಾ ಸ್ಪೈಸ್ ಬರ್ತೀರಾ? ಹಾಯ್ ಕೋಸ್ಟಾ ಸ್ಪೈಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಶಾರ್ಟ್ಸ್ ಬರಲಿಲ್ವಾ ನಿಮ್ಮದು? ನಮಸ್ತೆ ಎಲ್ಲರಿಗೂ. ಪಣದುಲ್ಲೇರು ಕೋಸ್ಟಾ ಸ್ಪೈಸ್. ಲೊಕೇಶನ್ನ ಸ್ಕಿಪ್ ಪಣದುಲ್ಲೇರು. ಸ್ಕಿಪ್ ಆಯಿತಾ? ಡಿ ಪಿ ಚೇಂಜ್ ಅಷ್ಟೇ ನಂದು. ಹೌದಾ, ಡಿ ಪಿ ಚೇಂಜ್ ಆಯಿತಾ? ನನಗೆ ಅದು ಸಣ್ಣದು ಕಾಣ್ತದ ಉಂಟು ಮಾರ್ರೆ, ಅದು ಸರಿಯಾಗಿ ಕಾಣ್ತಾ ಇಲ್ಲ ಆಯಿತಾ. ಮತ್ತೆ ನೋಡುವ ಏನಂತ. ಧನಂಜಯರವರು ಬಂದರು. ಹಾಯ್ ಧನಂಜಯರವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಹೇಗಿದ್ದೀರಾ? ಊಟ ಆಯಿತಾ ನಿಮ್ಮದು? ಏನು ವಿಶೇಷ ಮತ್ತೆ? ಸರಿತಕ್ಕ ಒಳ್ಳರಿ ಈರು ಪಣದುಲ್ಲೇರು ಸಂಪತ್ತನ್ನೇ. ಲೊಕೇಶನ್ನೇ ಅರ್ಧ ಮೇಲೆ ಒಂದು ಸ್ಕಿಪ್ಪು, ಅದ್ರ ಮೇಲೆ ಒಂದು ಸ್ಕಿಪ್ ಆಗಿದೆ. ಓಕೆ, ನಾನು ಇಟ್ಕೊಂಡು ಅನ್ನ, ನೆನಪು ಇಟ್ಕೊಂಡಿರ್ತೀನಿ. ಹೌದೌದು, ನಾನು ಚೆನ್ನಾಗಿದ್ದೀನಿ, ನೆನಪು ಇಟ್ಕೊಂಡಿರ್ತೀನಿ ಅನ್ನ. ಓಕೆ. ಥ್ಯಾಂಕ್ ಯು ಸೋ ಮಚ್. ಶಾಂತಕ್ಕ ಹಾಯ್ ಕೋಸ್ಟಲ್ ಪಣದುಲ್ಲೇರು. ಶಾಂತಕ್ಕ ಹಾಯ್ ಧನುಬ್ರೋ ಪಣದುಲ್ಲೇರು. ಬನ್ನಿ ಜನರೇ, ನೋಡಿ ನಮ್ಮ ಲೈವಿಗೆ ಧನಂಜಯನವರು ಬಂದಿದ್ದಾರೆ, ಕೋಸ್ಟಲ್ನವರು ಬಂದಿದ್ದಾರೆ, ನಮ್ಮ ಲೋಕೇಶ್ ಬ್ರೋ ಬಂದಿದ್ದಾರೆ ಭಾಳ ದಿನದ ನಂತರ. ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಿ ಅಂತಿದ್ದಾರೆ. ಸಂಪತ್ತನ ಗೇನ್. ಸರಿತಕ್ಕ ಒಳ್ಳರಿ ಈರು ಕೇನದುಲ್ಲೇರ ಓದಿನತೆಯವರ ಮನಸ್ಸಲ್ಲಿ ಓದೇನಾ? ಮನಸ್ಸು ಆಡ ಮಾತಿರ್ನಲ್ಲ ಕೇನದುಲ್ಲೇರು ಮಾತಿರ್ನಲ್ಲ ಇತ್ತೆ ಆದುಪ್ಪ ಅಂದು ಕೆಲವರು ಲೇಟ್ ಉಂಪಿನತ ಎನ್ನಾಡು ಸೊಲ್ಮೇಲು ಧನು ಬ್ರೋ ಪಣೊಂದುಲ್ಲೇರು. ಹಾಯ್ ಧನು ಬ್ರೋ, ಸೊಲ್ಮೇಲು ಪಣೊಂದುಲ್ಲೇರು. ನಾರಾಯಣ್ ಬಾವೆ ಒಡ್ಕ ಎಂಕ್ ಕೊರ್ಲೆ ಬಾಜೆಲಾಪುನು ಪಣೊಂದುಲ್ಲೇರು. ಯಾರು ನೀರು ಬರ್ಪುನಿ ಓಲು ಒಡ್ಕ ಕೋಡೆ ಓಡೆ ಪೋತಾರೆ. ಶಾಂತಕ್ಕಕ್ಕೆ ಏನೊಂದುಲ್ಲೇರು. ಯಾರು ಮೂಲೆ ಎತ್ತೀರಿ ಲೈವ್ಡು ಈ ರೋಡೆ ಬೋದಿತ್ತಾರೆ ಈರು ಬೈಜ್ಜಾರು ಕೋಡೆ. ಈ ಪೋಯ್ನತ ಆರು ಬೊಕ್ಕ ಲೇಟ್ ಬರ್ತದ ಬೊಕ್ಕ ಲಾಸ್ಟ್ ಮುಟ್ಟ ಎತ್ತೀರಿ ಕೋಡೆ ಏತ್ ಎಂಗಳು 11 ಗಂಟೆ ಹಿಡ್ಕೊಳ್ದ ಏತ್ ಜನ ಕೋಡೆ ಮಸ್ತ್ ಜನ ಬೈದಿರಂತೆ ಪಾತೇರೆ ಬ್ರ ದುಮ್ಮುದಾಕಳು ಪೂರ ಬತ್ತೇರಿ ಅವು ಮುಗಿನತ ಅಂಚಾದೆ. ಓ ಭರತ್ ಗೌಡನ್ನು ಗೊತ್ತಿರು. ಓ ದೇವರೇ, ಎಷ್ಟು ದಿವಸ ಆಯ್ತು ಮಾರೆ ಬಂದು ನೀವು. ಹಲೋ ಬ್ರೋ, ಹೇಗಿದ್ದೀರಾ ಅಂತಿದ್ದಾರೆ. ನಾನು ಸೌಖ್ಯವಾಗಿದ್ದೀನಿ, ನೀವು ಹೇಗಿದ್ದೀರಿ ಬ್ರೋ? ಧನ್ಯವಾದಗಳು. ನಾನು ಅನಿಸಿದೆ ನೀವು ಮರೆತು ಹೋಗಿದ್ದೀರಾ ಅಂತ ನಮ್ಮ ಹೆಸರನ್ನೆಲ್ಲ.
ನಾರಾಯಣ್ ಕುಲಾಲ್ ಹಾಯ್ ಕೋಸ್ಟಲ್ ಪಣೊಂದುಲ್ಲೆರ್ ಕೋಸ್ಟಲ್ ಆಂಡ್ ಚಾಲುದಿದ್ದು ಪೋಯಿನಿ ಅವರ ಹಾಯ್ ಪಂದ್ ಯಾನ್ ಇತ್ತೇನೆ ಕೋಡೆ ದಾದೆ ಪಾಡ್ದಿತ್ತಾರ ಕೋಡೆ ಈರ್ ಇತ್ತಡಿಯ ಲಾಸ್ಟ್ ರೂಟಲ್ಲಿ ಇತ್ತಾರೆ ಬೊಕ್ಕ ಈರ್ ಪೋಯ್ ಬೊಕ್ಕ ಅಂತ ಬರ್ತಾ ಇವಾಗ ಬಂದ್ವಂತೆ ಹೆಂಗುಲ್ಲ ಬೊಕ್ಕ ಪುರ ಪೋಯಿರು ನಾನು ಯಾರನ್ನು ಮರೆಯಲ್ಲ ಬ್ರೋ. ಹೌದಾ, ಥ್ಯಾಂಕ್ ಯು ಧನ್ಯವಾದಗಳು. ಯಾಕೆಂದರೆ ನಿಮ್ಮೆಲ್ಲ ಸಪೋರ್ಟ್ ನನಗೆ ತುಂಬ ಸಿಕ್ಕಿದೆ ಅಲ್ಲ, ಅದಕ್ಕೋಸ್ಕರ ನಮಗೆ ಸಹ ನಿಮ್ಮ ಹೆಸರು ನೋಡಿದಾಗ ನೆನಪು ಬರ್ತದೆ. ಅಂದರೆ ನಾವು ಬರೆಯುವುದಿಲ್ಲ, ಆದರೆ ನೀವು ಬರೆದಿದ್ದೀರಿ ಮತ್ತೆ ಎಂತ ಮಾಡೋದು, ಅದಾಗ್ತದೆ. ಎಂಕ್ ತೋಜ್ಜರು ನಾರಾಯಣ್ ಬ್ರೋ ಮಾಡೋದಿಲ್ಲ ಅಂದ ಅವು ಪೂರ ನೀಲಿ ಅದು ತೋಜ್ಜಿ ಹೊರವರ ಸಂಪತ್ತನೆ ಕಾಮಿಡಿ ಮಾಡೋದಿಲ್ಲ ಅಂದ. ಓಕೆ ನೋ ಪ್ರಾಬ್ಲಮ್. ನಮ್ಮ ಲೈವಲ್ಲಿ ಕಾಮಿಡಿಯೇ ನಡೆಯೋದು ಜಾಸ್ತಿ. ನೆನ್ನೆ ತುಂಬ ಕಾಮಿಡಿ ಇತ್ತು, ಮತ್ತು ಸ್ವಲ್ಪ ಜಗಳ ಆಗುವಾಗೆ ಕಾಣಿತ್ತು, ಮತ್ತು ನಾನು ಸಹ ಬಂದ್ ಮಾಡಲಿಕ್ಕೆ ರೆಡಿ ಆದೆ. ಯಾನು ಬೈದೆ ಬೊಕ್ಕ ಧನು ಬ್ರೋ ಮಾಡೋದಿಲ್ಲ ಅಂದ, ಯಾರು ಬೈದಾರೆ ಬೊಕ್ಕ. ಧನಂಜಯ ಧನಂಜಯ ಸುರುವರ ಬರ್ಪಿನಿ ಬೊಕ್ಕ ಪೋಪಿನ ಬೊಕ್ಕ ಬರ್ಪಿನಿ ಜಿ ಓಡೆ ಪೋಪೆಂದೆ ಮಾಯಕ ಜಪ್ಪುನಿ ಸೀದಾ ಡ್ಯೂಟಿಲಿ ಹಾಕೊಂಡದ ಪಾಪ ದಾದಾನ್ ಪರಾಪನು. ಸಮಯ ಸಿಕ್ಕಾಗ ಲೈವಿಗೆ ಬಂದು ಸಪೋರ್ಟ್ ಮಾಡ್ತೀನಿ. ಇವಾಗ ಕೆಲಸದ ಒತ್ತಡ ಜಾಸ್ತಿ ಇದೆ. ಹೌದಾ, ಓಕೆ ನೋ ಪ್ರಾಬ್ಲಮ್. ಧನ್ಯವಾದಗಳು ನಿಮಗೆ, ದೇವರ ಒಳ್ಳೇದು ಮಾಡಲಿ. ಒಡೆ ಸಾಂಡೆ ಧನು ಬ್ರೋ ಅಂತಿದ್ದಾರೆ. ಅರ್ನ ಆಯ್ತ ಬರ್ರು ಬತ್ತುಪ್ಪು ಎಲ್ಲ ಕೊಡು. ಮೂಲು ಕಾಮಿಡಿ ಮಲ್ಪುನು ಸೀರಿಯಸ್ ಆವೇರ ಬಲ್ಲಿ ಇರಲ್ಲ ಅಂದಂದು ಯಾವ ಒಂಜಿ ಸೀರಿಯಸ್ ಆತಿದ್ದೀರಿ ಅಂಡ್ ಚುಚೂರು ಬೊಕ್ಕ ಒಂಚೂರು ಹಾಪುಣ ಅಂಚ ಆಕ್ಲೆಗೆ ಎರ್ನ ಆಂಡ ಕೆನದುಲ್ಲೇರು ಶಾಂತಕ್ಕ ನೈಸ್ ಪನದುಲ್ಲೇರು ಬಜ್ಜಿ ಬೈಜಿ ಇಜ್ಜಿ ಧನು ಬ್ರೋ ಪನದುಲ್ಲೇರು ಉರುಡು ಪೂರ ಒಂಜಿ 9 ಗಂಟೆಗೆ ಉಂಪಿನದ ಮಾತೆರ್ಲ ಬೊಕ್ಕ ಜಪ್ಪುನು ಸೀದಾ ಅಂಚ ನಿಕ್ಕುಲಂಡಲ ಕುಲ್ವರ ಅಂದ್ ಬೊಕ್ಕ ಅಕ್ಕುಲ್ ಪುರ ಬೊಕ್ಕ ಜಪ್ಪುನು. ಸಂತು ಕಣೇರಿ ಬತ್ತೆ, ನಿಮ್ಮ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಬ್ರೋ. ಹೌದೌದು, ನಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರ್ತದೆ. ಸಂತು ಕನೇರಿ ಬತ್ತೀರು ಹಾಯ್ ಬ್ರೋ ಅಂತಿದ್ದಾರೆ. ಹಾಯ್ ಬ್ರೋ ಸಂತು ಬ್ರೋ, ವೆಲ್ಕಮ್ ಟು ಲೈವ್. ಯಾವ ಊರು ನಿಮ್ಮದು? ಧನ್ಯವಾದಗಳು ಲೈವಿಗೆ ಬಂದಿದ್ದಕ್ಕೆ. ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮದು ಚಾನೆಲ್ ಇದ್ದರೆ ವಿಡಿಯೋ ನೋಡದೆ ಸಬ್ಸ್ಕ್ರೈಬ್ ಮಾಡಬೇಡಿ. ಓಕೆ, ನೀವು ಮಾಡ್ಬೋದು, ನಿಮ್ಮ ಚಾನೆಲ್ ಇಲ್ಲ. ದಾದಿ ಸ್ಪೆಷಲ್ ಶಾಂತಕ್ಕ ಲೈಕ್ ಕೊಡಿ ಬಣದಲೇರು. ಸಂಪತ್ತನೆ ಕೆಲವು ಅಕ್ಕಳು ಲಡೈ ಮಲ್ಪೆರಂಡ ಬರ್ಪುಣಿ ಬಣದಲೇರು ಮಲ್ಪೆರಂದೇ ಬರ್ಪಿಣಿಯಿಂದ ಅವು ಅಂಚತ್ತು ಒಂಜಿ ಅಕ್ಕಳದ ಅದನ್ನು ಅಕ್ಕಲಕ್ಕಲೆ ಸೆಟ್ಟಿಂಗ್ ಉಂಡ ಗೊತ್ತುಂಡ ಅಂಚೆನೆ ಪೊಕ್ಕಡೆ ಕಾಮಿಡಿ ಆರ್ಬೋಡೋದ್ರ ಮನ್ಪುನ ಗೊತ್ತುಜಿ. ಯಾಕಂದರೆ ನಾನು ಇನ್ನೂ ಚಿಕ್ಕ ಹುಡುಗ ಬ್ರೋ. ಹೌದಾ, ಓಕೆ ಸ್ಕೂಲಿಗೆ ಹೋಗ್ತಿದ್ದೀರಾ? ಜಮಖಂಡಿ ನಿಮ್ಮದು ಯಾವುದು? ನಮ್ಮದು ಮಂಗಳೂರು ಬ್ರೋ, ಮಂಗಳೂರು ಕುಡ್ಲ. ಜಮಖಂಡಿ ಅದು ಎಲ್ಲಿ ಬರ್ತದೆ? ಓ ಬಲ್ಲೆ 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 ನಾಚ್ ಬಸಂತಿ ನಾಚ್ 40 ರೂಪಾಯಿ. ನೋಡಿ, ನಮಗೆ ಧನಂಜಯನವರು ಸ್ಟಾರ್ ಕಳಿಸಿದ್ದಾರೆ 40 ರೂಪಾಯಿ ಹಾಕಿ. ಧನ್ಯವಾದಗಳು ನಮ್ಮ ಧನಂಜಯನವರಿಗೆ. ಕೋಡೆ ಕಾಸಿರೆ ಗಂದಿ ಕೋಡೆ ಒಂಜಿ 700 ರೂಪಾಯಿ ಬಾರ್ದಿರಾರು ಕ್ರಾಸ್ಟ ವ್ಲಾಗ್ಸ್ದು. ಇವಾಗ ನರ್ಸರಿಗೆ ಜಾಯಿನ್ ಆಗಿದ್ದೀನಿ ಬ್ರೋ. ಹೌದಾ, ನರ್ಸರಿಲಿ ಇದ್ದೀರಾ? ಓಕೆ ಸ್ಲೇಟ್ ಎಲ್ಲ ಉಂಟಲ್ಲ ಹಾಗಾದರೆ? ಪೆನ್ನು ಸ್ಲೇಟ್ ಪೆನ್ಸಿಲ್ ಎಲ್ಲ ಅದು ಕೊಡ್ತಾರಾ? ಫುಡ್ಡು ಪೌಡರ್ ಎಂತ ಬತ್ತ ನನ್ನ ಸೋಡದ ಕಾಸು ಅಂದಂದಿ ಸೋಡದ ಕಾಸು ನನ್ನ ಸಾಧಾರಣ ಸೋಡದ ಕಾಸು ಆತನು ಕೋಡೆ ಕ್ರಾಸ್ಟಕ್ಕ ಪಾಡ್ದಿರ 600 ರೂಪಾಯಿ ಚಿಲ್ಲರೆ 700 ರೂಪಾಯಿ ನನ್ನ ಆತನ ಅಂದು ಬೊಕ್ಕ ಇಮ್ಮನಲಾಂಡು ಬೊಕ್ಕ ಇತ್ತೆ ಮೇರ್ ಪಾಡಿಯರು ನಮ್ಮ 20 ರೂಪಾಯಿ ರಾಜೇಶ್ ದೇವಾಡಿಗ ಪಾಡಿಯರು ಅಂಚ ಸೋಡ ಪುರ ಪರೊಂದುಲ್ಲೆತ್ತೇನು ಬತ್ತು ನನ್ನ ಸೋಡದ ಕಾಸು ಬಂದು ಶಾಂತಕ್ಕ ತಿಳ್ತಂದುಲ್ಲ. ಸಂಪದನೆ ವಸಂತಿ ಏರಿಯಾವು ಅತ್ತೆ ಒಂಜಿ ಬಸಂತಿ ನಾಚಿಂದು ಒಂಜಿ ಕುಂದೇಟು ಒಯ್ಟು ಉಂಡತೆ ಪಿಕ್ಚರ್ಡ್ ಧರ್ಮೇಂದ್ರನ ಪಿಕ್ಚರ್ಡ್ ನಾಚ್ ಬಸಂತಿ ನಾಚ್. ಇರ್ನ ದುಂಬುದ ನೆಟ್ ಅವ್ವ ದುಂಬುದ ಸೆಟ್ಟ ಇಜ್ಜ ಪಂಚಪ್ರದಾಲಜ್ಜಿ ಈ ಕಲ್ತಿದ್ದೀನಿ ಬ್ರೋ. ಹೌದಾ, ಓಕೆ ನಾಳೆ ABCD ಕಳಿಸ್ತಾರೆ ನಿಮಗೆ. ವಿನಯಾಕ್ಷಿ ವಿನಯ ಎನ್ನಡ 100 ರೂಪಾಯಿ ಇತ್ತುಂಡ ಇತ್ತೆ ಸ್ವಲ್ಪ ಪಾಡಿ ಅವನಲ್ಲೇರು. ಓಕೆ ಬ್ರೋ, ಓಕೆ ಈರಣ್ಣಲ್ಲ ಪಾಡಿ ಅರ್ಧ ಮಲ್ಲಾಜಿ. ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನೇಕ್
ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿ ಜಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೆ. 10 ರೂಪಾಯಿ ಪಾಡು ಚುಪ್ಪಾಡು ಮಲ್ಲಜ್ಜಿ ಈರು 90 ಪಾಡ್ಯಾರತ್ತ ಓಕೆ 90 ತಿಕ್ಕೊಂಡೆ ನೂದೆಟ್ಟು 100 ರೂಪಾಯಿ 90 ತಿಕ್ಕೊಳ. ಊಟ ಆಯ್ತಾ ನಿಮ್ದು ಬ್ರೋ? ನಮ್ದಾಯ್ತು ಬ್ರೋ, ನಮ್ದಾಯ್ತು. ನಮಗೆ ಇವತ್ತು ರಸಮ್ ಇತ್ತು, ರಸಮ್ ಮತ್ತು ರೈಸ್, ಏನು ಸ್ಪೆಷಲ್ ಇರಲಿಲ್ಲ. ಮತ್ತು ಉಪ್ಪಿನಕಾಯಿ ಇತ್ತು. ನಿಮ್ದಾಯ್ತಾ? ನಿಮ್ಗೇನು ಸ್ಪೆಷಲ್ ಇವತ್ತು? ಜೋರು ಉಪ್ಪು 90 ಪಾಡ್ದುಂಡ 90 100 ರೂಪಾಯಿ 90 ತಿಕ್ಕೊಂಡೆ ಇಜ್ಜಿ ಯಾರು ಪೊಕ್ಕಡೆ ಬನ್ನಿ ಕುಸಲು ಬನ್ನಿ ಅಂತ ಏರು ಮಾರೆ ಫೋಟೋ ತೂತಿಲಾಕ ತೋಜಿನಿ ಎಲ್ಲಿಯೇ ತೋಜಿನಿ ಮಾತ್ರ ಮಲ್ಲ ತೋಜಿ ದುರ್ಬಿನಿದಿ ಉಡಪ್ಪನ ನೀವು ತೋಜಿ ಗುರ್ತದಾರತ್ ಗೊತ್ತಾ ಬಜಿ ಊಟ ಆಯ್ತಾ ನಿಮ್ಮ ಬ್ರೋ ಅಂತ ನಾನು ಏನು ಸ್ಪೆಷಲ್ ಊಟ ಅಂತ ಕೇಳಿಲ್ಲ ಬ್ರೋ. ಹೌದು, ನೀವು ಕೇಳಲಿಲ್ಲ. ನಾನು ಎಣಿಸಿದ್ದೇನೆ ನಿಮ್ಮ ನೆಕ್ಸ್ಟ್ ಲೈನಲ್ಲಿ ಅದು ಬರ್ತದಂತೆ, ಅದಕ್ಕೋಸ್ಕರ ಒಟ್ಟಿಗೆ ಉತ್ತರ ಕೊಟ್ಟಿದ್ದೇನೆ. ಯಾಕೆಂದರೆ ಎಲ್ಲರೂ ಹಾಗೆ ಕೇಳ್ತಾರೆ, ಊಟ ಆಯ್ತಾ ಕೇಳ್ತಾರೆ, ಮತ್ತು ಏನು ಸ್ಪೆಷಲ್ ಅಂತ ಕೇಳ್ತಾರೆ. ಅದಕ್ಕೆ ನಾನು ಆಲ್ರೆಡಿ ಉತ್ತರ ರೆಡಿ ಮಾಡಿ ಕೊಡ್ತಾ ಇರ್ತೇನೆ. ಅದಕ್ಕೆ ಏನೇನು ಝೂಮ್ ಆಗ್ತಿದ್ದೀರಾ ಬ್ರೋ? ಅದು ಅವರ ಫೋಟೋ ನೋಡಿದ್ದು, ನನಗೆ ನೋಡಿದಾಗೆ ಕಾಣ್ತದೆ ಆ ಫೋಟೋ, ಅದಕ್ಕೋಸ್ಕರ ನೋಡಿದ್ದು. ಅದು ಯಾರೋ ಬೇರೆ ಆಯಿತು, ಅವರನ್ನೆಲ್ಲ ನೋಡಿದ್ದು ನಾನು. ವಿನಾಯಕ್ಷಿ ಅಂತ ಬಂದ್ರಲ್ಲ, ವಿನಾಯಕ್ಷಿ ವಿನಯ ಅಂತ. ನನ್ನ ಇಲ್ಲಡು ಬೊಡೆತ್ತಿ ಪನ್ನೇನು ಪೂರ ಬರಿಪ್ಪವಲು ಪಿರಿಪ್ಪವಲು ಇಲ್ಲಾಗ ಪೋನಾಗ ಓ ಅಂದೆ ಇರಗಿತ್ತೆ ಇನ್ನು ಫೋಟೋ ತುನಾಗ ಮದಿಮೆ ಅದು ಬೊಡೆತ್ತಿ ಪೂರ ಒಳ್ಳೆ ಗೊತ್ತಾಗ ಎಲ್ಲಿಯ ಸ್ಟೂಡೆಂಟ್ ಲಾಗ ತೋಜುವರಿ ಕಿಡ್ಸ್ ವಿಡ್ಸ್ ಬರ್ತೀರ. ಹಾಯ್ ಕಿಡ್ಸ್ ವಿಡ್ಸ್ ಜನರೇ ಅಂತಿದ್ದಾರೆ. ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಸಂಪತ್ತನ ಸ್ಕಿಪ್ ಅಂತಿದ್ದಾರೆ, ಎಂತ ಸ್ಕಿಪ್ ಮಾಡಿದೆ? ಆ ತಿಕ್ಕುಂಡಿ ವಾ ಮಾಲ್ ಬೋರ್ಡು ಪಲ್ನೆ ಯಾನ್ ಕೊನೊಪ್ಪೆ ಎಂಕ್ ಬರ್ಚಪ್ಪ. ನೀವು ಅಡ್ವಾನ್ಸ್ ಉತ್ತರ ಕೊಟ್ಟರೆ ನನ್ನ ಮುಂದಿನ ಮೆಸೇಜ್ ವೇಸ್ಟ್ ಆಗ್ತದಲ್ಲ, ಆಗಲ್ಲ. ಹೌದೌದು, ಇನ್ನು ನಾನು ಅದನ್ನು ಇದು ಮಾಡಬೇಕು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಕಿಡ್ಸ್ ವಿಡ್ಸ್ ಚಾನೆಲ್ ಉಂಟಾ ನಿಮ್ಮ ಹತ್ರ? ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿಡ್ಸ್ ವಿಡ್ಸ್. ನಿಮ್ಮ ಹೆಸರೇನಂತ ಹೇಳಿ, ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಯಾವ ಊರು ನಿಮ್ಮದು? ಕಡ್ಲಾನ, ಮಂಗಳೂರ, ಕರ್ನಾಟಕವಾ, ಎಲ್ಲಿ ಅಂತ ಹೇಳಿ. ಅದು ಕರೆಕ್ಟ್. ಒಂದೆರಡು ಲೈನ್ ಮೆಸೇಜ್ ಬಂದರೆ ಒಳ್ಳೇದಲ್ವಾ, ವಾಚ್ ಅವರ್ ಜಾಸ್ತಿ ಆಗ್ತದೆ. SR ಟೈಲರ್ ಬರ್ತೀರ? SR ಟೈಲರ್ ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಎಲ್ಲ ಆಯ್ತಾ ನಿಮ್ಮದು? ಏನು ಸ್ಪೆಷಲ್? ಮತ್ತೆ ಲೈಕ್ ಡನ್ ಅಂತಿದ್ದಾರೆ, ಧನ್ಯವಾದಗಳು. ಸಂಪತ್ತನ್ನು ಚೂರು ಬತ್ತೆ ಅವನಲ್ಲಿರ. ಓಕೆ ಓಕೆ, ಬಲ್ಲೆ ಮಾತ್ರೆ. ನಾನು ಭೂಮಿ ಮೇಲೆ ಆಕಾಶ ಕೆಳಕ್ಕೆ ಇರೋದು ಮೇಡಮ್ ಅಂತಿದ್ದಾರೆ. ನಾನು ಭೂಮಿ ಮೇಲೆ ಆಕಾಶ ಕೆಳಕ್ಕೆ ಇರೋದು ಮೇಡಮ್ ಅಂತಿದ್ದಾರೆ. ಯಾವ ಊರು ಅಂದರೆ ಆಕಾಶದ ಕೆಳಗೆ ಯಾವ ಊರು ಅಂತ. ನನ್ನ ಓಡಿ ಒನಸ್ ಓ ಇರ್ ತುಳು ಅತೆ. ಓಕೆ ಓಕೆ, ಸಾರಿ ಸಾರಿ ಸಾರಿ, ಒನಸ್ ನನ್ನ ಓಡೆ. ಓಕೆ ಓಕೆ, ನೋ ಪ್ರಾಬ್ಲಮ್. ದಾದೆ ಸ್ಪೆಷಲ್ ಅಂತ ನನಗೆ ಗೊತ್ತು ಜತೆ ಅಪ್ಪಂಡ, ಬಟ್ಟಲ್ಲಿ ಬಣ್ಣಗನೆ ಗೊತ್ತಾವತ್ತೆ. ಸಾರಿ ಬ್ರೋ ಅಂತಿದ್ದಾರೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಟೈಪಿಂಗ್ ಮಿಸ್ಟೇಕ್ಸ್ ಆಗ್ತಾ ಇರ್ತದೆ, ತೊಂದರೆ ಇಲ್ಲ. ಲಿಂಗ ಬದಲಾವಣೆ ಆಯಿತು ನನ್ನ ಮೆಸೇಜ್ನಲ್ಲಿ.
ಅದನ್ನೇ ಬದಲಾಯಿಸಬಾರ್ದು, ಬಾರಿ ಕಷ್ಟ ಅದು. ಓಕೆ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡ್ತಾ ಇರಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಲೋಕವೇ ಹೇಳಿದ ಮಾತಿದು, ಭೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಮರಳುಗಾಡೆ ಇರಲಿ, ಭೂಮಿಗೆ ಸೂರ್ಯ ನಿಳಿದು ಬರಲಿ, ಪ್ರೀತಿಸೋ ಜೀವಗಳು ಬಾಡಲಾರದಂಥ ಹೂವುಗಳು, ರಾಜಕೀಯವಿರಲಿ, ಶಕುನಿಗಳ 100 ತಂತ್ರವಿರಲಿ, ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ, ಲೋಕವ ಕಾಡುವ ಕೋಟಿ ರಾಕ್ಷಸರಿದ್ದರೂ ಭೂಮಿ ಕೇಳಲಿಲ್ಲ, ಬಾಯ್ ತೆರೆಯಲಿಲ್ಲ, ಮಾತಾಡಲಿಲ್ಲ, ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳೋದು ನೀವು ಸಹಿಸಲಿಲ್ಲ, ಬಾಯ್ ಬಿಟ್ಟಿರಲ್ಲ, ಹೂಳಿಟ್ಟಿರಲ್ಲ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ದುಬೈ ವಾತಾವರಣ ಹೇಗಿದೆ ಬ್ರೋ? ಚೆನ್ನಾಗಿದೆ, ಈಗ ಕೂಲಾಗಿ ಉಂಟು, ಹೊರಗೆಲ್ಲ ಹೋಗ್ತಾರೆ ಚಳಿ ಆಗ್ತದೆ, ಮತ್ತು ಒಳ್ಳೆ ಉಂಟು. ನಾನು ಸಹ ಹೊರಗೆ ಹೋಗಲ್ಲ ಜಾಸ್ತಿ. ವಾ ಅಂತಿದ್ದಾರೆ, ಥ್ಯಾಂಕ್ ಯು. ಶಾಂತಕ್ಕ ಸೂಪರ್ ಅಂತಿದ್ದಾರೆ, ಧನ್ಯವಾದಗಳು. ಸೂಪರ್. ಈ ಸಾಂಗ್ ಬೇಡ ಬ್ರೋ ಅಂತಿದ್ದಾರೆ, ಬಂದ್ ಮಾಡಿದೆ ಆಯಿತು. ಅದು ಅಂದರೆ ಕೆಲವರು ಮಾಡ್ತಾ ಇರ್ತಾರಲ್ಲ ಅವರಿಗೆ ಅದು. ಪ್ರೀತಿ ಮಾಡದವರಿಗೆ ಇನ್ನೊಂದು ಸಾಂಗ್ ಉಂಟು ಬೇಕಾದರೆ. ತುಳು ಸಾಂಗ್ ಪಲ್ಲೆ ಬ್ರೋ, ತುಳು ಸಾಂಗ್ ಹೋಗ್ಬೋಡಿ. ದಾನೆ ಪೊನ್ನೆ ಅವ ದಾನೆ ಪೊನ್ನೆ ನಿನ್ನ ಮನಸೆಂಕು ತೆರಿಯಂದೆ ಪೋವಾ, ಮನಸೆಂಕು ತೆರಿಯಂದೆ ಪೋವಾ, ಆಸೆ ದೀದು ಈ ಕಾಪುವ ಸಿಂಗಾರ ಪೂವಾ, ಕಾಪುವ ಪಿಂಗಾರ ಪೂವಾ, ಬೊಲ್ಪಾದ ಸೂರ್ಯೆ ಪಲಕೋಡು ಮೂಡೆ, ಕೈದೈಕ್ಲೆ ಮೋಕೇಡು ಕೂಡಿಯೇ, ಸಿಂಗಾರಿ ಪೊನ್ನೆ ಮದಿಮಾಲು ಮೊನ್ನೆ, ಎನ್ನುಡಲ ಸಿರಿದೇವಿ, ಚಿಲಿಪಿಲಿ ಪನ್ಪಿನ ಪಕ್ಕಿಲು ಪಾರುನ, ಚಿಲಿಪಿಲಿ ಪನ್ಪಿನ ಪಕ್ಕಿಲು ಪಾರುನ, ಬದುಕುದ ಉಲ್ಲಾಸದಾನೆ, ದಾನೆ ಪೊನ್ನೆ ನಿನ್ನ ಮನಸೆಂಕು ತೆರಿಯಂದೆ ಪೋವಾ, ಮನಸೆಂಕು ತೆರಿಯಂದೆ ಪೋವಾ, ಮನಸ್ಸುಡೆ ಕಾತೆ ಮದ ಪಂದೆ ಸೋತೆ, ಇರಗುನಕು ಮೆಚ್ಚಿದು ಪೋಯನೆ, ಈ ಪಲ್ಲು ಸಂಪು ದಿಂಜಿನ ಸಂಪು, ಈ ಸುಖತ ಇನಿಯಾದು ಕಾತೆನೆ, ಪರಪುನ ನೀರುದ ನಲಿಪುನ ಪಲ್ಲುಗು, ಪರಪುನ ನೀರುದ ನಲಿಪುನ ಪಲ್ಲುಗು, ಮನಸ್ಸೆನ್ನ ಮಲ್ಲೊಂದು ದಾನೆ, ದಾನೆ
தெரியந்து போவா மனசெங்கு தெரியந்து போவா. ಥ್ಯಾಂಕ್ ಯು. ಏರ್ ಪ್ರಭತ್ತರು ಮಾಲುಂಡ ಭರತ್ ಗೌಡನ್ನ ಶಾಕ್ ಆಗಿದ್ದಾರೆ, ಅವರಿಗೆ ಇದು ತುಳು ಅರ್ಥ ಆಗಿಲ್ಲ, ಅದಕ್ಕೋಸ್ಕರ ಸಾರಿ ಬ್ರೋ ಆಯಿತಾ. ಅಂದರೆ ನಮ್ಮ ತುಳುವರೊಂದು ಕೇಳಿದರು ತುಳು ಸಾಂಗ್ ಬೇಕಂತ, ಅದಕ್ಕೆ ಹಾಡಿದ್ದು ನಾನು. ದನಿ ನಮಸ್ಕಾರ ಅನ್ನುತ್ತಿದ್ದಾರೆ ನಮ್ಮ ಅನ್ನು ಬ್ರೋ. ನಮಸ್ಕಾರ ದನಿ, ಈರೆಂಚ ಒಳ್ಳರು ಸೌಖ್ಯನೇ, ರಜೆ ಆಂಡ ಇರನ ಡ್ಯೂಟಿ ಆಂಡೆ. ಒಪ್ಪೋ ದೇವರೇ ಒಂದೊಂದು ಅಶೋಕಣ್ಣ ಅದೇ ಒಪ್ಪೋ ದೇವರೇ ಅಶೋಕಣ್ಣ ವೆಲ್ಕಮ್ ಟು ಲೈವ್, ಥ್ಯಾಂಕ್ ಯು ಸೋ ಮಚ್. ನಾರಾಯಣನ್ನೇ ಸೂಪರ್ ಪಣದುಲ್ಲೇರು, ಶಾಂತಕ್ಕ ಅನ್ನ ಅಮೀನ್ ಹಾಯ್ ಪಣದುಲ್ಲೇರು, ಶಾಂತ ಮ್ಯಾಮ್ ಗುಡ್ ಮಾರ್ನಿಂಗ್ ಪಣದುಲ್ಲೇರು, ನಾರಾಯಣನ್ನೇ ಫ್ಲವರ್ ಕಡೆ ಪಣದುಲ್ಲೇರು ಸಪೋರ್ಟ್ ಬಂದುಲ್ಲೇರು, ಒಂಜಿ ಕೊಂಡೆ ಪೇರು ಪರತ್ತೆ ಆತು ಖುಷಿಯಾನು ಪರ್ನಾತೆ ಖುಷಿಯಾನು ಬಂದಿರು, ಥ್ಯಾಂಕ್ ಯು ಸೋ ಮಚ್. ಖುಷಿ ಅಂಡೆ ಇಂಕ್ಲ ಖುಷಿ. ಶಾಂತಕ್ಕ ಮಾರ್ನಿಂಗ್ ಆತು ನೆಕ್ಸ್ಟ್ ಅಮೀನ್ ಪಣದುಲ್ಲೇರು, ನಾರಾಯಣ್ ಬಾವೆ ಸಪೋರ್ಟ್ ಬಂತಂದಿರು, ಶಾಂತಕ್ಕ ದಾದೆ ಕಜಿಪು ಉಂಡರೆ. ಅಶೋಕ್ ಮುಂದಿನ ಗೀತೆ ಬರ್ತದೆ ಈಗ. ಶಾಂತಕ್ಕ ಇಜ್ಜಿ ವೆಜ್ ಬಣದಲ್ಲಿರು, ಹಾಂ ಡ್ಯೂಟಿ ಅದು ಬತ್ತೀನಿ ಬ್ರೋ ಬಣದಲ್ಲಿರು. ಕೋರಿ ಸಂಡೇ ನಾನು ಮೀನು ಬಣದಲ್ಲಿರು, ಹಾಂ ಅಂದಿ ಸಂಡೇ ಬೊಂಬೆಡು ಸಂಡೇ ಕೋರಿ ತುಂಬೂರು ಲಂಚೇನೆ ಎತ್ತಂಡು ಅಂಡ ಇತ್ತೆ. ಈಗ ಕನ್ನಡ ಸಾಂಗ್ ಮತ್ತೆ ಭರತ್ ಬ್ರೋಗೆ ಅರ್ಥ ಆಗಿಲ್ಲ, ಅದು ತುಳು ಇದು, ಅದಕ್ಕೋಸ್ಕರ ಸ್ವಲ್ಪ 30 ಆಗ್ತೇನೆ. ಏತು ವೆಜ್ ತಿನ್ಪಿನಿ ಕೋರಿ ಮಲ್ಪೋಡು ಬಣದಲ್ಲಿರು. ವೆಜ್ ತಿಂಡ ಖುಷಿ ಆಪುಂಡು ಎಡ್ಡೆ ಆಪುಂಡು ಜೋಗು ಆರೋಗ್ಯ ಗಡ್ಡೆ ಮೂಳು ವೆಜ್ ಮಲ್ಪೊಡಿ ನಾನ್ ವೆಜ್ ಕಡಿಮೆ ಅಮೀನು ಒಣದಲಿರು ಅನ್ನ ಬಾಕಿ ದಿನ ಕೋರಿ ತಿಕ್ಕುಜೆ ಶಾಂತಕ್ಕ ಒಣದಲಿ. ಅಶೋಕನ್ನೇ ಬಹು ಜನರ ಅಪೇಕ್ಷೆಯ ಮೇರೆಗೆ ಒಂದು ಅನ್ನ ಅವರ ಹಾಡು ಒಣದಲಿರು. ಅನ್ನ ಅವರ ಹಾಡ ಎಂಕಿಜ್ಜ ಮುಪ್ಪಗೆ ದಾದೆ ಅವು ಗಂಗಸರತಿ ನೀರಿ ನೆಟ್ಟು ತಿರ್ಗುಂಡ ಇಜ್ಜಾತ ಅನ್ನವರ ಹಾಡು ಬೊಕ್ಕ ಇತ್ತೊಂಜಿ ಬೇತೊಂಜಿ ಹಾಡು ಉಂಡು ದೆತ್ತದ ಆತನಿ ಅನಿತ ಒಂದು ದೆತ್ತದ ಪನ್ಪೆಂಚೂರು 2 ಲೈನ್ 4 ಲೈನ್ ಬೊಕ್ಕ ತಿಕ್ಕೊಂಡಿ ಆಂಡ ಎಡ್ಡೆ ಆಪುಜಿ ಅಂದಂದ್ ದಿನೋಲ ಕೋರಿ ಬೋಡು ಕೋರಿಯ ಬಾ ದಿನೋಲ ಕೋರಿ ತಿಂಡ ಇಜ್ರಲ್ಲ ಬಂಗ. ದೇವರು ವರವನ್ನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ, ಹಾ ನಿದಿರೆಯ ಒಳಗೂ ನಿನ್ನ ನೆರಳನ್ನೇ ಸೇರುವೆ ಚೆಲುವೆ. ಹೋ ತಿಂಗಳಿಗೆ ಕಂಗಳ ಬರೆದು ತಂಗಾಳಿಗೆ ತುಟಿಗಳ ಬರೆದು ಮುಂಜಾನೆಗೆ ನಗುವನ್ನು ಬರೆದು ಮುಸ್ಸಂಜೆಗೆ ಲಜ್ಜೆಯ ಬರೆದು ಪ್ರಕೃತಿಯಲ್ಲಿ ಕಂಡೆ ನಿನ್ನನ್ನೇ. ದೇವರು ವರವನ್ನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ಟಿಂಗ್ ಟಿಡಿಂಗ್ ಟಿಡಿಂಗ್ ವೇದಕ್ಕ ನಮಸ್ತೆ, ವೆಲ್ಕಮ್ ಟು ಲೈವ್. ಮನಸ್ಸು ನಿನ್ನ ಕಂಡೊಡನೆ ನನ್ನ ಮೈಯ ಮರೆತೋಯ್ತು, ಒಂದು ಮಾತು ಕೇಳದಲೇ ನಿನ್ನ ಜೀವ ಸೇರೋಯ್ತು. ಹಾ ನಿನ್ನ ಒಂದು ನಗೆಯೊಳಗೆ ತನ್ನ ತನವೇ ಬದಲಾಯಿತು, ಯಾವ ಸ್ಪರ್ಶ ಇಲ್ಲದೇನೆ ಹೃದಯ ಅದಲು ಬದಲಾಯಿತು. ನೀ ಮೇಘಗಳ ನೀಯೊಳಗೆ ಅವಿತಿದ್ದರು ಮಿಂಚುಗಳ ಮೇರಿ ಮಲೆ ಬಿಲ್ಲು ಮೈಗುಡಿಸುವೆ ಭೂಮಿ ಆಕಾಶದ ಆಚೆಗೂ ನಿನ್ನ ನೆನಪಲ್ಲೇ ನಾ ಬದುಕುವೆ. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವೆ. ಥ್ಯಾಂಕ್ ಯು ಸೂಪರ್ ಸಾಂಗ್, ಥ್ಯಾಂಕ್ ಯು ಶಾಂತಕ್ಕ. ನಾರಾಯಣ್ ಬಾಬಾ ಹಾಡು ಕಳಿಸ್ತಾ ಇದ್ದಾರೆ, ಥ್ಯಾಂಕ್ ಯು. ಅವು ಅಭ್ಯಾಸ ಇತ್ತಿಲೆಕ್ಕ ಬಂದರು ಅಂದು ಸಪೋರ್ಟ್ ವೇದೋತಕ್ಕ ಸಪೋರ್ಟ್ ಬಂತಂದ್ರೆ ಧನಂಜಯ ಸಪೋರ್ಟ್ ಬಂತಂದ್ರೆ ವೇದೋತಕ್ಕ ಅನ್ನು ಮೀನು ನಾನ್ ವೆಜ್ ಇಜ್ಜಿಂಡ ಸೇರುಜಿ ಪೂರ ನಾನ್ ವೆಜ್ ಯಾನು ಅಂದಂದೆ ನೈಸ್ ಬ್ರೋ. ಎಂಚ ತಿನ್ಪಾರ ಡೈಲಿ ನಾನ್ ವೆಜ್ ಎಂಕ್ ದಿನೋಲ ಕೋರಿ ಮಾಸ ಅವಡು ಆಯನ್ನ 18 ಲೈಕ್ ಡನ್ನು ಎಂಕ್ ದಿನೋಲ ಬೋಡಿಯೇ ಕೋರಿ ಅಂದ ತಿಕ್ಕೊಂಡು ಉಂಡು ದಿಲೆ ಆಪುಜಿ ಅವಂದಿ ಅವು ಅಂಚೆನೆ ಕೆಲವರೆಗೆ ಕೋರಿ ಮೀನಿಜ್ಜಿನ ಆಪಿನೆಜ್ಜಿ. ಸೂಪರ್ ಸಾಂಗ್, ಥ್ಯಾಂಕ್ ಯು. ಕಟ್ಟ ಉಂಡ ಅಲ್ಪಲ ಇನ್ನು ಅವಿನಾಶ್ ಬ್ರೋಗು ಕಟ್ಟದ ಕೋರಿತ್ತನಿಗೆ ಯಾರಿ ತಗ್ಗಿಯೊಂದು ಉಳ್ಳೇರು ಲೈವ್ಗೆ ಬರ್ತದೆ ಪೋದು ಪಂಡದು ಪೋಯೇರಿ ಯಾನು ಕೂಲಿ ಪುರ ಪರ್ತೆ ಬಂತೆ ನನ್ನ ತಿಂದು ಪುರ ಬರ್ಪೆ ಬಕ್ಕ ಕಟ್ಟದ ಕೋರಿ ಸೊಲ್ಮೇಲು ವೇದಾವತಿ ಅಕ್ಕ ಬಂದ್ರೆ ನಾರಾಯಣ್ ಬಾವೆ. ಓಕೆ ಅನ್ನವರ ಹಾಡು ಕೇಂದಿರ್ತಾನೆ ಯಾರು ಓಡಿ ಬೋಯ್ರ ಯಾರು ಉಳ್ಳೇರಾ? ಅಶೋಕ್ ಬ್ರೋ ಉಳ್ಳಾರ?
ಎನ್ನ ಆಂಟಿನ ಮದಿಮೆಗ್ ಅವೇ ಸಾಂಗ್ ಅನ್ನ ಐಕೆ ಎಂಕ್ ಇಷ್ಟ ಅವು ಸಾಂಗ್ ಓ ಅಂದೆ ಅವು ಸೋಕಾಪುಂಡಿ ಅವನ್ನೆಲ್ಲ ಬೊಕ್ಕಲ ಮ್ಯೂಸಿಕ್ ಬರ ಫಂಡ ಖುಷಿ ಆಪುನು ಊರು ಡೈರೆಕ್ಟ್ ಮನ್ಪೋಡು ಸಪೋರ್ಟ್ 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 ಅಂದಿದ್ದಾರೆ ನನ ಕಟ್ಟಾಗ ಪೂರ ಉಂಡು ಪೋಯರೆ ಉಂಡು ಬಣ್ಣದುಳ್ಳೇರು ಮನಸಾಂಡಿ ನಾರಾಯಣ್ ಬ್ರೋಕ್ ಏನಂದುಳ್ಳೇರು ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಿಗೆ ಲೈಕ್ ಕೊಟ್ಟು ಸೊಲ್ಮೇರು ನಾರಾಯಣ್ ಅನ್ನ ಮಂತಿದ್ದ ವೇದೋತೆಕ್ಕ ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಜಿಪು ನಾರಾಯಣ್ ದಾದೆ ಬ್ರೋ ಬಂದುಳ್ಳೇರು ನಾರಾಯಣ್ ಬ್ರೋ ದಾದೆ ಕಜಿಪು ಬಂದುಳ್ಳೇರು ಸ್ವಲ್ಪ ಪಾಡೋಡು ಬೊಕ್ಕ ನಲಿ ಪೊಡ್ಬೋಣ ಅವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾನವೇ ಅಂದದ ಗುಡಿ ಚಂದದ ಗುಡಿ ಆಹಾ ಆಹಾ ಹಸುರಿನ ಬನಸಿರಿಗೆ ಒಳಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವು ಓಹೋ ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾನವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಗಂಧದ ಗುಡಿ ಶ್ರೀಗಂಧದ ಗುಡಿ ಆಹಾ ಈ ಒಂದೇ ಓ ಅಂದೆ ಯಾನ ಒಂಜಿ ಕೋಪು ಡ್ಯಾನ್ಸ್ ಮಲ್ತದ್ವೆ ಕೊಲ್ಪು ಡ್ಯಾನ್ಸ್ ಮಲ್ದುವೆ ಬಡನುಳ್ಳೇರು ಡಾಕ್ಟರ್ ರಾಜ್ಕುಮಾರ್ ಬಂದರು ಬಿಡಿ ದಾರಿ ಬಿಡಿ ಒಂದೇ ಇಲ್ಲ ಅವ್ರು ಕೇಳಿದ್ರು ಅವ್ರು ಹೋದ್ರ ಅಂತ ರಾಜ್ಕುಮಾರ್ ಒಂಜಿ ಪದ್ಯ ಪಲ್ಯ ಅಂತ ಹೇಳಿದರು ಮತ್ತು ಅವ್ರು ಹೋದ್ರು ಓಕೆ ತೊಂದರೆ ಇಲ್ಲ ಅವ್ರು ಕೇಳಿದರೆ ಕೇಳಿರ್ಬೋದು ಇಲ್ಲಾಂದರೆ ಬೇಡ ನೋ ಪ್ರಾಬ್ಲಮ್ ಗೊತ್ತಿದ್ದನ್ನೆಲ್ಲ ಹಾಡುವ ನಾವು ನಿಮ್ಮ ಕೋರಿಕೆಯ ಮೇರೆ ನಮ್ಮ ಹಾಡು ನೀವೇನು ಕೋರಿಸುತ್ತೀರಿ ಅದನ್ನು ನಾವು ಹಾಡ್ತೇವೆ ಹಾಗೆ ಗೊತ್ತಿಲ್ಲದನ್ನು ಕೇಳಬಾರ್ದು ಹಾಡು ಕಳಿಸಿದ್ರೆ ನಾರಾಯಣ್ ಬಾಬಾ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಕೊಡಲಿಲ್ಲ ನೋಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು ನಿಮಗೆ ಡಬಲ್ ಟ್ಯಾಪ್ ಮಾಡಿ ವೇದೋತಕ ಸಪೋರ್ಟ್ ಬ್ರೋ ಅಂತಿದ್ದ ಸೂಪರ್ ಲೈವ್ ಬ್ರೋ ಅಂತಿದ್ದಾರೆ ಧನ್ಯವಾದಗಳು ನಮಸ್ತೆ ಮತ್ತು ದಿನೇಶ್ ಎಂ ಬಂದರು ಹಾಯ್ ದಿನೇಶ್ ಬ್ರೋ ವೆಲ್ಕಮ್ ಟು ಲೈವ್ ಫಸ್ಟ್ ಟೈಮ್ ಬಂದಿದ್ದೀರಾ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮನ್ಪ್ಲೇ ಅಂಚನೆ ಲೈವ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮನ್ಪ್ಲೇ ಥ್ಯಾಂಕ್ ಯು ಹರೀಶ್ ಕುಲಾಲ್ ಬತ್ತೀರು ಹಾಯ್ ಹರೀಶ್ ಕುಲಾಲ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಭಾರಿ ಅಪರೂಪ ಆತಾರು ಹರೀಶ್ ಅಣ್ಣ ಸೂಪರ್ ಅಂತಿದ್ದಾರೆ ಕಟ್ಟದ ಕೋರಿಡು ವನಸ್ ಮಲ್ತ್ ಬತ್ತೆ ಅವನು ಅವಿನಾಶ ಅಂದ ಓಕೆ ಎಂಕ್ಲೇಜ್ ಒಂಚೂರು ಸೈಡ್ ದಕ್ಕ್ಯಾರ ತೆಂಚ ಬಟ್ಟಲ್ಲ ಸೈಡ್ಗೆ ಚೂರು ಅಟ್ಟಾಯ್ಜಾರ ಬೊಕ್ಕ ದಾದೆ ಸ್ಪೆಷಲ್ ಬ್ರೋ ಕೇರದಲ್ಲೇರು ಏನಿಗೆ ಎಂಕ ಟೊಮೆಟೊ ಸಾರಿ ಹಾಯ್ ಬ್ರದರ್ ಚೆನ್ನಾಗಿದ್ದೀರಾ ಊಟ ಆಯ್ತಾ ಪದ್ಯ ಒಳ್ಳೆಯದು ಇದೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಬ್ರೋ ನಾಗೇಶ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅನ್ನ ಕಟ್ಟದ ಕೋರಿದ ಪುಲಿ ಮುಂಚಿ ಮಲ್ಪೊಡಿ ಅಂದೆ ಬಾರಿ ಸೂಪರ್ ಆಪನತೆ ನನ್ನ ಊರುಡು ಪೋ ತಿನ್ನೇರುಂಡು ಓಲನ್ನೆಲ್ಲ ಕಟ್ಟ ಆಯ್ತಲ್ಲ ಕೇಂದು ಅವು ಮಾರ್ಚಿನ ಪುರ ಪೋಂಡ ಕಟ್ಟ ಉಂಡು ಎಂಕ್ಲಲ್ಪಲ್ಲ ಪೂಜೆ ಎಂದು ಪುರ ಪುಣತೆ ನೇಮಪುರ ಅಲ್ಪ ಇತ್ತೆ ನನ್ನ ಯಾನ್ ಪೋನಾಗ ತಿಕ್ಕೊಂಡು ಗೊತ್ತುಚಿ ಒಂಜಿ ತುಂಡು ದೀತಾರ ಸೈಡ್ ಓಕೆ ಕೊಡ್ಕಯ ನಾವಡು ಕೊಡಕ್ಕೆ ನಾವಡು ಅಂದು ಕೊಡಕ್ಕೆ ನಾವಡು ಪುಲಿ ಮುಂಚಿ ಕರೆಕ್ಟ್ ಎಂಕುಲು ಮಲ್ಪುವೆ ಮೂಲು ತಿಕ್ಕುಡು ಹೊರ ಅಣ್ಣನ ಕಡೆ ಪೋರ್ಟ್ ನಾಕಲು ಕನಪೆ ಅವು ಜೀವದ ಕೋರಿ ತಿಕ್ಕುಡು ಅಲ್ತ ಪೋದು ಇತ್ತಮ ಸಮಯ ಮಾತ್ರ ಕನ ಅಂದೆ ಅವಳು ಪೋದು ಪತ್ತದು ನಮ್ಮ ಕನವಡು ಮಂತು ಕೊರ್ಪೇರು ಬೊಕ್ಕಾಕಲು ನಾನು ಹೊರ ವೀಡಿಯೋ ಪಾಡ್ದೆ ನನ್ನ ಚಾನೆಲ್ ಉಂಡು ವೀಡಿಯೋ ಪೂಂಜದ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದವರು ಮಾಡ್ತಾ ಇರಿ ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ ಬರಬೇಕು ತಂಗಿ ಮದುವೆಗೆ
ಬರಬೇಕು ತಂಗಿ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ ಗಂಗ್ಲ ತೊಳೆಯೋರಿಲ್ಲ, ಹೆಂಗೆ ಬರಳನ್ನ ಮದುವೆಗೆ. ಅಂಗ್ಲಾಕ್ಕೆ ಹಾಲಿಡುವೆ ಗಂಗ್ಲಾಕ್ಕೆ ತೊತ್ತಿಡುವೆ, ಅಂಗ್ಲಾಕ್ಕೆ ಹಾಲಿಡುವೆ ಗಂಗ್ಲಾಕ್ಕೆ ತೊತ್ತಿಡುವೆ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಳೆಯಾರ ಬಂದೀತು ಒಳೆಯಾರ ತುಂಬೀತು, ಹೆಂಗೆ ಬರಳನ್ನ ಮದುವೆಗೆ. ಚಿನ್ನಾದ ಅರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಜೋಗೇಲಿ ನಿನ್ನ ಕರೆದೊಯ್ಯುವೆ, ಜೋಗೇಲಿ ನಿನ್ನ ಕರೆದೊಯ್ಯುವೆ. ಕುದುರೇನ ತಂದೀವ್ನಿ ಚೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕೋರಿ ತಿನ್ನೋಡು ಮಾಲು ಬರೋಡು, ವಾವ್ ಬಾಯಿಡು ನೀರು ಬರ್ಪುಣು ಒಳ್ಳೆರು. ಮಾಲು ಪಿಯಂಗೆ ಅಮ್ತೋ ಮಾಲು ಪಿಯಂಗೆ ಅವಜ್ಜಿ ಅಪ್ರದ ಆಲಜ್ಜಿ ಎಂಕಡತೆ ಶಾಂತಕ್ಕ ಎಂಕಳು ಪೂರ ವೆಜಿಟೇಬಲ್ ಕೋರಿ ಏಪಲ್ ಹೊರ ತಿನ್ಪಿನ ಅಂಚ ಮೀನು ಯಾರು ಲಂಚನ ಯಾರು ಲಂಚನ ಜಾಸ್ತಿ ಕೋರಿ ತಿನ್ರೆ ಅಜ್ಜಿ ಉಷ್ಣ ಆಪನ್ ಬೊಕ್ಕ. 25 ಲೈಕ್ ಡನ್ ಮಾಡೋಲ್ಲೇರು. ಥ್ಯಾಂಕ್ ಯು ಶಾಂತಕ್ಕ ಶಾಂತ ಮ್ಯಾಮ್ ಮಾಡೋಲ್ಲೇರು. ಬೊಕ್ಕ ಸಮಾಚಾರದ ಅಲಜ್ಜಿ ಸೇಮ್ ಕೋಡೆ ಹಿಡ್ದೊಂಚೂರು ಒಂಜಿ ದಿನ ದುಂಪೋಣ ಅಂದೆ. ಕೋಡೆ ರಾತ್ರಿ ಹಿಡಿದು ಒಂಜಿ ದಿನ ದುಂಪೋದು ಕೂಡ ಒಂಜಿ ರಾತ್ರಿ ಬರ್ತದೆ. ಲಲ್ಲ ಓಡಿ ಪೋಯ್ರು ಮಾರೆ ಪೂರ ಬಲ್ತೇರೆ ಎಂಚ ಜನರೇ. ಏನಾಯಿತು ನಿಮಗೆ? ಸಾರಿ ಅಣ್ಣ, ನಾನು ಲೈವ್ ಬರ್ತಾ ಇದ್ದೀನಿ. ಓಕೆ ನೋ ಪ್ರಾಬ್ಲಮ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ನಾವು ಸಪೋರ್ಟ್ ಮಾಡ್ತೇವೆ ಆಯಿತಾ.
क्यों? अच्छा ये रूम क्यों देखने? कौन बोला? अच्छा वो 70 में बोला? ये यही है बस। हाँ। तो ये खाली हो नहीं रूम कौन सा है? मालूम नहीं, हम आपको इतना डोर बेल मारे वो तो मेरे को तो पता ही नहीं। हमने तो तेरे को लोकेशन दिया। नहीं ओके, अगर वो सैंपल देखना है तो शायद ये देखने के लिए बोला होगा, मैं ये है बोल के इसके लिए। ये टॉयलेट है, वो सॉरी ये किचन है, वो टॉयलेट है, बस ये रूम। यही रूम है? हाँ, क्या लोग छोड़ देगा? हम नहीं छोड़ रहे भाई, वो शायद उसको आपको सैंपल दिखाना होगा, इसके लिए वो मेरा इधर आने के लिए बोला होगा। दूसरा नंबर तो नहीं बोला ना, 30140 नहीं सर। हाँ, वो शायद देखने के लिए बोला होगा आपको, आइडिया मिलने के लिए। अच्छा अच्छा, ऐसा ही है? यही है ये, मतलब 201 मिलेगा तो आपको यही सब सिस्टम मिलेगा। में मिलेगा। हाँ, बाकी का मालूम नहीं मुझे भी। एग्रीमेंट देते हैं? हाँ? एग्रीमेंट देते हैं, 12 देते हैं। वो मालूम नहीं, आप उससे बात करें। ये सगो आएगी सब नहीं किया बस। एनर्जी बहुत है। ओके भाई। ओके ओके। ಹಲೋ, ನಮ್ಮ ಯಾರು ವೇದ ಸರ್ ಅಂತಿದ್ದಾರೆ, ವೇದ ತೆಕ್ಕ. ಓಕೆ, ನವೀನ್ ಅಣ್ಣ ಅಂತಿದ್ದಾರೆ ನಮ್ಮ ಘಮ. ನಿಮ್ಮ ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ತದೆ ಮಾರೆ, ಬೇಡ ಘಮ ಅಂತ ಹೇಳ್ತೆ, ಅಷ್ಟೇ ಹೇಳ್ತೇನೆ ನಾನು, ಆಯಿತಾ. ವೆಲ್ಕಮ್ ಟು ಲೈವ್ ಬ್ರೋ, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ಥ್ಯಾಂಕ್ ಯು. ಅದು ಯಾರೋ ಬಂದರು ಮಾರೆ ರೂಮ್ ನೋಡಲಿಕ್ಕೆ ಅಂತ, ಅದಕ್ಕೋಸ್ಕರ ಗೊತ್ತಿಲ್ಲ ಯಾರು ಅವ್ರು ಯಾಕೆ ಕಳಿಸಿದ್ದಾರೆ ಅಂತ. ಹೇಳಿ, ಗಂಟೆ ಸೌಂಡು ಬಂತು. ಹೌದು, ಅದು ಯಾರೋ ಬಂದು ಬೆಲ್ಲ ಹೊಡೆದದ್ದು, ನಾನು ಯಾರಿಗೆ ಓಪನ್ ಮಾಡಲ್ಲ ಅದು. ಮತ್ತೆ ಓಕೆ ಅಂತ ನೋಡಿದೆ, ಅವರು ರೂಮ್ ನೋಡಲಿಕ್ಕೆ ಬಂದರು ಅಂತ. ದಿ ವಿಕ್ಟರ್ ಒಲ್ಪಡ್ದು ಈರು ಮಾರ್ರೆ ಕೇನೊಂದಿಲ್ಲ, ಯಾನು ಕುಡ್ಲಾಡ್ದಿ ಮಂಗಳೂರು, ನೀವೆಲ್ಲಿಂದ ಈರು ಒಲ್ಪಡ್ದು ಲೈಕ್ ಮಲ್ತೆ. ಥ್ಯಾಂಕ್ ಯು ಅಂಚೆ ನಂಜಿ ಸಬ್ಸ್ಕ್ರೈಬ್ಲ ಮಂತ್ ಬಿಡ್ಲೇವೆ. ದಿ ವಿಕ್ಟರ್ ಧನ್ಯವಾದಗಳು. ಇರ್ನ ಒಲ್ಪ ಊರು ದಾದ ಮಂತೊಂದುಲ್ಲಾರು, ಒಲ್ಪ ದಾದ ಬೇಲೆ ಮಂತೊಂದುಲ್ಲಾರು, ಒಲ್ಪ ಉಳ್ಳರು ಬಿಸ್ನೆಸ್ ಮಂತೊಂದುಲ್ಲಾರ, ಸ್ಟೂಡೆಂಟಾ ಜಾಬ್ ಮಲ್ತೊಂದುಲ್ಲಾರ. ಫಸ್ಟ್ ಟೈಮ್ ಲೈವ್ ಬತ್ತಿನಿಗೆ ಧನ್ಯವಾದಗಳು. ಒಂಜಿ ಲೈಕ್ ಕೊರಿಯಾರ ಅಂಚೆ ನಂಜಿ ಚಾನೆಲ್ಗಳ ಸಬ್ಸ್ಕ್ರೈಬ್ ಅಂತಾಟ ಖುಷಿ ಆಪಣಗಳಿಗೆ ಸಪೋರ್ಟ್ ಆಪಣೊಂಜಿ. ಯಾನು ಬರೋಡಾಡು ಗುಜರಾತ್. ಓ ಅಂದೆ, ಓಕೆ ಗುಜರಾತ್ ಉಳ್ಳಲ್ಲಾರ, ಗುಜರಾತ್ ಬಿಸ್ನೆಸ್. ಯಾನು ಗುಜರಾತ್ ಹೊರ ಬತ್ತಿತ್ತೆ ಮಾರೆ, ಓಡೇನು ಗೊತ್ತಿತ್ತು ಗುಜರಾತ್ ಬೈದೆ ಮುಂಚೆನೆ ಅವರೇ ನಾಡೊಂದು ಬೈದಿ ನಿಂಕುಲು. ಇಂಚ ಪೂದಾರ ನೆನಪುಳ ಜಿತ್ತೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ವಿಡಿಯೋ ನೋಡ್ತಾ ಇರಿ. ಧನ್ಯವಾದಗಳು.
ಯಾನ್ ಬರೋಡಾಡು ಗುಜರಾತ್ ಜಾಬ್ ಮಲ್ತೆ ಜಾಬ್ ಮಲ್ಪನೆ ಓಕೆ 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 ಎಂಕ್ ನಾಡೊಂದು ಬರೊಚ್ಚಿ ಒಣಲ್ಲೇರು ಏನ ನಾಡೊಂದು ಬರೊಚ್ಚ ಇಜ್ಜಿಜ ಅವು ಯಾನ್ ಬಾಂಬೆ ಡುಪ್ಪುನಗ ಅಲ್ಪ ಒಂಜಿ ಮರಾಠಿದ ಎತ್ತೆ ಸೊ ಎಂಕಲ ಹೋಟೆಲ್ ಎತ್ತೆ ಆಯನ ಮೆಗ್ಗಿ ಪೋದು ಮಿಸ್ ಆದೀತೆ ತಿಕ್ಕೊಂದೇ ಜನ ಫೋನ್ ಪೂರ ಅಂಚ ಆಯನ ನಾಡೊಂದು ಪೋತೀನಿ ಎಂಕುಲರ ಯಾನ್ ಲಾಯಲ್ಲ ಆಯ ಬಂದಿತ್ತೆ ಇಲ್ಲ ಬಲ ಒಟ್ಟಿಗೆ ಪೋದರ್ ಕನಮ್ಮ ಅಂತ ಅಂಚೆ ಎಂಕುಲು ಟ್ರೈನ್ಡ್ ಪೋದು ಒಂಜಿ ದಿನನ 2 ದಿನ ಒಟ್ಟ ಬೈದ ಪೋತದು ಓಡೆ ಪೋತೀನಿ ನೆನಪುಜ್ಜಿ ಎಂಕ್ ಮಾತ್ರ ಮಸ್ತ್ ಸಮಯ ಓಯ್ ಪೂರ ಬಲ್ತೀರ ಮರ ಓಡೆ ಪೋಯ್ರು ಪೂರ ಮೇಲೆ ಕೂತ್ಕೊಂಡು ನೋಡುವವರು ಕೆಳಗೆ ಬನ್ನಿ ಯಾಕೆ ಮೇಲೆ ಕೂತ್ಕೊಳ್ತೀರಿ ಬಾಂಬೆ ಓಲಿತ್ತಾರ ಬಾಂಬೆ ದಾದರ್ ಅಡಿ ದಾದರ್ ಇರಿತ್ತಾರ ಮೀನು ಬಾಂಬೆ ಹೋ 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 ಲ ಲ ಲ ಲ ಇರು ದಾದ ಮಂತೊಂದುಲ್ಲಾರು ಏ ಪೈತ್ತೇನೆ ಬೇಲೆನಾ ಊರು ಎನ್ನ ಅಶೋಕ್ ನಗರ ಓಲು ಹೆಂಗೆ ಗೊತ್ತು ಜಿ ಕುಡ್ಲಾಡ ಅಶೋಕನಗರ ಶಕ್ತಿನಗರ ಬೇತೆ ಓಕೆ ಅಶೋಕನಗರ ಬೇತೆನಾ ಗೊತ್ತು ಜಿ ಸಂಪದನ್ನೇ ಮತ್ತೆ ಬಂದರು. ಧನ್ಯವಾದಗಳು ಸಂಪದನ್ನ. ಎಲ್ಲಿ ಹೋಗಿದ್ರು? ಊಟ ಆಯ್ತಾ? ಬೇಲೆನಾ? ಬೇಲೆ ಅಂಕಲ್ ಒಂದು ಎಲ್ಲಿ ಆಫೀಸ್ ಬೇಲೆ ಎಡ್ಮಿನ್ ಆದುಲ್ಲ ಆಫೀಸ್ ಇರು. ಊರ್ವ ಸ್ಟೋರ್ದ ಅವಲಾ? ಓಕೆ 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 ಎಂಕ್ ಪಂಡ ಆತು ಅಲ್ತ ಏರಿಯಾದ ಪುರ ಆತು ಗೊತ್ತುಜಿ. ಊರ್ವ ಸ್ಟೋರ್ ಓಳು ಉಂದಿತ್ತೆ ಎಂಕ್ ನನ್ನ ಕೂಡ ನಾಡೋಡ ಓಳು ಉಂತು ಪಂಡ ಕುಡ್ಲಾಪುರ ಜಾಸ್ತಿ ತಿರ್ಗದಿಜಿ ಅನ್ ಜಸ್ಟ್ ಇಂಚೆನೆ ಪೋಪಿನಿ ಸ್ಟೇಟ್ ಬ್ಯಾಂಕ್ ಬಿಟ್ಟ ಬಸ್ ಇರ್ಬೋದು ಅದನ್ನ ಬೇಲೆ ಹತ್ರ ಮಂತ ಬರ್ಪಿನಿ ಅವು ಜಾಸ್ತಿ ಗೊತ್ತುಜಿ ಅಂಚ ಯಾನು ಲೈವ್ಡು ಸಿವತ್ತೆ ಏ ಪಗಲ ಬರೋಲಿ ಪೋಲಿ ಆತ ಅವಂದು ತೊಂದರೆ ಜೊತೆ ಕೇಂಡಿಯಾನು ಒಣಸಾಂಡೆ ಒಣಸ್ಮೀನ್ ಮನ್ಪೆರ ಪೋಯರ ಅಂದಂಚ ಜನ ಪುರ ಪೋಯಿರಿ ಓಡಿ ಪೋಯಿರೋದು ಗೊತ್ತು. ಜ್ವರ ಎತ್ತೇರಿ ಪೂರ. ಲ ಲ ಲ ಲ ಲ ವನಸ ಪೋಯಿರ ಅಂದ್ ಮಾತೆಲ್ಲ. ವೇದಾತೆಕ ಲೈವ್ ಬರ್ತೀರ? ಇರ್ನ ಲೈವ್ದ ಫಸ್ಟ್ ಮೆಂಬರ್ ಯಾನು ಮಾಡೋದಿಲ್ಲ. ಈರು ಫಸ್ಟ್ ತುಪ್ಪರ ಫಸ್ಟ್ ಇಜ್ಜೆ ಫಸ್ಟ್ ಪೂರ ಎನ್ನ ಮಕ್ಕಳು ಬೈದೀನಿ ಏರ್ ಗೊತ್ತುಂಡೆ
ನಮ್ಮ ಕೋಸ್ಟಲ್ ಇಲ್ಲದ ಕ್ಲೇನ್ ಪೂರ ಅನ್ಕಲ್ಲ ಎತ್ತೋದೆ ಅಪ್ಪಗ ಪೂರ ಮಾತೆರೆಲ್ಲ ರೆಡಿ ಮಂತ್ ಇದಿತ್ತೆ ನಂಜು ಲೈವ್ ಈತಿ ಜನ ಬೋರ್ಡ್ ಎಂಕನ್ ದಿನೋಲ ನಾರಾಯಣ್ ಬಾವೆ ಬೊಕ್ಕ ಸರಿತಾ ತ್ರಿಷಾ ರಕ್ಷನ್ ಅಂಚ ಶಿವಚಂದ್ರಣ್ಣ ಬರ್ತೀರಾ ಹಾಯ್ ಶಿವಚಂದ್ರಣ್ಣ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ವನಸ್ಪುರಾಣೆ ದಾದ ಸ್ಪೆಷಲ್ ಇನ್ನಿ ಅಂಗಾರೆ ಇನ್ನಿ ವೆಜ್ ಉಪ್ಪುಂಡು ಅಂದಿ ಇನ್ನಿ ವೆಜ್ ಅದೇ ಮಾತೆರೆಗಳ ಅವು ಈರ್ನ ಕಡೆ ಇಂಚಿ ಕಡೆ ಅಕುಲ್ ಪಣ್ಣಿ ಅವು ಈರ್ನ ಕಡೆ ಇಂಚಿ ಕಡೆ ಅಕುಲ್ ಪಂಡಿನಿ ಅವು ಇರ್ನ ಕಡೆ ಇಂಚಿ ಕಡೆ ಇಂಚಿನೇ ಅವು ಇರ್ನ ಕಡೆ ಇಂಚಿನ ಹಿಂಗೆ ಕಟ್ತಾ ಇದ್ದವು ಏರು ಫಸ್ಟ್ ಬೈದಿನಿಂದ ಗೊತ್ತು ಜಿ ಅಣ್ಣ ನಮ್ಮ ಲೈವ್ ಸ್ಟಾರ್ಟ್ ಮಾಡ್ತೀನಿ ಸುರುಕು ಎನ್ನ ಕುಟುಂಬದ ಅಕ್ಕಳು ಪೂರ ಇತ್ತೇರು ಬೊಕ್ಕಪುರ ಜನ ಬರೋದು ಪೋಯರು ದಾಲ ಒರಿದುಂಡೆ ಇಜ್ಜೆ ದಾಲ ಒರಿದಿಜ್ಜಿ ನಮ್ಮಡ ಒರಿಯುಜಿ ಫುಲ್ಲೇ ಪುಂಡೆ ಏಪಲ ಕಮ್ಮಿ ಆಪುಜಿ ಖಾಲಿ ಆಪುಜಿ ಒಂದು ಖಾಲಿ ಅಣ್ಣ ಕೊಡೊಂಜಿ ಕೊಡೋರ ಬೇಯ್ಪವೆ ಒಂದು ಖಾಲಿ ಅವನನ್ನ ಕೂಡ ಬೇಯ್ಪವೆ ಬೇಯ್ಪದ ಕೂಡ ದಿಂಜವೆ ಎಂಚ ಖಾಲಿ ಆರಿಜ್ಜಿ ಓಕೆ ಬಾಯ್ ವನಸ್ ಮಲ್ತೊಂದುಲ್ಲೆ ಓಕೆ ಥ್ಯಾಂಕ್ ಯು ಸೋ ಮಚ್ ವಿಕ್ಟರ್ ಬಾಯ್ ಸಪೋರ್ಟ್ ಮಂತಿನಿ ಕಂಚನೆ ಸಬ್ಸ್ಕ್ರೈಬ್ ಮಲ್ತು ಜಡೊಂಜಿ ಸಬ್ಸ್ಕ್ರೈಬ್ ಮಲ್ತು ಬಿಡ್ಲೇವೆ ಧನ್ಯವಾದಗಳು ಬೊಕ್ಕ ಲೈವ್ ಏಪಲ ಬನ್ನಗವರ ಬತ್ತದು ಪಾತೆರೊಂದು ಪ್ಲೇ ಸಪೋರ್ಟ್ ಮನ್ ಪ್ಲೇ ವಿಡಿಯೋ ಪುರ ಬತ್ತನ ತೂಲೆ ಹಾಯ್ ಬಣ್ಣದಿಲ್ಲೇರು ಅನ್ನು ಅನ್ನಿ ಬೊಕ್ಕ ಸಂಪದನ್ನೇ ಇರ್ನ ಸಂಬಂಧ ಬುಡ್ದು ಪಣ್ಣಿ ಆನ್ ಫಸ್ಟ್ ನಾ ಅಂದೆ ಓಕೆ ಅವು ಆದುಪ್ಪು ಅವು ಮಾತ್ರ ನೆನಪುಜಿತ್ತ ಮಸ್ತ್ ಸಮಯ ಅಣ್ಣತೆ ಏರು ಫಸ್ಟ್ ಬತ್ತಿನಿಂದ ನೆನಪುಜ್ಜಿ ಅಣ್ಣ ಮಾತೆಲ್ಲ ಬೈದಾರ ನಿಕ್ಕಳು ಒಂಜಿ ದಿನ ಫಸ್ಟ್ ದಿನೋಟೆ ಮಾತೆಲ್ಲ ಬೈದಾರ ಬೊಕ್ಕ ದಾದೆ ಸ್ಪೆಷಲ್ ಇನಿ ಸ್ಪೆಷಲ್ ದಾಲಜ್ಜಿ ಎಂಕ ದಾಲಜ್ಜಿ ಎನ್ನ ಸ್ಪೆಷಲ್ ಟೊಮೆಟೊ ಸಾರು ಆ್ಯಂಡ್ ರೈಸ್ ಎಂಕ್ಲೆ ಪ್ರಾತ ಸ್ಪೆಷಲ್ ಉಪ್ಪುಜಿ ಒರಿ ಉಪ್ಪುನತ ಮನ್ಪೆರ ಬರ ಬಂಗ ಆಪುನು ಹೊರರ ಉದಸ್ಸಿನ ಆಪುನು ದಾಲ ಬೊಕ್ಕ ಕೋರಿ ಕಂತನ 1 ಕಿಲೋದ ಕಮ್ಮಿ ಕೋರಿಜ್ಜಿ ಅವು ಇಡೀ ಕಂತನ ಇಡೀ 4 ಪೊರ್ತು ತಿನ್ನೋಡು ಆಪುನು ಬೊಕ್ಕ ಸಂಪತ್ತನ್ನಕ್ಕೆ ಏನು ಬೇರೆ ಇರು ಕೋಡೆದೇನೆ ತಿಂಡಿನ ಅಂತ ವಿಕ್ಟರ್ ಇಂಚ ಬಂತೊಂದುಲ್ಲ ಹೃದಯಾಗಿ ಮೀನುಂಡೆ ಯಾಲ್ನ ಒರಿ ಮೀನು ಎಂಕರ ಅಗಾಲೆ ಆಪುಂಡು ಅವು ಕಂತಂಡ ಪುರಾಲು ಬರ್ಪುಣ ಐಕ್ಯಾನ್ ಏಪಲು ಹೊರ ಮನ್ಪುನು ಬೂತೈ ಬಂಗುಡೆ ಜಾಸ್ತಿ ತಿನ್ಪುಜಿ ಅನ್ನು ಬೂತೈ ಎಡ್ಡೆ ಆಪುಂಡು ಅವು ಕಂತಂಡ ಅವರ ಗಸಿ ಮನ್ಪು ಅವು ಒಂಜಿ ದಿನ ಕಂತನ 4 ಬೂತಾಯಿ ಕಂತನಲ್ಲ 2 ದಿನ ಬರ್ಪುನು ಕರೆಕ್ಟ್ ಬೊಕ್ಕ ನಂಗೆ ಪುರ ಫ್ರೈ ಮನ್ಪುನು ಕಂತದ ಏಪಲ್ ಅವರ ಮನಸಾನಗ ನಂಗ್ ಪಾಪ್ಲೇಟ್ ನಮ್ಮ ಹೊಟ್ಟೆಲ್ಡೆ ಅಚ್ಚ ಹೊಟ್ಟೆಲ್ಡಾ ಓಕೆ ಹೊಟ್ಟೆಲ್ಡೆ ಹೊರವರ ಎಲ್ಲ ಮನಸ್ಸು ಪಾಪ ತಿಕ್ಕೊಂಡು ಮೀನು ಪುರ ಆ ಮೀನು ತುಂಡು ಮೀನು ತುಯ್ಯಡ ಬಣ್ವಾರು ಅವನು ಏರು ತುಂಡು ಮಂದಿನ ಆಗ ಆತು ಹುಷಾರುಪ್ಪೆ ತುಂಡು ಮಾಡ್ಬಿಟ್ಟು ಇತೇ ಇಲ್ಲ ಸ್ಲೈಸ್ ಬೊಕ್ಕ ಎಕ್ಸ್ಟ್ರಾ ಬೋರ್ಡನ್ನು ಕೂಡ ಎಕ್ಸ್ಟ್ರಾ ದೇತ ನೋಡಿ ಐಕ್ ಯಾರು ಸಪೋರ್ಟ್ ಮಲ್ಪರೆ ಶುರು ಮಲ್ತು 4 ವರ್ಷ ಆಂಡು ಬಂದ್ರೆ ಓ ಅಂದೆ ಮಾತಿರಗ್ಲತೆ ದೇವರ ಎಡ್ಡೆ ಬಂದ್ಬಿಡಿ ಈಗ ಎಡ್ಡೆ ಪೊಣ್ಣು ತಿಕ್ಕೊಂಡ ಪೊಡಿ ಏರು ಮಲ್ಪುನಿ ಅವು ಕಿರಿಕಿರಿ ಮಲ್ಪುನ ಅಂದಿ ಅಂಡೆಲ್ಲ ಹೋಟೆಲ್ದೆಲ್ಲ ಎಡ್ಡೆ ಆಯ್ತದೆ ಯಾಕಲ್ಲ ಯಾನ ದುಂಬು ಶುರು ಕೊರೋನಾ ಬರ್ಪಿನ ದುಂಬು 2 ವರ್ಷ ಹೋಟೆಲ್ಡೆ ಉಣ್ಣಂತೇನು 1 ವರ್ಷ ನನ್ನ ಬೊಕ್ಕ ಬಂದು ಅಂತ ಅಕ್ಕಲ್ಲೆಲ್ಲ ಹೂವೇ ದಿನೋಲ ಬಾಜಿ ಸಬ್ಜಿ ಪುರ ಅವು ಬೊಕ್ಕ ಅಕ್ಕಳು ಸಬ್ಜಿ ಪುರ ಕಣಪೆರತೆ ಅವು ಮಲ್ಲ ಸೂಪರ್ ಮಾರ್ಕೆಟ್ ನುಂಗುದು ಬೋತಿನ ಪುರ ಒರಿ ಉಂಡತೆ ಅವೇನು ಪುರ ಕಂತು ಕಚ್ಪನ್ ಪುರ ಅಕ್ಕಳು ಹೆಂಗೆ ಕೆಲವು ಕೊಡಿ ಅಂತ ತುಯಿ ಅಂಚ ಲಾಸ್ಟಿಗೆ ಬರುವಂತೆ ಒರಿ ಉಂಡತೆ ನುಂಗುದು ಬೋಪಿನ ಮೊಕ್ಕಳು ಅವೇನು ಪುರ ಪತ್ತೊಂದು ಸೋಕು ಫ್ರೈ ಮಂತದ್ದು ಎಣ್ಣೆ ಪುರ ಒಂದು ಮಂತದ್ದು ಸಬ್ಜಿಗೆ ಶಾಂತಕ್ಕ ಬತ್ತೀರಿ ವನಸ್ ಮಂತದ್ದು 16 ವರ್ಷದಿಂಚ ಹೋಟೆಲ್ ಡೇ ವನಸ್ ಅಂದೆ ಒಬ್ಬ ಅದು ಬೊಕ್ಕ ದಾದಾನು ಮನ್ಪೆರ್ನೆ ಆಜಿನ ಮನ್ಪೋಡು ಆಪುನು
ಅಂಡಲ ಅಂತ ಅವಾಯ್ಡ್ ಮಾಡ್ತಾನೆ ಎಡ್ಡೆ ಹೋಟೆಲು ಜಾಸ್ತಿ ಹೋಟೆಲ್ ಉಣ್ಣಂದೆ ಅಕ್ಕಲ ಆಯಿಲ್ ಪುರ ಒಂಚೂರು ಆ ತೆಡ್ಡೆ ಯೂಸ್ ಮಾಡ್ಪುಜಾರ ಅವೇ ಬೊಕ್ಕದಲ್ಲ ಪೊಡಿಗೆ ಹೆಚ್ಚು ಪ್ರೀತಿ ಅಕ್ಕಡ ಕೇಳಿನ ಯಾರು ಮಂದರ ಅಕ್ಕನ ಲೈವ್ ಸ್ಟಾರ್ಟ್ ಆದಾಗ ಬೊಕ್ಕ ಪ್ರೀತಿ ಅಕ್ಕ ಆದಾಗ ಬೊಕ್ಕ ಪ್ರೀತಿ ಅಕ್ಕ ಅಂದ್ ಫಸ್ಟ್ ಮಂದರಕ್ಕ ಸ್ಟಾರ್ಟ್ ಮಾಡ್ತೀನಿ ಅಂದ ಅರ್ನ ರೆಡ್ ಚಾನೆಲ್ ಮೋನೋ ಆದಿತ್ತು ಎಂಕುಲ್ ಲೈವ್ ಸ್ಟಾರ್ಟ್ ಮಾಡ್ಬಿನಾಗ ಅಂದ್ ಮೇರ್ ಕೂಡ ಬಂದು ಅಂತೀರಿ ನಮ್ಮ ಅರ ಪುದರಂಜಿನ ಮೂರನೇವರ ಕೂಡ ಸ್ಟಾರ್ಟ್ ಮಾಡ್ತೀರಿ ಅಡಿಗೆ ಮಲ್ಪೆರೆ ಬರ್ಪುಂಡಿ ಡ್ಯೂಟಿ ಮಲ್ತು ಬತ್ತದು ಸಾಕಾಪುಂಡು ಕೂಡ ಏರು ಅಡಿಗೆ ಮಲ್ಪುಂಡು ಅಂದಂದು ಅವೇ ಯಾನ್ ಆಂಡಲ ಅವರವರ ಮನ್ಪುವೆ ಕುಕ್ಕರ್ ಉಂಡದೆ ಕುಕ್ಕರ್ ರೈಸ್ ಬೇಯ್ಪವನು ಬೊಕ್ಕ ಸೀದಾ ಕಜಿ ಪೂಂಜಿ 2 ದಿನ ಕೊರ ಮಿಂದಲ ಮಂತಂಡ ಯಾವುಂಡಂಚಿ 2 ದಿನ ಬರ್ಪುಂಡು ಹೊರ ಮಂತಂಡ ಬೊಕ್ಕ ಪೊಡಿಗನ ಪೊಡಿಗಂತ ದೀಂಡ ನಂಗೆ ಸುಕ್ಕಪುರ ಮನ್ಪೆರ ಸುಲಭ ಆಪುಂಡು ದಾಲ ಮಂಡೆ ವೆಚ್ಚೇಚಿ ಯಾನಂಚೆನೆ ಊರುಡ್ದು ಪೊಡಿ ಮಂತ್ ಕನಪವನು ಕೋರಿದಲ್ಲ ಸಾಂಬಾರ್ದಲ್ಲ ಇತ್ತಂತ ಸುಲಭ ಅವನು ನೆಂಕ್ ಬೃಂದಕ್ಕ ಅಂದ ಯಾರು ಕೂಡ ಬಂದು ಅಂತೀರ ಅಂದಿತ್ತು ಮನ್ಪುಜರತೆ ಅಂದ್ ಸಂಪು ಅನ್ನೋದಲ್ಲ ರೀ ಹೋಟೆಲ್ ಅಂಡರ ಗಾಲೇಜ ಒಂದು ಟೈಮ್ ಪೋಪಿನಿ ಕುಲ್ಲುನು ಆರ್ಡ್ರ್ ಕೊರ್ಪಿನಿ ಎಲ್ಲ ಬ್ರೇಕ್ಫಾಸ್ಟ್ ಪೂರ ಜಾಸ್ತಿ ಹೋಟೆಲ್ಡೆ ಆಪುನಿ ಎನ್ನಲ್ಲ ಒಂದು 2 ದಿನ ಕೊರ 3 ಸಜ್ಜಿಗೆ ರೊಟ್ಟಿ ಸಜ್ಜಿಗೆ ಪೂರ ಮನ್ಪುನಿ ಬೊಕ್ಕ ಹೋಟೆಲ್ಡೆ ದುಂಬು ಹೋಟೆಲ್ ಪುನಗ ಹೋಟೆಲ್ದನೆ ತಿನ್ನೊಂತೀನಿ ಬೊಕ್ಕ ಇಂಚಿನ ನಾನು ಹೋಟೆಲ್ಡಿತ್ತೆ ತುಂಬ ಅಲ್ಪ ಬೊಂಬೈಡ್ ಶಾಂತಕ್ಕ ಲೈಕ್ ಕೊಡಿ ಬಣ್ಣದಿಲ್ಲ ಲೈಕ್ ಅಂದಿ 23 ಆತನು ಬೊಕ್ಕ ಎಲ್ಲ ಬೈಜ್ಜರು ಜಾಸ್ತಿ ಪೋಪಿನಿ ಮನಸ್ಸಿಗೆ ಮಲ್ಪುನು ಬರ್ಪಿನ ಅಂದ್ ರಗಾಲೆಜ್ಜಿ ಬಟ್ಟಲ್ಲ ಹಾಕೊಲಿ ದೆಕ್ಕುವೇರು ಕೈ ಒಂಜಿ ನಮ್ಮ ದೆಕ್ಕೊಡದೆ ಈರೊಂಜಿ ಅಡಿಗೆಗೆ ಜನದಿಲ್ಲಿ ಒಣದಿರು ಅಂಚ ಎಲ್ಲ ಇತ್ತದು ದೊಡ್ಡ ಏನು ಊರ್ದಾಕಳು ಮೀನು ತಿಕ್ಕದು ಬೇಡ ಅಡಿಗೆ ಮಂತು ಕೊರ್ಪಿನಕಳು ಏನಾಕಲಿ ಕಾಸು ಕೊಡ್ದನಲ್ಲ ಆವು ಬಂತು ಕೊರ್ಲೆ ಇಂಕ್ ಮಂತ ದಿನೋಲ ಅಂದ್ ಅದು ಮುಲ್ಪ ಏರ್ನಲ್ಲಿ ಆಪ್ಷನ್ ಇಜ್ಜವು ಕೆಲವು ಒಂಚೂರು ಅಕಾರ ಮುಟ್ಟೊಂಡಿಗೆ ಇಂಚಿ ಬರ್ಪುಜಿ ಯಾನು ಬರೋಡೆ ಅಡಿಗೆಗೆ ಈರು ಎಂಕ್ ಒರಿಯಾಗ ಬತ್ತಡದಾದ ಪ್ರಯೋಜನ ಅವು ಇಂಚ ಮನ್ಪೊಡಿ 100 ಜನಕ್ಕೆ ಅಡಿಗೆ ಮನ್ಪುಲಕ 50 ಜನಕ್ಕೆ 20 ಜನಕ್ಕೆ 30 ಜನಕ್ಕೆ ಅಂಚ ಮಂತು ಕೊರೊಳ್ಳಿ ಅತ್ತೆ ಅಕ್ಕಲ್ ದೆಕ್ಕುವೆ ಅನ್ನ ಒಣದಲ್ಲಿ ಫಿಂಗರ್ ಬೋಲ್ ಅತ್ತೆ ಪೂರ ಅಕುಲೆ ಕೈ ಒಂಜಿ ಯಾನ್ ದೆಕ್ಕುರು ಒಣೊಲ್ಲೆ ಅಂದಂದ ಅವು ಎಡ್ಡೇಜಿರಲ್ಲ ಅವು ಎಂಕು ಲಂಚನೆ ಕಾಂಡೆ ನಾಷ್ಟಾನ್ ಪರ ಪೋಪಿ ಲಂಚನೆ ವಾರಾಗ ಮುಂಚೆ ಸತ್ತಿ ಪುರ ಹೋಟೆಲ್ಡೆ ನಾಷ್ಟ ದೋಸೆ ಪುರ ಕೈ ಅಂಗಿಡಿ ಹೊಚ್ಚಿಲ್ಲ ದಯಾಗಿ ದೆಕ್ಕು ನೋಡೋದಲ್ಲೇರು ಯಾರೆಲ್ಲ ಲೈಕ್ ಕೊಡ್ಲಿಕ್ಕೆ ಬಾಕಿ ಉಂಟು ಲೈಕ್ ಕೊಡಿ ಆಯ್ತಾ ಮೇಲೆ ಇದ್ದವರು ಕೆಳಗೆ ಬನ್ನಿ ಮಾತಾಡಿ ನಮ್ಮ ಸಾಗರ್ ಬ್ರೋ ಎಲ್ಲಿ ಹೋದ್ರು ಮಾರೆ ಬರಲಿಲ್ಲ ಇವತ್ತು ಸಾಗರ್ ಬ್ರೋ ಬರಲಿಲ್ಲ ಮತ್ತೆ ಮಿಂಚುಳ ಎಂತ ಮಿಂಚು ಬರಲಿಲ್ಲ ಶಶಿಕಾಂತನ ಬರಲಿಲ್ಲ ಮತ್ತೆ ಎನ್ನ ಮೂಜಿ ಟೈಮ್ ಹೋಟೆಲ್ ಡೇ ಅತೆ ಅಮೀನ್ ಮನಸಾಂಡೆಗೆ ಏನಲ್ಲರು ಲಲ ಅನ್ನ ಒಣದಲ್ಲಿರು ಇಜ್ಜೆ ಟೈಮ್ ಆತಜಿ 7:15 ಆಯ್ನಿ ಶಾಂತಕ್ಕ ಪಣದಲ್ಲಿ ಅಂದು ಅವಳು 7:15 ಮೂಲ ಎನ್ಮ 15 ಆಡ ಅವಳು 7:15 ಈರಾಯ್ತು ಹೊರ್ಮಾಂಡ್ರೆ ಒಣ ಸೋಪಿನ ಎಂಜಿನ ಪುಂಡಿಯ ಬೈಯಾಡ್ ಪರೋಟ ಅಪ್ಪಂ ದೋಸೆ ರೈಸ್ ಉಪ್ಪು ಜತೆ ಊರ್ದಕ್ಕಲ ಹೋಟೆಲ್ ಉಂಡೆ ಅತ್ತ ಮಲಯಾಳಕ್ಕ ನಾನು ಮಿಂಚು ಹುಳ ಹತ್ತಿ ಮಿಂಚು ಅಂದೆ 3 ವರಂಬ 5 ಆಂಡ ಅಂದಂದೆ ಅವಳು 10 ಗಂಟೆ ದೇವಿ ಮಾತ್ಮೆ ಆಟ ಒಂದುಂಡು ಕಟೀಲ್ದ ವರಂಬ ಆಪುಂಡಾ ಓಕೆ ಕುವೈಟ್ ಕಟೀಲ ತಲ ತಾಪಿ ಏನು ಚಿಕನು ಮೋಟರ್ ರೈಸ್ ಬೊಕ್ಕ KFC ಜಾಸ್ತಿ ಓ ಅಂದೆ ದೋಸೆ ಎಲ್ಲ ಉಪ್ಪುಂಡು
ಮುಲ್ಪ ರಾತ್ರಿ ಅಂಚಿನೆ ರೈಸ್ ಉಪ್ಪುಜಿ ಮೂಲು ಮಲಬಾರಿ ಹೋಟೆಲ್ ಉಪ್ಪುಂಡು ಜಾಸ್ತಿ ಅವಳು ರೈಸ್ ಉಪ್ಪುಂಡು ಹೋಗುತ್ತೇನೆ ನೆಯ್ಚೋರು ಉಂಡು ನೆಯ್ಚೋರು ಉಪ್ಪುಂಡು ಬೊಕ್ಕ ಪರಾಟ ಚಿಕನ್ ಫ್ರೈ ಬೀಫ್ ಫ್ರೈ ಚಿಲ್ಲಿ ಫ್ರೈ ಅವು ಫ್ರೈ ಒಂದು ಫ್ರೈ ಮೀನು ಫ್ರೈ ಬೊಕ್ಕ ದೋಸೆ ಅಪ್ಪಮು ನೀರು ದೋಸೆ ಪುಂಡಿ ಕಲ್ತಪ್ಪ ಅವು ಪೂರ ಜಾಸ್ತಿ. ಲಿಖಿತ್ ರಾಜ್ರವರೇ ವೆಲ್ಕಮ್ ಟು ಲೈವ್. ನಿಮಗೆ ಧನ್ಯವಾದಗಳು. ಹಾಗೆ ಕಂಗ್ರ್ಯಾಚುಲೇಷನ್ ಲಿಖಿತ್ ರಾಜ್ರವರೇ, ನಿಮಗೆ ಹೊಸ ಹುದ್ದೆ ಸಿಕ್ಕಿದೆ. ಅದರ ಲೆಕ್ಕದಲ್ಲಿ ಒಂದು 20 ರೂಪಾಯಿ ಹಾಕಿ. ಇಜ್ಜಿಂಡ ಬಿರಿಯಾನಿಯಾ? ರಾತ್ರಿ ಬಿರಿಯಾನಿ ತಿಂದರೆ ಬಳ್ಳಿ, ರಾತ್ರಿ ಬಿರಿಯಾನಿ ತಿಂದ ಬಂಜಿ ಪ್ರಾಬ್ಲಮ್. ಕಾರ್ತಿಕ್ ಅನ್ನೇ ಬರ್ತೀರಾ? ಹಾಯ್ ಕಾರ್ತಿಕ್ ಬ್ರೋ. ಕಾರ್ತಿಕ್ ಬ್ರೋ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಮಟನ್ ಮಸಾಲ. ಓ ಅಂದೆ ಮಟನ್ ಮಸಾಲ ಅಂದಂತ. ಸಂಪದನೆ ನೆಯ್ಚೋರು ಪಂಡ ಗೀ ರೈಸ್ ಕಾಂಬೋ ಕೊರ್ಪೇರು ಒಂಜಿ ನೆಯ್ಚೋರು ಪಂಡ ನಮ್ಮ ಊರುಡು ಎಂಜಿನ ಪೇರು ನೆಯ್ಚೋರಿಂದೆ ಪಂಪಿನತಿ ಮೊಕ್ಕಳು ಗೀ ರೈಸ್ಲ ಕಾಂಬೋ ಚಿಕನ್ ಒಂಜಿ ಕಜಿಪುಲ ಕೊರ್ಪೇರು ನೆಯ್ಚೋರು ಕಾಂಬೋ ಪಂಡದು ಅವು ಖುಷಿ ಆಪುನು ನೇರ ಖುಷಿ ಆಪುನು ಬಟ್ ನೆಯ್ಯಿ ಆ್ಯಪಲ್ ಅವರ ರೆಡ್ ಆಪುನು ಇರೇಗ ಊರು ನೆಯ್ಚೋರು ಎಂಜಿ ನನಗೆ ಗೊತ್ತುಜ ಇರ್ನ ಏರ್ಲ ಫ್ರೆಂಡ್ ಇಜ್ಜಾನ ಮುಸ್ಲಿಂ ಫ್ರೆಂಡ್ ಇಜ್ಜಾರ ಏರ್ಲ ಸೈಬರ್ ತಿನ್ಪೇರ ಅವನಲ್ಲಿ ಸಾಯ್ಬೇರಾ ಅವೇ ನೆಯ್ತನುಪ್ಪು ಅಂದ್ ಎಂಕ್ಲೆ ದುಂಬು ತಿಕ್ಕೊಂತನು ಮಾರ ಇತ್ತ ನೆನಪು ಇಜ್ಜ ಆಯ್ತು ಅವು ತಿಕ್ಕೊಂದು ಇಜ್ಜದ ಅಂಚ ನೆಯ್ತನುಪ್ಪು ಅನ್ಪೇರು ಐಕ್ ಬ್ಯಾರೆ ಭಾಷೆ ನೆಯ್ಚೋರು ಅನ್ಪೇರು ಮಲಯಾಳಂಲ ನೆಯ್ಚೋರು ಅಂದೇ ಪನ್ಪೇರು ಅವು ಮೂಲ ಪಂಡ ಅಭ್ಯಾಸ ಆತನ ಎಂಕ್ಲೆಗ್ಲತ್ತೆ ಮಾಲು ಒಂಜಿ ತಿಕ್ಕಂದೆ ಬಂಗಾಡು ಅನ್ನೋದಿಲ್ಲ ಮಾಲೆ ಬಿಡ್ಲ ನೆಯ್ತನುಪ್ಪು ಕರೆಕ್ಟ್ ಮಾಲು ಎನ್ನನಾಗ ಊರಿಗೆ ಬರ್ತೀನಿ ಅಂದೆ ದೇವಿ ಪಾವನ ಚರಿತೆ ಗೊತ್ತಿದ್ದ ನಕಲು ಪೆರ್ಮಾಯಿಗೆ ಬರಾಡೆ ಸೆಪೆಕ್ಕ ನಕಲಾಡೆ ಅಂದ ಅವಳು ಎಂಗ್ಲೆ ತಿಕ್ಕೊಂದು ಬಾರಿ ಶೋಕ ಅಂದ್ರು ಮಾತ್ರ ಕಲ್ಲ ಇತ್ತು ಐಕೆ ಈರೇ ಪಾಡುವೇರು ಅಂದ್ ಈರೆ ಬೊಕ್ಕ ತೆಕ್ಕೆ ಒಪುರ ಎಲ್ಲ ಮಂತದೆ ಎನ್ನ ವಿಡಿಯೋ ಉಂಡು ಲೈವ್ ಸಾರಿ ಚಾನೆಲ್ ಉಂಡು ವಿಡಿಯೋ ಉಂಡು ಬೂದಿ ಮುಚ್ಚಿದ ಇವತ್ತು ಕಾರ್ಯಕ್ರಮ ಆಯಿತು ಹೌದಾ ಓಕೆ 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 ಶಾಂತಕ್ಕ ನೈಸ್ ಪಣದಲ್ಲೇರು ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಬ್ರೋ ನಿಮ್ಮದು ಪಟ್ಲೇರು ಶುರುವಾಂಡು ಭಾಗವತಿ ಅವು ಖುಷಿ ಆಪಣ ಅದು ಕೇಂದ್ರ ಒಂದು ಅರ್ನ ಸ್ವರ ಕೇಂದ್ರ ಭಾರಿ ಖುಷಿ ಆಪಣ ಅವು ಬರ್ಪೂಜಿ ಮಾತ್ರಿ ಒಂದು ಕಟಿಲ್ದ ಟೀಮ್ದ ಆ ಒಂದು ಉಂಡಿ ಹಲ್ಬೇಡಿ ಬ್ರೋ ಹಲ್ಬೇಡಿ ಎಂತ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಏನೂ ಮಾಡ್ಲಿಕ್ಕೆ ಆಗಲ್ಲಲ್ಲ ಈಗ ನೀವು ಹತ್ರೆ ಬೊಕ್ಕ ಸಮಾಚಾರದ ಅಲಜ್ಜಿ ಮೇರ್ನ ನಮ್ಮ ಕಾರ್ತಿಕ್ ಬ್ರೋನ ಕೊಡೆ ಪಪ್ಪನ ಎಕ್ಸ್ಪೈರ್ ಆಯ್ರು ಪಪ್ಪ ಅಂಚಾರು ಬುಲಿಪುನ್ ಪಾಪ ದೇವಿ ಮಾತ್ಮೆ ಆಟೋಡು ಅಂದಂದಿ ಭೀಮರಾವ್ ಬರ್ತೀರಾ ಹಾಯ್ ಭೀಮರಾವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿಕ್ ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಲಿ ಧನ್ಯವಾದಗಳು ಇರಿಗೆ ಮನಸಾಡೆ ದಾದೆ ಸ್ಪೆಷಲ್ ಕೋಟೆ ಸಬ್ಸ್ಕ್ರೈಬ್ ಮಲ್ತಿದ್ದಾರೆ ಮಲ್ತು ಜಾಡ ಒಂಜಿ ಮಲ್ತು ಬಿಡ್ಲಿ ಅವೇ
ಧನ್ಯವಾದ. ಅನ್ನ ಸಾಂಬಾರು, ಓಕೆ ಓಕೆ ಓಕೆ. ನೀವು ಕನ್ನಡ ಮಾತಾಡೋದು ತುಳು ಬ್ರೋ, ನಿನ್ನೆ ತುಳು ಮಾತಾಡಿದ್ರ ಅಂತಲ್ಲ? ಅಂದಿ ಕೋಡೆ ಏತಿಗೆ ರೀಚ್ ಆಂಡ್ ಕಾಸು. ಸುಮಿ ದುಬೈ ಬರ್ತೀರ? ಹಾಯ್ ಸುಮಿ ದುಬೈ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು ಕೋಡೆ ಏತಿಗೆ ರೀಚ್ ಆತನ ಕೋಡೆ ಒಂಜಿ 690 ಮುಟ್ಟ ಮಾಡ್ದೇರಿ. ಇನಿ ಬೈಜಿರಿ ಇರಲ್ಲ ಇನಿ ಬೇತೆ 2 ಜನ ಬತ್ತ ಪಾಡಿಯರು ಚುಚೂರು ಬೊಂಬೆಡು ಆಟ ಮಲ್ಪುಯರಿಗೆ ಅತ್ತೆ ಯಾನು ತೂತುಜಿ ಮಲ್ಪುಯರಿ ಮತ್ತೆ ಮಲ್ಪುಯರಿ ಇರ್ನ ವನಸಾಂಡೆ ಎನ್ನ ವನಸಾಂಡಿ. ಓ ಗಣೇಶ್ ಪುತ್ತೂರು ಬರ್ತೀರಾ? ಹಾಯ್ ಗಣೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನೇಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಫಸ್ಟ್ ಟೈಮ್ ಬತ್ತಿನೇ ಅತ್ತು ದುಮ್ ಬೈದಾರ ಇರು ಮಲ್ಲಜ್ಜಿ, ಫಸ್ಟ್ ಟೈಮ್ ಬೈದ್ರಂಡ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನೇಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಅಂಚನೆ ಚಾನೆಲ್ ಒಂಜಿ ಸಬ್ಸ್ಕ್ರೈಬ್ ಮಾಡ್ತದೆ ಸಪೋರ್ಟ್ ಮನ್ಪ್ಲೆ. ಸುಮಿ ಅಕ್ಕ ಎಂಚ ಉಳ್ಳಾರಕ್ಕೆ ಏನಂದುಲೇರು? ಸುಮಿ ಅಕ್ಕ ಸಂಪು ಮಣಂದುಲೇರು. ಸುಮಿ ಅಕ್ಕ ಒಬ್ಬ ಅಂದೆ ಆವುಲಿ ಕಪ್ಪು ಮಣಂದುಲೇರು. ಅನ್ನಂದು ಕಪ್ಪು ನನ್ನ ತಪ್ಪ ಅಂದ ಯಾನು ಚೂರು ಚೆಂಪು ಅನ್ನೋದು ಯಾನು ಸೂಪರ್ ಚಂಪು ಅಂತ. ಓ ದೇವರೇ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ? ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ. ಸುಮಿ ಅವರೇ, ನಿಮ್ಮ ಮೇಳ ನಿಲ್ಲಿಸಿ ಮಾಡೋದಿಲ್ಲೇರಿ ಮೇಳ ಎಂತ ಮಾರ್ರೆ, ಅವರ ಆಟದ ಮೇಳವ. ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು ಮಳೆಯಾದರೇನು, ಜೊತೆಯಾಗಿ ಎಂದು ನಾನಿಲ್ಲವೇನು, ನೀ ನನ್ನ ಜೀವ ಎಂದಿಗೂ. ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು. ಯಾನು ಕುಕ್ಕುಡು ಉಂಡುದು ಬತ್ತೆ ಕುಕ್ಕುಡ ಇಂಜಿನ ನೀಡಬಾರ್ದು ನಾನೇ ಮನಸಾಡೆ. ಸುಮಿ ಅಕ್ಕ ಮನದಲ್ಲೇರು, ಸುಮಿ ಅಕ್ಕ ತಿಳ್ತೊಂದುಳ್ಳೇರು ಅಡ್ಡಾಪನು ಕುಕ್ಕು ನೀಡಬಾರ್ದಿನ ಅದೇ ವಾವಾ ಏನ ರಾಗೈ ಸಂಪದಾನೆ ಕುಕ್ಕು ಒಲ್ಪಡ್ದಿ ಈ ಪೊರ್ತುಡು ಮೂಳು ತಿಕ್ಕುಣಿ ದುಬೈಡಿ ಏತು ಕುಕ್ಕುಳ ತಿಕ್ಕುಣಿ ಒಲ್ತ ಇತ್ತ ಮಲ್ಲ ಕುಕ್ಕು ಕೆಂಪುದ ಒಂಜಿ ಬೈದಿನ ಅವು ಪುರ ಶೋಕ್ದ ಎಲ್ಲೆಡೆ ಕುಕ್ಕು ಕಾಸ್ಟ್ಲಿದ ಮಾತ್ರಿ ಕೈ ಪಾಡ್ರೆ ಆಪ್ಜಿ ಕುಕ್ಕು ಮಿಡಿ ಕುಕ್ಕು. ಓಕೆ ಓಕೆ ಓಕೆ. ಪಂಡ ಆತ ರೇಟ್ ಉಂಡಿ ಯಾನು ನಿಮ್ಗೆ ವೀಡಿಯೋ ತೊಜ್ಪೋದಿತ್ತೇನ ಅಂದತೆ ಅವಳು ಮಾರ್ಕೆಟ್ ಹಿಡಿತಿನ ಮಲಮಲ್ಲ ಕುಕ್ಕ ಅಂದಂದು ಆ ವೀಡಿಯೋ ಹಿಡಿತ್ತು ನಾವು ಒಂಜಿ ಕ್ಲಿಪ್ ದೇದಿನಿ ನಾನು ಅಲ್ಪ ಪೋದು ಲೈವ್ ಎಂಕ ಮೀನ್ ಇಜ್ಜಂದೆ ಆಪುಜಿ ಮಾರ್ರೆ ಕುಕ್ಕು ಕಜ್ಜಿಪ್ಪು ಏರ್ ತಿನ್ಪೇರು ಮನಲೇರು ಆ ಉಲ ಅಂದಿಜ್ರಲ್ಲ ಮಲ್ಲಿಕಾ ಕುಕ್ಕುನು ತಿಂತಾರೆ ಇರು ಮಲ್ಲಿಕ ಏರಿ ಮೇರ್ ಮಲ್ಲಿಕಕ್ಕನ ಅತ್ತಪ್ಪ ಮಲ್ಲಿಕ ಕತ್ತಾರು ಸುಮಿದು ಬೈ ಮಲ್ಲಿಕಕ್ಕ ನತ್ತೋಡು ಮಲ್ಲಿಕಕ್ಕ ಮಲ್ಲಿಕಕ್ಕ 2 ಸಾವಿರ ನನ್ನ ಸಬ್ಸ್ಕ್ರೈಬ್ ಆಯ್ತು. ಸಂಪೂರ್ಣ ದುಂಬುದ ಡೈಲಾಗಿ ಅವು ಕುಕ್ಕುಡು ಉಂಡರೆ ಬಂದು ಓ ಅಂದೆ. ಓಕೆ 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 ಓಕೆ. ಓ ಅವೊಂಜಿ ಅಜ್ಜಿನತೆ ಅಪ್ಪ ಇರು ಉಂಡರೆ ಎಂದು ಅವು
ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಹೃದಯವೇ ನಂದೇ. ಎಸ್ ಎಸ್ ಸದೀವ್ ಬರ್ತೀರಾ? ಹಾಯ್ ಎಸ್ ಎಸ್ ಸದೀವ್, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವೇರ್ ಆರ್ ಯು ಫ್ರಮ್ ಬ್ರೋ? ವಾಟ್ ಈಸ್ ಯುವರ್ ನೇಮ್? ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್. ಕುಕ್ಕು ಅಲ್ಪ ನಿಮ್ಮ ಒಡಂದುಲೇರು ಕನ್ನ ಮುಚ್ಚೆ ಗಾಡೆ ಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಬೊಕ್ಕ ದಾದೆ ಸಂಪೂರ್ಣಲೇರು ಬಾಸು ಇದ್ದೀವನಲೇರು. ಹಾಯ್ ವೆಲ್ಕಮ್ ಟು ಲೈವ್. ನೀವು ಅದನ್ನು ಯಾಕೆ ಹೇಳ್ತೀರಾ? ಅದು ಆದಮೇಲೆ ನೋಡುವ, ಕಂಗ್ರ್ಯಾಚುಲೇಷನ್ ಮಾಡುವ ಆಯಿತಾ? ಗೊತ್ತಿಲ್ಲಲ್ವ ನಮಗೆ, ನಾವು ರಾಜಕೀಯದಲ್ಲಿ ಮಾತಾಡಲ್ಲ ಲೈವಲ್ಲಿ. ಆದರೂ ನೀವು ಬರ್ತೀರಿ, ಸಪೋರ್ಟ್ ಮಾಡ್ತೀರಿ, ಧನ್ಯವಾದಗಳು ನಿಮಗೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಕೆಟ್ ಬೋರ್ಡ ಸಂಪು ಅನ್ನೋದು ದಾದಿಕ್ಕೆ ಬಕೆಟ್ ಕುಕ್ ಮಾಡ್ರೆ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ. ಕನಸು ಇರದೆ ಕಂಗಳಿಲ್ಲ, ಚೆಲುವು ಇರದೆ ಎಂಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳತಿ ಬಲವಿಲ್ಲ. ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಲಿಸೋ, ನೆತ್ತಿಯ ಸುಡು ಸೂರ್ಯನ ಬೇಗೆಯನ್ನು ತಂಪಿರಿಸೋ. ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ, ಆದರೂ ಹೃದಯದ ಮುಖ ಕಾಣಿಸದೆ. ಕನ್ನ ಮುಚ್ಚೆ ಗಾಡೆ ಗೂಡೆ ಯಾಕಮ್ಮ, ಕಣ್ಣು ಮಿಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಸೂರಜ್ ಕೊಮಾಟೆ ಬರ್ತೀರಾ? ಹಾಯ್ ಸೂರಜ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಯಾವ ಊರು ನಿಮ್ಮದು? ಊಟ ಆಯ್ತಾ? ಹೇಗಿದ್ದೀರಿ? ಮತ್ತೆ ಸೌಖ್ಯವೇ? ಕುಶಲವೇ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಂಪದನೆ ಏರ್ಲ ಆವಡಿ ನಮಕ್ ದಾದ ಆವಡು ಒಂಜಿ ಜೈ ಒಂಜಿ ಪೈಸೆ ಲಾಭ ಇಜ್ಜಿ ನಮಕ್ ಒಣಂದುಲ್ಲೇರು. ಊರುಡು ಅಲ್ಪ ಹಿರೇಗೆ ಏನಂದುಲ್ಲೇರು ಏರೆಗೆ ಎಂಕ ಅತ್ತು ಸಂಪತ್ತನ್ನಾಗ ಸಂಪತ್ತನ ಅಂದೇ ಓಕೆ ತೂಪೆ ಒಣಂದುಲ್ಲೇರು. ಈರು ಇತ್ತೆ ಜಾಯಿನ್ ಆತಾರೆ ದುಬೈಡು ಎನ್ನ ಚಾನೆಲ್ಗೆ. ಈರು ಜಾಯಿನ್ ಆತಾರೆ ದುಬೈಡು ಎನ್ನ ಚಾನೆಲ್ಗೆ. ಸ್ಕಿಪ್ಪು ಒಂದು ನಿಮಿಷ. ಬಕೆಟ್ ಬೋರ್ಡ ಸಂಪು ಎನ್ನ ಶಾರ್ಟ್ ವಿಡಿಯೋಡು ಕಾಮೆಂಟ್ ಉಂಡು ಋತಿಕನ. ಈರು ಜಾಯಿನ್ ಆತೆರಿ ದುಬೈಡು ಎನ್ನ ಏರ್ಲ ಆವಡು ನಮಕ್ ದಾದ ಸುಮಿ ಅಕ್ಕ ಓರ್ಡು ಓಲ್ಪ ಇರೇಗು ಅಂದೆ ಓಕೆ ಪುತೂಪೆ ಸ್ಕಿಪ್ಪು ಏತ್ ಪರ್ಪಿನಿ ಒಣಂದಿರು ಆ ಬೋಡಾಪುನಿ ಇರೇನು ಏನನ್ಕೆ ಎನ್ನ ಊರು ಪರಂಗಿಪೇಟೆ ಸುಮಿ ಸಿಸ್ಟರ್, ಪರಂಗಿಪೇಟೆ. ಅವು ಪದ್ಯ ಬರ್ಪುಣ್ ಮಾರ್ರೆ ಇಂಕ್ ಒಂತೆ ಕಲ್ತೀನಿ ನಾನು. ಪಾಪ ಆರವರಿಗೆ ಏನು ಅಂತೀರ ಮಸ್ತ್ ಸಮಾರ್ದಿಂಚ ಆರತ್ತೆ ಬರ್ಪುಜೇರ್ ಲೈವ್ಗೆ. ಸಚಿನ್ ಬ್ರೋ ಶಾಂತ ಪರಂಗಿಪೇಟೆ ಶಾಂತ ಅಂತ ಪನ್ಪೇರದ ಎಂಚ ಎನ್ನ ಚಾನೆಲ್ಗೆ ಜಾಯಿನ್ ಆತರ ಕೆನ್ನಿ ಜಾಯಿನ್ ಪಂಡ ಎಂಚ ಸಬ್ಸ್ಕ್ರೈಬ್ ಮಾಡ್ತದೆ ನಾನು ಬಟ್ ಇಂಚ ಅವು ಜಾಯಿನ್ ಬಟನ್ ಒತ್ತುದುಜಿ ಯಾರು ಸಬ್ಸ್ಕ್ರೈಬ್ ಮಾಡ್ತದೆ ಕಾಮೆಂಟ್ ಪಾಡಿಬೇಕತ್ತ ಇರು ಬತ್ತೀನಿ ಅಂಚೆ ತೋಜು ನೆಂಕ್ ಕುಡರ ತೂಪೇನು ಅವೇಂಗೆ ಗೊತ್ತಾಪುಂಟು ತೂನಾಗ ಉಂತುಲೆ @ಸುಮಿದು ಬಯತ ಯಾನು ನೆನಪುಂಡೆಂಗೆ ಅದು ಅವು ಯಾನು ಅಂಚ ನಿಂತೀನಿ ಪುಸತ್ ಬತ್ತೀನಿ ರೆಂಕ್ ಯಾನು ಕಾಮೆಂಟ್ ಪಾಡಿಬೇಕ ಇರು ಬತ್ತೀನಿ ಅಂದ ಅಪ್ಪನಿಂಗ್
ಸುಮಿ ದುಬೈ ವ್ಲಾಗ್ಸ್, ಸುಮಿ ದುಬೈ ವ್ಲಾಗ್ಸ್ 5612. ಹಾಂ ಆಲ್ರೆಡಿ ಆತೇನೆ ತೋಜಿ, ನಾನು ಸರ್ಚ್ ಮಂತದೇ ಇರೇನು ಆಲ್ರೆಡಿ. ಎಸ್ ಸಬ್ಸ್ಕ್ರೈಬ್ ಆತೇನೆ ಒಂಜೆಟ್ ಆತೆ ಕುಡೊಂಜೆಟ್ಲ ಆತೇನೆ ಗೊತ್ತುಜಿ. ಕುಡೊಂಜಿ ಚಾನೆಲ್ ಉಂಡೆಂಡ ಐಟ ಆತ ಜಿನ ಐಟ್ಲ ಆತೇನಂದು ಈರು ಕಾಮಿಡಿ ಕಾಮೆಂಟ್ ಮಾಡ್ತೀನಿ ಆತೆ ವ್ಯೂಸ್ ಬರ್ಪಿನಿ ಇಂದು ಈರಾತೆ ಕಾಮೆಂಟ್ ಮಾಡ್ತೀನಿ ಆತೆ ಅದೇ ಐಟ್ಲ ಆತೆ ರೆಡ್ ಏಟ್ಲ ಆತೆ ಇರೇನು ಬೇತೆ ಓಲ ತೂದು ಯಾನು ಒಂದು ಮಂತೀನಿ ಬೇತೆ ಲೈವ್ಡ್ ತಿಕ್ಕದಿತ್ತಾರೆ ಇರು ಅಪ್ಪಗ ದುಬೈ ಇನ್ ತೂಯತೆ ಅನ್ನ ಬೊಕ್ಕ ಹಿಂಗೆ ಕಂಡು ಸಪೋರ್ಟ್ ಮಾಡ್ಬೇಕು ದುಬೈದಾರ ನಂಕಳ ಸಪೋರ್ಟ್ ಕೊರುವೇರು ಅಂತ. ಸುಮಿ ದುಬೈ ವ್ಲಾಗ್ಸ್ ಸುಮಿ ದುಬೈ ವ್ಲಾಗ್ಸ್ 5612 ಅಂಚ ನೆನಪುಂಡೆ ಎಂಕ್ ಒಂದೆಟ್ಲ ಆತೆ ರೆಡ್ ಎಟ್ಲ ಆತೆ ಅವೆ. ಓಕೆ ಬಾಯ್ ಶಾಂತ ಮ್ಯಾಮ್ ಥರ್ಸ್ಡೇ ಕಾಂಡೆ ತಿಕ್ಕಗ. ಓಕೆ ಥರ್ಸ್ಡೇ ಕಾಂಡೆನಾ ಅವು ಓಲ್ಡ್ ಮಾರೆ ಬೇತೆ ಚಾನೆಲ್ಲ. ಓಕೆ ಸುಮಿ ದುಬೈ ಸಂಪು ಬಾಯ್ ಗುಡ್ ನೈಟ್ ಬಂದಿದೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿ ಸುಮಿ ಸಿಸ್ಟರ್. ಓಕೆ ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ಗುಡ್ ನೈಟ್, ಶುಭರಾತ್ರಿ ನಿಮಗೆಲ್ಲರಿಗೂ. ಧನ್ಯವಾದಗಳು ಯಾರೆಲ್ಲ ಬಂದು ನಮಗೆ ಲೈವಲ್ಲಿ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಕೊಟ್ಟಿದ್ದೀರಾ, ಮತ್ತು ಮೆಸೇಜ್ ಹಾಕಿದ್ದೀರಾ, ಲೈಕ್ ಕೊಟ್ಟಿದ್ದೀರಾ, ಕೆಲವರು ಹಣ ಕೊಟ್ಟಿದ್ದೀರಾ. ಎಲ್ಲರಿಗೂ ನಮ್ಮ ಹೃದಯದಿಂದ ವಂದನೆಗಳು, ಹೃತ್ಪೂರ್ವಕ ವಂದನೆಗಳು. ನಾವು ಸ್ವಲ್ಪ ಹೊತ್ತು ಇರ್ತೇವೆ, ನೋಡುವ ಯಾರಾದರೂ ಬರ್ತಾರ ಅಂತ ಹೊಸಬ್ರೆಲ್ಲ. 94 ചേച്ചി ഞാൻ പോപ്പുജി ഞാൻ അക്കളെ ഗുഡ് നൈറ്റ് പണി ഈരുള്ളാരത്തെ ഈരേത്ത് മുട്ട ഉള്ളാർ പല്ലേ ഓർമ്മ 10 ಬಿಟ್ಟತೆ ಅತ್ತನೊಟ್ಟು ಒಪ್ಪುಗ ಒರೇ ಬರ್ಪೇರಿ ಅನ್ವಿ ಒಲ್ಪ ಮಾರ ಸುದ್ದಿಜ್ಜಿ ಅನ್ವಿ ವ್ಲಾಗ್ಸ್ ಅತೆ ಯಾರು ಪಾಡುವೇರಿ ಯಾರನ್ನ ವೈರಲ್ ಆವೊಂದುಂಡಂತೆ ಆರು ಅವು ಒಂದು ಬೈದಿನತ್ತೈತೆ ನಂಗೆ ಸ್ಕ್ರೀನ್ ಚೇಂಜ್ ಮಾಡ್ಕೊಂಡು ಒಂದು ಆಪ್ಷನ್ ಬೈದಿನತ್ತೆ ಐಟ್ ಒಂದು ಪಾಡುವೇರಿ ಯಾರು ಕ್ವಶನ್ ಪೂರ ಕೇಂದ್ರ ಕ್ವಿಜ್ ಇದಲ್ಲಕ್ಕ ಅವು ಪೂರ ಜಾಸ್ತಿ ಜನ ಬರ್ಪೇರ ಈಗ ಅರ್ನ ಎಂಕ್ ತಿಕ್ಕುಜಿ ಆರು ಅರ್ನ ಎಂಕ್ ತಿಕ್ಕುಜೇರು ಬಣ್ಣದಲ್ಲಿ ಅವು ಆರೇ ಅನ್ವಿಯೇ ಗೊತ್ತುಜಿ ನಿಕ್ಕಳು ಪಾತೇರ್ನ ಅನ್ವಿ ಕನ್ನಡ ಬ್ಲಾಗ್ ಸಂಚದನ ಉಂಡತ್ತ ಯಾರು ಉಡುಪಿದಾರ ಪಣ್ಯ ಅನ್ನಂದು ಉಡುಪಿದಾರತೆ ಅನ್ನಂದು ಯಾರು ಒಂದು ಸಮಯ ಬರುವಂತಿರತ್ತೆ ಬೊಕ್ಕ ಬೈಜ್ಯರ ಅಂದ್ ಕೆಲವೇರು ಒಂತೆ ಮಂತದ ಬೊಕ್ಕ ಬಂದು ಅನ್ಪೇರ ಅಂದಿ ಬೊಡ್ಚಿ ಪಂಡ ಬಂಗಾಪುನು ನಂಚನ ಗೊತ್ತುಚಿ ಬಾಯ್ ಅಮೀನ್ ಬಂದು ಶಾಂತಕ್ಕ ಯಾರು ಪೋದಾಂಡ ಅಂದಿ ಓಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲ ಇಲ್ಲ ರೆಡಿ ಜನ ಪುಣಂದಿ ಹೌದಾ ನಿಮ್ಮ ಸುದರ್ಶನ ಓಕೆ ಓಕೆ ನೈಸ್ ನೇಮ್ ಯಾವ ಊರು ನಿಮ್ಮದು ನಮ್ಮ ಲೈಕ್ ಥ್ಯಾಂಕ್ ಯು ಕೊರಿಯರ ಲೈಕ್ ಸುದರ್ಶನ ಅವ್ರದ್ದು ಯಾವ ಊರು ನಿಮ್ಮದು ಸುದರ್ಶನ್ ಕುತಂತ್ರಿ ಬುದ್ಧಿ ಸಂಚನ ಸಂಚನೆ ಕುತಂತ್ರಿ ಬುದ್ಧಿಯಾ
ಸಂಪತ್ತನ್ನೇ ಯಾನು ಪನ್ಪೆ ವಿಷಯ ಬೊಕ್ಕ ದಾದಾಂಡು ಒಂದು ಓಲಿ ಕೇನುಂಡು ಪಾತೆರ್ನಾಗ ಅವು ಪಾತಿರತ್ತಿ ಅವು ಮೇರ್ನ ಲೈವ್ ಓಡ್ತಿನ ಅವು ಯಾನು ಅರ್ನ ಚಾನೆಲ್ಗೆ ತುಯ್ಯರಂದು ಪೋಯತ್ತ ವೇದೋದಕ್ಕನ ಲೈವ್ ಅವನು ಇತ್ತಂಡು ಸೊ ಅವೇನು ದೆತ್ತೇನು ಇತ್ತ ಪಿರದು ನಾಡಂದು ಪೋಯ್ನಿ ನಪ್ಪ ಕೊಂಚ ಬೇತ ಲೈವ್ ಬತ್ತಂಡು ಅಂಚ ತುಯ್ನಿ ದಾದ ವಿಷಯ ಎ ಸಿ ಸೌಂಡಾ ಎ ಸಿ ಸೌಂಡು ಇಜ್ಜಿ ಬಂದ್ ಎ ಸಿ ಯಾನು ಪನ್ಪೆ ವಿಷಯ ಅದು ಒಕ್ಕ ದಾದಾಂಡು ಹೌದಾದೆ ಯಾನು ಪನ್ಪೆ ವಿಷಯ ಬೊಕ್ಕ ದಾದಾಂಡು ಅವು ಗೊತ್ತಾಯ್ಚಿ ನಮ್ಮ ಅವಿನಾಶ್ ಬ್ರೋ ಸೀದಾ ಪೋಯಿನ ಮಾರ್ರೆ ಮನಸ್ಸು ಬಂತು ಕೋರಿ ಗಟ್ಟಿ ತಿಂದು ಬತ್ತೆ ಅಂತ ಪೋಯಿ ನಾನು ಪಂಡದ್ದು ಎನ್ನ ಬೊಕ್ಕೊಂಜಿ ಚಾನೆಲ್ ವೀಡಿಯೋ ಬೈದು ನೀನು ಚುರ್ತು ಸಪೋರ್ಟ್ ಉಂಡ್ಲೆ ನಿಕ್ಕಳು ಸಬ್ಸ್ಕ್ರೈಬ್ ಮಂದರ ಗೊತ್ತು ಜೊತೆ ಮಂದಡ ಬರು ನೋಟಿಫಿಕೇಶನ್ ಕನಸಲು ನೀನೆ ಮನಸಲು ನೀನೆ ನಿನ್ನಾನೆ ನನ್ನಾನೆ ಚಲಿಕ್ಕೆ ಏಸಿ ಪಾಂಡ ಒಂದಿ ಏಸಿ ಪಾಂಡ ಕತೆ ಕೈಲಾಸವು ಎಕಡವರ ಮೀದಾನಗವರ ಸೆಕೆಂಡ್ ಅಪ್ಪ ಕೊಂಚ 2 ನಿಮಿಷ ಪಾಡೆ ಬೊಕ್ಕ ಬಂದ್ವಂತೆ ಸಂಪಾದನೆ ಬಂದ್ವಂತೆ ಲಕ್ಕದ ಉಂತನಾಗ ಬೊಕ್ಕ ನನ್ನ ಪಾಡ್ರೆಜ್ಜಿ ಶಾಂತಕ್ಕ ದಾನೆ ಪಾತಿರು ಜರಿ ಏನಡ ಕೋಪನಾಗ ಏನಲ್ಲ ಶಾಂತಕ್ಕ ಒಂಜಿ ಸಾಂಗ್ ಪಲ್ಲೆ ಅಣ್ಣ ಹೂ ಸಾಂಗ್ ಅವಿಯೇ ಓ ದಾದ ಕೋಪ ಸಂಪು ಮಂಡೆಗೆ ದೀಪ ಹೊಣದಿಲ್ಲ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಹೈಟ್ ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಹೈಟ್ ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ ಸಿಂಗರ್ ದಾಂತಿ ಬಂಗರ್ ತನಸು ತಿಕ್ಕೊಂದುಂಡುಗೆ ಗೂಡುಡು ಇತ್ತಿನ ಸಂಸಾರೋಗು ಸಂತಸ ಉಂಡುಗೆ ಸಿಂಗರ್ ದಾಂತಿ ಬಂಗರ್ ತನಸು ತಿಕ್ಕೊಂದುಂಡುಗೆ ಗೂಡುಡು ಇತ್ತಿನ ಸಂಸಾರೋಗು ಸಂತಸ ಉಂಡುಗೆ ಪಕ್ಕಿಲು ಮೂಜಿ ಒಂಜಿ ಗೂಡುಡು ಬದುಕೊಂದುಂಡುಗೆ ಹೈಟ್ ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ ಪೊನ್ನು ಪಕ್ಕಿ ಆನನ ಮಿತ್ತದ ಪ್ರೀತಿನ ತೆರೆಯೊಂದು ಆನು ಪಕ್ಕಿ ಪೊನ್ನನು ಲೆತ್ತದು ಉಡುಗೊರೆ ಕೇನುಂಡು ಇಜ್ಜೀದೇತೆ ಇಂಕೆ ಸೊತ್ತು ಲೋಕನೆ ಪನ್ಪೊಂಡು ಇತ್ತೆ ಸೋತೆ ಕೊರ್ಪಿ ವಸ್ತು ಬಾಲೆನೆ ಮೂಲುಂಡು ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ ಉಂದುವೆ ಮೋನೆ ಉಂದುವೆ ನೇನೆ ಒಂಜೆಕ ಕೊರುದಾಂಡು ಇರೆನನೆ ರೂಪ ಇರೆನನೆ ಕೋಪ ಜನ್ಮಗು ಬತ್ತುಂಡು ತೆಲ್ಲಿಪುನ ಬೊಡೆದಿ ನಲ್ಲಿಪುನ ಬಾಲೆ ಎಲ್ಲಗ ಪೊರ್ಲಾಂಡು ಬೆನ್ಪಿನ ಕಂಡನಿ ಅವರ ಸೇಲೆ ಜೆತ್ತರೆ ಕೊರ್ತಾಂಡು
ಪಕ್ಕಿಲು ಮೂಜಿ ಮುಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ. ಥ್ಯಾಂಕ್ ಯು. ಅಣ್ಣಗೊಂಜಿ ಮಲ್ಲ ಬ್ಯಾನರ್ ಪಾಡ್ರೆ ದಾನೆ ಬರ್ತ್ಡೇದ ಬಣದುಲ್ಲೇರು ಹೈಡಲ್ಲಿ ಇರೋರು ಲೈಕ್ ಕೊಡಿ ಬಣದುಲ್ಲೇರು ಇರ್ನ ಮುಜ್ಜು ಅತೆ ಯಾನೆ ತೂತೆ ಬರ್ತ್ಡೇ ಐಟು ಬಣದುಲ್ಲೇರು ನೈಸ್ ಸೂಪರ್ ಬಣದುಲ್ಲೇರು. ಎನ್ನ ಪೊಸ ಸೀರೆ ಪರಿಣಾಮುಟ್ಟ ಪನ್ಪುಜಿರಿ ಏತು ಸತ್ತಿ ಪನ್ಪುನಿಯವೇನು ಮಂಡೆ ಗಟ್ಟಿ ಉಂಡು ತೂಲೆ ದೀಲೆ ಎಂದು ಆ ಪದ್ಯನು ಪಂಡ ಪಂಡ ಬಚ್ಚಿದ್ ಪೋಣೆಂಗೆ ಏತು ಸತ್ತಿ ಪನ್ಪಿನಿ ಅನವೇನು ಪೊಸ ಸೀರೆ ಅಂದು ಇರಂಜಿ ಮದಿಮೆ ಅದು ಪೊಸ ಸೀರೆ ದೆಪ್ಪುಲೆ ಅಪಗ ಪನ್ಕ ಊರುಡು ಬತ್ತುಂಡ ಮಲ್ಲ ಬ್ಯಾನರ್ ಪಾಡ್ವೇರು ಅನ್ನೆ ಅತೆ ಅತೆ ಅನ್ನ ಅವನಲ್ಲೇ ಇಜ್ಜಪ್ಪ ಅಂಚೆ ಪ್ರದಾಲಚ್ಚಿ ಬ್ಯಾನರ್ ಪಾಡ್ರೆ ಬರೋ ಇಜ್ಜಪ್ಪ ಅರ್ನ ಬರ್ತಡೆ ನಮ್ಮ ಬ್ಯಾನರ್ ಪಾಡ್ರೆ ಬರೋ ಖರ್ಚಿಯರು ಏರು ಮನ್ಪುಣಿ ಆತು ಈತ ಎಲ್ಲಿಯ ಫೋಟೋ ಪಾಡ್ವೇರು ಶಾಂತಕ್ಕ ಎಂಕ್ ನಾಡುನ ಬೇಲೆ ಒಂದು ಅವು ಲೇಡೀಸ್ ಫೋಟೋ ಅಂಚ ಮಲ್ಲ ಪಾಡ್ರೆ ಇಜ್ಜಿ ಐಕ್ ಬನ್ನಿ ಬೊಕ್ಕದಾಲಚ್ಚಿ ಅಂಚ ನಿಕ್ಕಳು ಪೂರ ತೂತು ಜರ ಫೋಟೋನು ಉಳ್ಳೇರದ ಡಿ.ಪಿ.ಡಿ ಪೂರ ಉಳ್ಳೇರತ್ತಾರು ಅವನು ನಮ್ಮ ವಿಶ್ವನ್ ಬರ ಮಾತ್ರ ಪಾಡು ಅಂಚೆ ಫೋಟೋ ತುಯ್ಯರಂದತ್ತು. ಐ ಮಿಶ್ರಿಯಾ ವಿಜಯ್ ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ ಮಿಶ್ರಿಯಾ ವಿಜಯ್? ಯಾವ ಊರು ನಿಮ್ಮದು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾವ ಊರು ನಿಮ್ಮದು? ನಲ್ಲ ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಅವು ದಾದೆ ಬೇತೆ ಅಂದ ಅವು ದಾದಂದೆ ಗೊತ್ತಾಯ್ತು ಐಕೆ ಅಲ್ಲ ಕೇನಿ ದಾದಂದು ಆರು ಪೋಯರ ಅಂದ ಪೊರ್ಲು ಉಳ್ಳೇರಿ ಮಣಲೇರು ಅವು ದಾದ ಪುದರನ್ನ ರೆಡ್ ಬೇತೆ ಮಿಶ್ರಿಯ ವಿಜಯ ಅಂದ್ ಒಂಜಿ ಮುಸ್ಲಿಂ ಪುದರು ಒಂಜಿ ಹಿಂದೂ ಪುದರು ಅಂದ ಗೊತ್ತಿಜ್ಜ ಅದಾದನ ಅಕ್ಲೊಂದು ಹಿಂದೂ ಪುಂಡಿ ಇನ್ನ ಫ್ರೆಂಡ್ನ ಲೈವ್ ದಾನೆ ಇಜ್ಜಿ ಶಾಂತಕ್ಕ ಮಣಲೇರು. ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ ಧುಂಬಿಯಾಡಿನ ಜೇಂಕಾರದಲ್ಲೂ ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ ತುಂಬಿದೆ ಒಲವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ. ವಸಂತ ಕೋಗಿಲೆ ಪಂಚಮನೋಹರ ಗಾಂಧಾರ ಭಾಷೆಯ ಅಕ್ಕಿಗಳಿಂಚರ, ಈ ಮಳೆನಾಡಿನ ಭೂರಮೆ ಶೃಂಗಾರ, ಚೆಲುವಿನ ಒಲವಿನ ಸಾಕ್ಷಾತ್ಕಾರ. ಥ್ಯಾಂಕ್ ಯು. ಅಂದೆ ಹಾ ಇರೆಗ್ ಪೋತೊಲ್ಲೆತ್ತೆ ಲೈಜ್ಜರ ಕೇನೊಂದುಲ್ಲೇರು ಓಡಿಗೆ ಯಾರನ್ನ ಲೈವ್ ಇಜ್ಜಾನ ಅಂದತೀನಿ ಇತ್ತದನ್ನ ಈರು ಓಡೆ ಬರ್ಪಾರೆ ಎನ್ನ ಲೈವ್ ಅರ್ನ ಪೋದು ಬೊಕ್ಕ ಬರ್ಬನತೆ ಲೆತ್ತೆರು ಓಡೆ ಪೋಪುನು ಅನ್ನೋದಿಲ್ಲ ಆ ಭೂತೋಗ ಅಕ್ಲ ಅವಳು ಭೂತೋಗಿತ್ತು ನೈನಿ ಇರೆಗ ಕೈತಲ್ಲಿ ಅತ್ತೆ ಪೋತೊಳಿ ಇತ್ತು ಅಂದಂದಿ ಅರೆಗೆ ಪೋತೊಳಿ ಲೈವ್ ಮಲ್ದೋಳಿ
ಮಲ್ದೊಳಿ ಕೋಳದ ಅಂದಂದು ಕೋಳದ ಪುರ ಲೈವ್ ಮನ್ಪುಲೆ ಇರ್ಬೋದು ಮನ್ಪುಲೆ ಒಲ್ಪಲ ಎತ್ತಂಡ ಶೋಕಾಪುಣು ತೂಪೇರು ಕೆಲವೇರಿ ಅಲ್ಲೇ ಒಂಟೆ ಬತ್ತೊಂದು ಬತ್ತೀರಿ ನಮ್ಮ ಅನ್ನು ಅನ್ನೆ ಒಂಟೆ ಬತ್ತೊಂದು ಬತ್ತೀರ ಅಲ್ಲೇ ಒಂಟೆ ಕಡ್ಪೇರ ಅಂದಿತ್ತೆ ಒಂಟೆದ ಮಾಸ ತಿಂತಾರೆ ಅನ್ನು ಬ್ರೋ ಒಂಟೆ ಮಾಸ ಅಂದಂದು ಸೋಕುಂಡತೆ ಯಾನು ವರ ಒಂಜಿ ಪೀಸ್ ತಿಂತೇನೆ ಅಂದು ನೆನಪುಜ್ಜಿ ಇಂಕ್ ಬಾವನಂದ್ರೆ ಇಜ್ಜಿ ಅವು ಪೂರ ಒಂಜೇಲಕ ಒಂಟೆ ಕುರಿ ಅವು ಪೂರ ಒಂಜೇಲಕ ಆಯ್ತಾಯ್ತ ಮಾಸ ಅವು ರೇಟ್ ಕಾಸ್ಟ್ಲಿ ಅಂದು ಯಾನ ಓಲ್ ಬಂಡ ಅವಂಚ ಜಾಸ್ತಿ ತಿಂತಿಜಿ ಇಂಚ ಒಂಜಿ ಟ್ರೈ ಮನ್ಪೆರಂದು ಯಾನು ಬೊಕ್ಕ ಅಣ್ಣನ ಮಗೆ ಪುರ ಅವರ ಆಗೊಂಚೂರು ಜಾಸ್ತಿ ಇಂಟ್ರೆಸ್ಟ್ ಆಯ್ತು ಪುರ ಹೊಸ ಹೊಸ ತಿನ್ಪಿನ ವಸ್ತುನ ತಿನಿಯರೆ ಒಂತೆ ಮಸ್ತ್ ಸರಿ ತಿನ್ನೆ ಒಣದುಲ್ಲೇರಿ ಒಂಟೆ ಮಸ್ತ್ ಸರಿ ತಿನ್ನಿ ಒಣದುಲ್ಲೇರಿ ತಿಂತೆ ಅಂದ ಶಾಂತ ಸಂಗೀತಕ್ಕ ಬತ್ತೀರಾ ಹಾಯ್ ಸಂಗೀತಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಲೈಕ್ ಡನ್ ಪಣದುಲ್ಲೇರಿ ಥ್ಯಾಂಕ್ ಯು ಯಾನು ಪೆರ್ಮರಿ ಮಾಸ ತಿಂತೆ ಸೈಬರ್ ಅಲ್ಪ ಎಲ್ಲಿ ಅಪ್ಪನಾಗ ಅವುಪುರ ಎಂಕ್ಲು ಪುರ ಮಂತಿಚೀರು ಒಂಟೆ ಪುಳಿ ಮುಂಚ ಅಂದ್ ಅಂಡ ಆಯ್ತಾ ಸ್ಮೆಲ್ಗೆ ಐತೆ ಮಾಸ ಆಯ್ತಾ ಹಾಯ್ ಶಾಂತ ಸಿಸ್ ಪಣದಲ್ಲಿ ಸಂಗೀತಕ್ಕ ಹಾಯ್ ದುರ್ಗಾ ಸಿಸ್ಟರ್ ಪಣದಲ್ಲಿ ಶಾಂತಕ್ಕ ಸಂಪತ್ತಣ್ಣಿ ಸಂಗೀತಕ್ಕ ದಾಣೆ ಅಪರೂಪಕ್ಕ ಎಂಚ ಉಳ್ಳರಿ ಪಣದಲ್ಲಿ ಸಂಗೀತಕ್ಕ ಹಾಯ್ ಸಂಪತ್ ಬ್ರೋ ಪಣದಲ್ಲಿ ಅಣ್ಣ ಸಂಗೀತ ಮ್ಯಾಮ್ ಪಣದಲ್ಲಿ ಅಣ್ಣ ಅನ್ನು ಬ್ರೋ ಶಾಂತಕ್ಕ ವನ ಸಾಣೆ ದುರ್ಗಾ ಸಿಸ್ ಪಣದಲ್ಲಿ ಏರ್ಲ ಒನಸ್ ಮನ್ಪಂದೆ ಪೋಚಿ ಒನಸಾವನಗಳು ಒನಸ್ ಮಲ್ತದೆ ಪೋಡು ಲೈವ್ ಹೊಡ್ದು ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿಂದೊಂಡೇನೆ ಗಟ್ಟೊಡೆ ನಾನು ಗಟ್ಟು ಬಾಡ್ಯಾಲು ಒಂಟೆ ಅತ್ತಿ ಸ್ಮೆಲ್ ಇಜ್ಜಿ ಲೈಕ್ ಮಲ್ಪೋಡು ಅಂದೆ ಸ್ಮೆಲ್ ಇಜ್ಜಾ ಓಕೆ ಓಕೆ ಮನಸ್ಸು ಉಂಡೆ ದಾನೆ ಸ್ಪೆಷಲ್ ಇನಿ ಮನಸ್ಸು ಉಂಡೆ ದಾನೆ ಸ್ಪೆಷಲ್ ಇನಿ ಎಂಕ್ ದಾಲ ಸ್ಪೆಷಲ್ ಇಜ್ಜೀನಿ ಎಂಕೊಂದು ಟೊಮೆಟೊ ಸಾರ್ಲ ರೈಸ್ಲ ಬೊಕ್ಕ ಉಪ್ಪಡು ಪಾಪಡ್ ಇತ್ತು ನಾವು ಮನ್ಪೆರ ನೆನಪಿಜ್ಜಿ ಓಲು ಮನಸ್ಸು ಒಂಟೆದ ಕಾರು ಅಗ್ಗಿಯೋಡು ವಾವ್ ಎಂಜ ಜೀವದ ಒಂಟೆದನ ಪೋದ ಅಗ್ಗಿನ ಅವಳು ಕಜಿಪುಡಿರೆ ಕಾರ್ ಅಂಚ ತಿಕ್ಕು ನಾವು ಒಲ ಪುಗೇಳು ಇದು ಅಗ್ಗಿಯೋಡು ಅಂಚ ಆ ಮರ ಪತ್ತೊಂದು ಪೋಪೆರತ್ತ ಅಂಚ ದೀವೊಂದು ಒಂಜಿ ಕಂಬಲ ಬೋರ್ಡು ಅನ್ನೋದಲ್ಲೇರು ಅಂದೆ ಎಲ್ಲಿಯಪ್ಪನಾಗ ಸಂಗೀತಕ್ಕ ಅವನೊಂದಲೇರು ಅಮೀನು ಅವನು ಅಂತ ಹೇಳ್ತಂದಲೇರು ಅಯ್ಯೋ ಒಂತೆಲ್ಲ ತಿನ್ಪರ ಅನ್ನೊಬ್ರು ಅವನಂದ್ರೆ ಒಂಟೆ ತಿನ್ಪೇರಿ ಒಂಟೆದ ಪೇರ್ಲ ಎಡ್ಡೆಗೆ ಒಂಟೆ ತಿನ್ನೋಲಿ ಎಂಚದಲ್ಲಜ್ಜಿ ಬಟ್ ನಂಗೆ ಅಭ್ಯಾಸ ಜಾತೆ ನಮ್ಮ ಕೋರಿ ಮೀನು ಅವುಪುರ ತಿನ್ಪ ಮಾಂಸ ಏಡು ಒಂತೆದ ಕಾರ್ ಬೊಕ್ಕ ಕಂಬಲ ಬೋಡು ಅಂದ ಓವು ಲೈಟ್ ಕಂಬನ ಏನಂದ್ರೆ ಅನ್ನೋ ಮೀನು ಯಾನ್ ತಿನ್ಪೆ ಒಂಟೆ ಅವನಂದ್ರೆ ಅಂದೆ ಮುಳು ತಿಕ್ಕೊಂಡು ಒಂಟೆ ತಿಕ್ಕೊಂಡು ಇವನ್ ಪಂಜಿ ತಿಕ್ಕೊಂಡು ಮುಗೇರ್ ತಿಕ್ಕೊಂಡು ಮುಗೇರ್ದ ಮಾಸ ತಿಕ್ಕೊಂಡು ಡಕ್ಕದ ಮಾಸ ತಿಕ್ಕೊಂಡು ಬಾತ್ಕೋಳಿದ ಮಾಸ ಎಲ್ಲ ತಿಂತೆ ಮುಗೇರ್ದ ಮಾಸ ದುಂಬು ತಿಂತೆ ಇತ್ತೆ ಎಲ್ಲಿಯಪ್ಪನವರ ತಿಂತೆ ಬಾತ್ಕೋಳಿದಲ್ಲ ಎಲ್ಲಿಯಪ್ಪನ ತಿಂತೆ ಮಸ್ತ್ ಕಾಸ್ಟ್ಲಿ ರೇಟು ಉಂಟು ರೇಟ್ ದುಬೈಡ್ ಮಾತ ಪಿದೆ ಕಂಟ್ರಿ ಪೂರೈಕ್ಲ ರೇಟ್ ಜಾಸ್ತಿ ಐತಿ ಕಮ್ಮಿ ಒಯ್ಕಲಜ್ಜಿ ದುರ್ಗಾ ಸಿಸ್ ತಿಳ್ತೊಂದುಲ್ಲೇರು ಶಾಂತಕ್ಕ ತಿಳ್ತೊಂದು ದುರ್ಗಾ ಸಿಸ್ ಬಂದು ಕುಟ್ಕೆ ಮಾಸ ಕುಟ್ಕೆ ಒಂಡದದೆ ಮಟನ್ ಜಾಸ್ತಿ ಕಾಸ್ಟ್ಲಿ ಒಂತೆದ ಮಾಸ ಗಂಧಂದು ಇತ್ತೆ ಇಂಡಿಯನ್ ಮಟನ್ ರೇಟ್ ಜಾಸ್ತಿ ಐತಿ 40-50 ರೂಪಾಯಿ ಮುಟ್ಟಜ್ಜ ಅನ್ನು ಬ್ರೋ ಇರು ತಿಂದಿನ ಓವುಲ ತಿತ್ತಂಡ ಪಲ್ನೆ ತಿನ್ನಂದಿನ ಎತ್ತನವಳು ಪಲ್ಲೆ ಆರು ತಿನ್ನಂದಿನ ದಾದ ಮೂಲು ದಾಲಪ್ಪ ಅಂತ ಪೂರ ತಿಂದುಪ್ಪೇರು ಏಟದ ಮಾಸ ರೇಟ್ ಜಾಸ್ತಿ ಅನ್ನಂದು ಏಟದ ಮಾಸ ರೇಟ್ ಜಾಸ್ತಿ ಖುಷಿ ಆಪುಂಡು ತಿನಿಯರ್ಲ ಕುರಿ ಏಡು
ಸಂಗೀತ ಮ್ಯಾಮ್ ತಿಳ್ತೊಂದುಲ್ಲೇರು, ಸಂಗೀತ ಮ್ಯಾಮ್ ಪಣ ತಿಳ್ತೊಂದುಲ್ಲೇರು. ಯಾರೆಲ್ಲ ಮೇಲೆ ಇದ್ದೀರಿ ಕೆಳಗೆ ಬಂದು ಮಾತಾಡಿ ಬನ್ನಿ. ನಮ್ಮ ಇವರು ಬರಲಿಲ್ಲ ಇವತ್ತು, ನಮ್ಮ ಸಾಗರ್ ಬ್ರೋ ಬರಲಿಲ್ಲ, ಮತ್ತು ಮಿಂಚು ಬರಲಿಲ್ಲ. ಎಲ್ಲಿ ಹೋದ್ರು ಇವರೆಲ್ಲ? ಮಿಂಚು, ಸಾಗರು ಮತ್ತು ಶಶಿಕಾಂತಣ್ಣ ಬರಲಿಲ್ಲ. ನಿನ್ನೆಲ್ಲ ಬಂದು ತುಂಬ ಹಣ ಹಾಕಿದ್ದಾರೆ ನನಗೆ. ಅನ್ನು ಬ್ರೋ ಈರು ಕಾಸ್ಟ್ಲಿ ತಾನೇ ತಿನ್ಪಿನತೆ ಮನದಲ್ಲೇರು ಅನ್ನು ಏಡ್ದ ಮಾಸಾಡು ಒಂತೆಡ ಮಾಸಾಡು ರೇಟ್ ಜಾಸ್ತಿ ಅಂದಂದಿ ಅವದು ಶಾಂತ ಸಿಸ್ಸು ಮನಸಾಡಿ ಅಂದು ದುರ್ಗಸಿಸ್ ಆಂಡು ದುರ್ಗಸಿಸ್ ಪಣದಲ್ಲೇರು ಅನ್ನು ಇತ್ತೆ ತಿನ್ನ ಬತ್ತುಂಡು ಸಂಗೀತ ಮ್ಯಾಮ್ ಅದು ಒಂದು ಪ್ರಾಯ ಬೊಕ್ಕ ಅಗ್ಗ್ಯಾರ ಜೊತೆ ಅನ್ನು ಬ್ರೋ ಈರ ರೇಟ್ ಕಮ್ಮಿ ಇತ್ತಂಡ ಮಾತ್ರ ಪಲ್ಲೆ ಒಣಲ್ಲೇರು ಸಂಪತ್ತನ್ನೇ ಒಂಜಿ ಸೈಬರ್ ಮದಿಮೆಗ್ ಪೋತಿನಿ ಅವಳು ನಾಯ್ದ ಸುಪ್ಪು ಬೊಕ್ಕ ಎಪ್ಪುದ ಕಜಿಪು ಇತ್ತುಂಡು ಎಂಕಿಷ್ಟ ಆಯ್ಜವು ಅನ್ನೊಂದು. ಸುನೀತಕ್ಕ ಬರ್ತೀರಾ? ಹಾಯ್ ಸುನೀತಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್ ಕೊಟ್ಟಿದ್ದೇನೆ, ಥ್ಯಾಂಕ್ ಯು ಸೋ ಮಚ್ ಸುನೀತಕ್ಕ. ನಿಮ್ದು ಆಯ್ತಾ ಊಟ? ನಮ್ಮದು ಆಯಿತು, ಸಾಂಬಾರು ಮತ್ತು ರೈಸ್. ನಿಮ್ಗೇನಿತ್ತು? ಓಕೆ ಬಾಯ್, ಗುಡ್ ನೈಟ್. ನಾಳೆ ಸಿಗೋಣ ಲೈವಲ್ಲಿ. ಎಲ್ಲರಿಗೂ ಗುಡ್ ನೈಟ್. ಓಕೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಧನ್ಯವಾದಗಳು. ಸಂತು ಬತ್ತೇರು ಇತ್ತ ಪೂರ ಮಾಸಾಡು ಮೋಸನೆ ಬನ್ನೊಂದುಲ್ಲೇರು. ಹಾಯ್ ಸಂತು ಬ್ರೋ, ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಲೈವ್ ಬರ್ತಾರೆ, ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೆ. ಅಂಚಿನ ಎಂಕಲ ಚಾನೆಲ್ಗೆ ಒಂಜಿ ಸಬ್ಸ್ಕ್ರೈಬ್ ಬಟನ್ ಒತ್ತುದು ಸಪೋರ್ಟ್ ಮಲ್ಪ್ಲೆ. ಒಲ್ಪದಾರ ಇರು ಓಲು ಉಲ್ಲಾರ ಇರು ಊರುಡ ದುಬೈಡ ಅಬ್ರಾಡ ಬೊಕ್ಕ ಕಮ್ಮಿದ ಪರ್ಪುಜ ಸಂಗೀತ ಮ್ಯಾಮ್ ಅವು ವಾಸನೆ ಬರ್ಪುಂಡು ಅವು ಒಂದಿ ಅನ್ನು ಬ್ರೋ ಅಂತ ಹೇಳ್ತಂದಲ್ಲೇರು. ವಾಸನೆ ಬತ್ತನ ಇಲ್ಲ ನೆರ್ಪೇರಿಗೆ ಕನಸಲು ನೀನೆ ಮನಸಲು ನೀನೆ ನಿನ್ನಾನೆ ನನ್ನಾನೆ. ವೇಣು ಎಡಿಟರ್ ಬರ್ತೀರ ಬ್ರೋ, ನೀವು ಯಾರು ಬ್ರೋ? ನಾನು ನವೀನ್ ಕುಮಾರ್ ಅಂತ. ವೇಣುರವರೇ ಹೇಗಿದ್ದೀರಿ? ಮತ್ತೆ ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಊರು ಮಂಗಳೂರು, ನಿಮ್ಮ ಊರು ಯಾವುದು? ಏನು ಮಾಡ್ತಿದ್ದೀರಾ ನೀವು? ಕೆಲಸ ಮಾಡ್ತಿದ್ದೀರಾ? ಸ್ಟೂಡೆಂಟಾ? ಯಾನು ಎನ್ನಂದೆ ಪರ್ಂಡ ಬೊಕ್ಕ ಏಲ್ಲ ದೆಕ್ಕೋರ್ನ ಜಾಸ್ತಿದ. ಯಾನು ಎನ್ನನೇ ಪರ್ನ ಕಮ್ಮಿದ ಬೊಕ್ಕ ಎಲ್ಲ ದೆತ್ತುಕೋರ್ನ ಜಾಸ್ತಿದ ಅಂಚನ. ಓಕೆ ಓಕೆ ಓಕೆ. ಓ ತಾರ ಇದ ಮರಲ ಉಂಡೆ ಏಕೇನು ವೇಣು. ಮತ್ತೆ ಸಮಾಚಾರ ಬ್ರೋ? ಸಮಾಚಾರ ಎಲ್ಲ ನಿಮ್ಮದೇ ಸರ್. ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಒಂದು ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ, ಆಗ ಮತ್ತೂ ಖುಷಿ ಆಗ್ತದೆ. ಹಾಗೆಯೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಗ ಇನ್ನೂ ಖುಷಿ ಆಗ್ತದೆ. ಹಾಗೆ ಇಲ್ಲಿ ಎಲ್ಲ ಕೆಲವರಿದ್ದಾರೆ, ನಮ್ಮ ಸಂಗೀತಕ್ಕ ಇದ್ದಾರೆ, ಅವರಿಗೆ ಚಾನೆಲ್ ಉಂಟು, ಅವರನ್ನು ಸಹ ಸಬ್ಸ್ಕ್ರೈಬ್ ಮಾಡಿ. ಸಂಪತ್ತನ್ನ ಇದ್ದಾರೆ, ಅವರನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕಮ್ಮಿದ ಕೆಲಸ ಬ್ರೋ. ಕೆಲಸ ಒಂದು ಸಣ್ಣ ಆಫೀಸಲ್ಲಿ ನಾನು ಆಫೀಸ್ ಕ್ಲರ್ಕ್ ಆಗಿದ್ದೇನೆ. ಆಫೀಸ್ ಅಡ್ಮಿನ್ ಕ್ಲರ್ಕ್ ಎಂಥದ್ದು ಹೇಳ್ಬೋದು. ಸಂಗೀತ ಮ್ಯಾಮು ಮನಸ್ಸು ಆಂಡೆ ಅದೇ ಸ್ಪೆಷಲ್. ಶಿವಚಂದ್ರನೇ ಬರ್ತೀರಾ? ಆಯ್ ಶಿವಚಂದ್ರನ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಸಂಗೀತಕ್ಕ. ಓ ಅಂದ ಬ್ರೋ, ಇರೇಗ ಮರಲ ಕಾಸ್ಟ್ಲಿ ದಾನೆ ಆವಡ ಅವು ಬೊಕ್ಕತೆ ಏಪ ಅಪ್ಪಗ ಏತು ಕಾಸ್ಟ್ಲಿದಲ್ಲ ಗೊತ್ತಾಪು ಜತೆ. ಸಂಗೀತಕ್ಕ ಚಿಕನ್ ಸುಕ್ಕ ಒಂಜಿ ಪಾರ್ಸಲ್ ಪಂತಿನ ಅವನಲ್ಲೇರು. ಸಂಗೀತಕ್ಕ ಸ್ವಲ್ಪ WH ಇದ್ದಾರೆ, ಸಾಲ ಕೊಡಿ ಮಾರ್ರೆ ಏತ ಹೊಡಿ ನನ್ನ ಮಸ್ತ ಅವಡ ಕುಡರ ಪ್ಲೇ ಲಿಸ್ಟ್ ಒಂದಿ ಹೊಡೆಯಲ್ಲೇ.
ಇನಿ ಕಾಂಡೆ ಲೈವ್ ಮಲ್ತಿ ಜಾರತೀರ ಹಾಂ ಬ್ರೋ ಒಂದಿಲ್ಲ ಓಕೆ ಓಕೆ ಎಲ್ಲ ದೀಪವೇ ಶಾಂತಕ್ಕ ಬ್ಯೂಸಿ ಉಳ್ಳರೆ ಸಂಗೀತ ಮೇಂ ಪಣದಲ್ಲರು ಒಂಟೆದ ಚಿತ್ರ ಪಾಡ್ದೇರು ರಡ್ಡೆ ದಿನ ಆಡು ಬ್ರೋ ಲೈವ್ ಮಲ್ಪಂದೆ ಅಂದೆ ನಾನು ಕಾಂಡೆ ತೂ ಏರಿತ್ತು ಜನತೆ ಶಾಂತಕ್ಕ ಉಳ್ಳೆ ಅವನೊಂದುಲ್ಲೇರು ಲೈವ್ ಮನ್ಪ್ಲೆ ಟೈಮ್ ಕಾಂಡೆ ಮನ್ಪ್ಲೆ ಎಂಚಂಡಲ್ಲ ಮಂತ ಅಪ್ಪಗೇರಿಗೆ ಒಂತೆ ಎಡ್ಡಾಪು ಚಾ ಉಂಡೆಗೆ ಏನೊಂದುಲ್ಲೇರು ಸಂಗೀತಕ್ಕ ಮೀನು ಮಲ್ಪು ಇರ್ನ ಲೈವ್ ಮಿಸ್ ಮಲ್ಪು ಇರ್ನ ಲೈವ್ ಅನ್ನೋದುಲ್ಲೇರು ಇಂದೇ ಇರ್ ಮಿಸ್ ಮನ್ಪುಣ ಅಂತೆ ಅರ್ನ ಚಾನೆಲ್ದ ವೀಡಿಯೋಸ್ ಪೂರ ಚಾಲು ದಿಲೆ ಅಂತೆ ಅಪ್ಪಗಾರಿಗೆ ವಾಚ್ ಅವ್ರು ಆಪುಣ್ ಪಕ್ಕ ಇತ್ತೆ ಓಡೆಗೆ ಚಾ ಅವನೊಂದು ಸಂಪತ್ ಹಿರಿಗೆ ಕೋರಿದಾಯಿ ಎಬ್ಬಾವು ಯಾವ ಜಾ ಅವನೊಂದು ಸಂಪತ್ತನೆ ಸಂಗೀತಕ್ಕ ಲೈವ್ ಮಲ್ಪುಡ್ಚಿ ಲವ್ ಮಲ್ಪುಳೆ ಅನ್ನೊಂದುಲ್ಲೇರು ಮೇರೆಗೆ ದಾದ ಆತಂಡಿಯ ಪಕ್ಕಡಿ ಆರೆ ಅರ್ನ ವೀಡಿಯೋ ಪೂರ ಅರ್ನ ಹಸ್ಬೆಂಡ್ ನಟಿಗೆ ಕುಳೊಂದು ಪಾಡ್ನ ತೂತಿಚಾರ ಫೋಟೋ ಅವು ಬಕೆಂಚಿನ ಅತ್ತೆ ಸಂಗೀತಕ್ಕ ದುರ್ಗಾ ಶಿಸ್ಸು ಅನ್ನೋದುಲ್ಲೇರು ಎಂಕ್ ಒಂತೆ ಬುಡ್ಚಿ ಮಾರ್ರೆ ಅವನೊಲ್ಲೇರು ಮಾಲ್ ಪಿಯೆಂಗೆ ಹಮ್ ತೋ ಮಾಲ್ ಪಿಯೆಂಗೆ ಅವ್ನು ಗೊತ್ತು ಮಾರೆ ಪದ್ಯಜಿನ ಪಂತೋಳಿ ಅನ್ನ ಪಣದಲ್ಲೇ ಯಾನ ಹಸ್ಬೆಂಡ್ ಒಟ್ಟಿಗೆ ಲವ್ ಮಲ್ಪುನೆ ಮಾರೆ ಅವನದಲ್ಲೇ ಅಂದ ಬೊಕೆಂಚಿ ನಾವು ಯಾರೇ ಗೊತ್ತುಜಿ ಮೇರೆ ಸಂಪತ್ತನ್ನಿ ಮಾಲು ಉಂಟ ಪಿಯಂಗೆ ಕೊಡೈನ ಉಂಡೆ ಕೊರೊಂದಿನ ಉಂಡ ಗಣದಲ್ಲೇ ಶಾಂತಕ್ಕ ದುರ್ಗಾ ಸಿಸ್ ಕರೆಕ್ಟ್ ಅನ್ನೋದಲ್ಲೇ ದಾಲ ಉಂಡೆ ಪರಿಹರಗೆ ಅನ್ನೋದಲ್ಲೇ ದಾದ ಬರ್ಪಿನಿ ಯಾರೆ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಬಾ ಭೂಮಿಯೇ ನಿನ್ನೊಡಲಲ್ಲಿ ನಾಡುವೆನು ಬಾ ಪ್ರೇಮಿಯೇ ನಿನ್ನದೆಯಲ್ಲಿ ಓಲಾಡುವೆನು ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ ಯಾರೆ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಹೂರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಓ ಓ ಓ ಪರಿಯರೆ ಪದೆಂಗಿದ ನೀರು ಅವು ಬೆಲ್ಲ ಪಾಡುದಿನ ಅವನೋಡ ಅವು ಎಡ್ಡೆ ಎಂಕುಲು ಮಾಲ್ನೇ ಲವ್ ಮಲ್ಪು ನೋಡೋದಿಲ್ಲ ಉಂಡು ಕೊದಿಪಾದಿನ ನೀರು ಮಾಡೋದಿಲ್ಲ ಸಂಗೀತ ಕಚ್ಚೆ ದಾದೆ ನರಕ ಪಾತಿರನು ಜೋಕ್ಲಿನ ಎದುರು ಮಾಡೋದಿಲ್ಲ ಶಾಂತಕ್ಕ ತಿಳ್ಕೊಂಡಿಲ್ಲರು ಅನ್ನ ಮೀನು ಮಾಲಿಜ್ಜಿಂಡ ಕೈಕಾರು ಕುಂಬರುಂಡು ದುರ್ಗಾ ಸಿಸ್ಸು ಅವು ಬೆಸ್ಟ್ ಮಾಡೋದಿಲ್ಲರು ಓ ಮಾಲ್ದ ಲವ್ ಅವನು ಬ್ರೋ ಅನ್ನೋದಿಲ್ಲರು ಪದೆಂಗಿದ ನೀರು ಪರಂದ ಸೀತಾ ಹಾಪುಂಡು ಅವಲಾಂದಿ ಇಂದು ಬರೋಡಿ ನಮ್ಮ ಮೆತ್ತದ ನೀರು ಬರೋಡು ಅವೇಡ್ಡೆ ನಾನು ಪಾಡ್ದು ಬರ್ಪೆ ಹಿಂಗೆ ನೆನಪು ಏಪಲ ಬರ್ಪು ಪಾಡ್ರೆ ಲೋಟೆ ಮೂಲು ಪರೋಡ ಹಾಪುಂಡು ಗೊತ್ತು ಬೊಕ್ಕ ಬಾಡ್ಗ ಬ್ಲೆಂಡರ್ ಲವ್ अमीन ಎಂಕ ಕಲಿಯಾವು ಸೇಂದಿಲಾವು ಅನ್ನೋದಲ್ಲಿ डॉन ट्यूशन बतेर आपका नाम नवीन है क्या? जी सर हमारा नाम नवीन है। थैंक यू सो मच आप लाइव में आने के लिए धन्यवाद हो। सो एक लाइक करके सपोर्ट कीजिए। आप शायद पहला भी आया हुआ है, सो सब्सक्राइब किया होएगे, नहीं होएगे तो प्लीज़ कर दीजिए। ಸಂಗೀತಕ್ಕ ಸಂಪತ್ ನಿನ್ನ ಮಂಡೆಗೆ ಪದಂಗಿದ ನೀರು ಪಾಡುತ್ತೆ ಒಣದಲ್ಲಿ ಮಾಲು ಪರಂಡವಾ ಶೀತಲ ಬರ್ಪುಜಿ ಒಣದಲ್ಲಿ ಸೂರ್ಯದ ಚಿನ್ನದ ಕಿರಣ ನಿನ್ನ ಬಯ್ಯ ಬನ್ನ ಮಿಂಚಿದೆ ಮಿಂಚುತ್ತಾ ಮಿನುಗಿದೆ ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು
ಕಿರಾತಕ ಬರ್ತೀರಾ? ಹಾಯ್ ಕಿರಾತಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಬಲ ತುಂಬಿಸಿ, ಸಪೋರ್ಟ್ ತುಂಬಿಸಿ. ಓಕೆ, ಬಾಯ್ ಬಣ್ಣದಲ್ಲಿ ಮಾತಾಡಿಗಳ. ಥ್ಯಾಂಕ್ ಯು ಸೋ ಮಚ್ ಸಂಗೀತಕ್ಕ ಪತ್ತದ ಸಪೋರ್ಟ್ ಮಂದಿನಕ್ಕೆ. ಮಳೆಗಾಲ ಬಂದಾಗ ಮೈ ಮರೆವಾವೋ ಸಿಂಗಾರಿ, ಚಳಿಗಾಲ ಬಂದಾಗ ಮುಸುಕೆಳೆವಾವೋ ಚಿನ್ನಾರಿ, ಹೀಗೇಕೆ ಕಾದಿರುವೆ ಮನಸ್ಸಿನ ಚಿಂತೆ ಹೇಳೆಯ. ಹೋ 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 ಯಾರು ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ವಾರೆ ವಾವ ಕಾಫಿ ತುಂಬ ಬೊಂಬಾಟಾಗಿದೆ, ಕಾಫಿ ಮಾಡೋ ಹುಡುಗಿ ಕೂಡ ಬೊಂಬಾಟಾಗಿದೆ. ಹಾ 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 ಶಾಂತ ಮ್ಯಾಮ್, ಪೋರ್ಚಿ ದುರ್ಗಕ್ಕ ಕಲಿಬೋಡಿ. ಶಾಂತಕ್ಕ ಸೂಪರ್. ಕಣ್ಣು ಪೂರ ಉರಿಯೊಂದುಂಡಿ ಮೊಬೈಲ್ ತೂದು ಅಂದಿ ಬೊಕದಾದ ಮನ್ಪುಣತೆ ಪಾಪ. ಪೋರ್ಚಿ ಭಜನೆ ಯಾನ್ ದೆಕ್ಕುವೆ, ಭಜನ ಯಾನ್ ದೆಕ್ಕುವೆ ಮನದಲ್ಲೇರಿ. ಸರಿತ ಶಿಶ್ವರ ಬೇಗ ಬಲೆ ನವೀನ್ ಬ್ರೋ ಸುಂದರ ಚೆಲುವೆನು ಲೆತ್ತೊಂದುಲ್ಲೇರು ವರ ಬತ್ತದ ದಾದ ಕೇಳಿ. ಸಂಗೀತಕ್ಕ ಇಲ್ಲ ಜಿಪ್ಪುವೇರಿ ಮನಸ್ಸಿಗೆ ಮನದಲ್ಲಿ. ಯಾರೆ ನೀನು ರೋಜಾ ಹೂವೇ, ಯಾರೆ ನೀನು ಮಲ್ಲಿಗೆ ಹೂವೇ, ಹೇಳೆ ಹೋ ಚೆಲುವೆ ಚೆಲುವಿನ ಹೂವೇ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಳ್ಳಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ ಹೇ ಹೇ ಹೇ. ಹಾಯ್ ಬ್ರೋ ಅಂತಿದ್ದಾರೆ ಅಲ್ಲುಡು. ಹಾಯ್ ಅಲ್ಲುಡು, ವೆಲ್ಕಮ್ ಟು ಲೈವ್. ಯಾವ ಊರು ನಿಮ್ಮದು, ಏನು ಹೆಸರು? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಯಾನು ಏರ್ನಲ ಇಲ್ಲಡೆ ಲೆಪ್ಪುನ ಪರಿಸ್ಥಿತಿ ಇಜ್ಜಿ ಸಂಪತ್ತು ಮನದಲ್ಲಿ ಅರೆಗ್ ಮನಸಾನಿ ಉಳ್ಳೆರಿ ಎಕಡೆ ಪಂಡೇರು ವಂಡೇರು ಬಸಂತಿ ಅನ್ನು ಅಮ್ಮ ಗುಡ್ ನೈಟ್ ಬಣ್ಣದಲ್ಲಿ. ಓಕೆ ಬಾಯ್ ಅವಳು ಸಂಗೀತಕ್ಕ. ಓಕೆ ಕಾಮಿಡಿ ಮಾರೆ ಸಂಗೀತಕ್ಕ ಬಾಯ್. ಶಾಂತ ಶಿಸ್ ಬಣ್ಣದಲ್ಲಿ ಅಲ್ಲುಡು. ಸಂಗೀತಕ್ಕ ಇಲ್ಲ ಲೆಪ್ಪುವೇರೆ ಮನಸ್ಸಿಗೆ. ಸಂಗೀತಕ್ಕ ಸರಿತ ಓದಿ ಯಾರು ಸಂಗೀತಕ್ಕ. ಬಾಯ್ 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 ಬಾಯ್. ಥ್ಯಾಂಕ್ಸ್ ಅವೇ ಎಲ್ಲ ಲೈವ್ ಉಂಡೇರ್ನಾ. ಅಲ್ಲುಡು ಯಾವ ಊರು ನಿಮ್ಮದು ಮಾತಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನ್ನು ಅಮೀನ್ ಬತ್ತಿರು. ಬಾಯ್ ಸಂಗೀತ ಮ್ಯಾಮ್ ಪಣದಲ್ಲಿ. ಹೂವಿನಲ್ಲಿ ಹೆಣ್ಣಿನ ಹಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ರಪಪ್ಪ ಪಪ ರಪಪ್ಪ ಪಪ ರಪಪ್ಪ ಪಪ. ನೋ ಕಾಮಿಡಿ ಸಂಪತ್ ಸತ್ಯ ಪನ್ಪಿನಿಯಾನ್ ಎಂಕ್ಲೆನ ಇಲ್ಲ ಎಡ್ಡೆ ಇಜ್ಜಿ ಮಾರ್ರೆ ಅಂಚ ಪನೊಚ್ಚಿ ಇಲ್ಲ ಎಡ್ಡೆ ಬೋಡುಂದು ದಲ ಮಲ್ಲ ವಿಷಯದಲತ್ ಎಡ್ಡೆತ್ತು ನಾಡು ಗೊತ್ತೇ ಎಂಕುಲಂತೂ ಬರ್ಪ ಅವು ಗ್ಯಾರಂಟಿ. ಈರು ಪಂಡಿಜಿ ಅಡ್ಡ ಓ ಒಂಜಿ ಏರಿಯಾಡು ಒಂಜಿ ಅಲ್ಪ ಟರ್ನಡ್ ಬ್ರೇಕ್ ಹಂಪು ಬಾರ್ದೇರ ಅಲ್ಪ ಬರ್ಪೆಂಕು ಡ್ರೈವರ್ ಏಪಲ ಬ್ರೇಕ್ ಮಾಡೊಂದು ಪುನ ಅಲ್ಪನೆ ಆಯ್ ಬ್ರೇಕ್ ಮಾಡಿನ ಅಲ್ಪ ಒಲ್ಪಲ ದೇವಸ್ಥಾನ ತೋಜಿಂಡಾಂಡು ಎಂಕುಲು ಅಲ್ಪ ಬತ್ತುಂತು ಹೆಂಗೆ ಗೊತ್ತಾಪ ನಾವು ಪನಂದೆ ಬರ್ಪ ಬಕ್ಕ ಈರು ಪಂಡಿಜಿ ಅಡ್ಡ ಪನಂದೆ ಬರ್ಪ ಎಂಕುಲು ಅವು ಗ್ಯಾರಂಟಿ ಅವೇ. ಸಂಪದನೆ ಸಂಗೀತಕ್ಕ ಸಾರಿ ಅವೇ ಬೇಜಾರಾಂಡ ಈರ್ನ ಮನಸ್ಸು ಎಡ್ಡೆ ಉಂಡತೆ ಯಾವು ಪರತ್ ಇಲ್ಲಡ ಅಂಡ ಮಲ್ಲೆಜ್ಜಿ ಬರ್ಪ ಇಂಕುಲು ಅಂದ ಅವೇ ಇಲ್ಲಡದ ಆದಾಯ ಉಂಡು ಮಾತೆಲ್ಲ ಪರತ್ ಇಲ್ಲಿತ್ತದೆ ಬೊಕ್ಕ ಪೊಸ ಇಲ್ಲಿ ಕಟ್ಟು ಅಂದತೆ
ಏರ್ಲ ಪೊಸ ಇಲ್ಲಿ ಕಟ್ಟದೇ ಇರಂದಲ್ಲ ಅಕ್ಲೊಂಜಿ ಪರತಿ ಇಲ್ಲಿ ಉಪ್ಪಂದೆ ಗುಳುಡ ಇತ್ತದ್ದು ಇಜ್ಜಂದೆ ಕಟ್ಟದು ಪೂಜೆ ಪರತಿ ಇಲ್ಲಿ ಇತ್ತದ್ದು ಬೊಕ್ಕ ಪೊಸ ಇಲ್ಲಿ ಕಟ್ಟು. ಸಂತೋಷ್ ತಲಪಾಡಿ ಬರ್ತೀರ. ಹಾಯ್ ಸಂತೋಷ್ ತಲಪಾಡಿ ವ್ಲಾಗ್ಸ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿಕ್. ಇರ್ನ ಚಾನೆಲ್ ಉಂಡು ತೋಜುಂಡು, ಚಾನೆಲ್ ಎತ್ತಂದಂಡ ಡೈರೆಕ್ಟ್ ಸಬ್ಸ್ಕ್ರೈಬ್ ಮಲ್ಪೊಚ್ಚಿ ಒಂಜಿ 2-3 ವೀಡಿಯೋ ತೂದು ಪೂರ ಸಬ್ಸ್ಕ್ರೈಬ್ ಮಲ್ಪ್ಲೆ. ಇಲ್ಲಗೆ ಬುರ್ಚಿ ಬ್ರೋ ಪಿದೆ ಓಲ್ಲಾವು ಅಮ್ಮಡ ಪಾಪ ಪರ್ಮಿಷನ್ ಕೇನೋಡವೆ ಬಂಗ ಅಂದೆ. ಓಕೆ ಓಕೆ ನೋ ಪ್ರಾಬ್ಲಮ್, ಪಕ್ಕಡೆ ಬನ್ನಿ ಅಂಕ್ಲು ನಮ್ಮ ಒಲ್ಲ ಪಿದೆ ತಿಕ್ಕ. ಓಕೆ 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 ಬನ್ನೋದಿಲ್ಲ ಬೊಕ್ಕ ಒಂಜಿ ಕಾಮೆಂಟ್ ಪಾಡ್ಲೇವೆ ಯಾನಿರೇಗೆ ಬೊಕ್ಕ ಪಿರ ಒಂದು ಮನ್ಪುವೆ ಒಲ್ಪದಾರೀರು ಓಲೂರು ತಲಪಾಡಿಂದ ಬರೀತಾರು ಕೂಡ ಏನು ಕೇಂಡ ಸರಿ ಆಪುಜದೆ. ಸಂಗೀತ ಮ್ಯಾಮ್ ಕೋರಿ ಉಂಡಿಗೆ ಏನೊಂದುಲ್ಲೇರು ಸಂಗೀತಕ್ಕ ಅನ್ನು ಅಮೀನ್ ಯಾನು ಒಲ್ಪ ತಿಕ್ಕೋಡು ಏನೊಂದುಲ್ಲೇರು ಇರೇಗ ಕುವೇಟ್ಗೆ ಬರ್ಪ ಹೆಂಗುಲ್ ತಿಕ್ಕೇರೆ. KFCಗೆ போய் ದುರ್ಗಕ್ಕ ಬಣ್ಣಲೇರು ಅಂದ್ KFC போய் ನಮ್ಮ ಕುಡ್ಲಾಡ್ ಅವರ ಗಾಲೇಜಿ ಮಲ್ಲ ಮೋಲ್ಲ ಉಂಡು ಅವ್ಲು ಕುಳ್ಳೇರ ಜಾಗಲ ಉಂಡು ಏತಲ ಅಂಡ ಕುಳ್ಳೇರ ಸೋಪಜ್ಜಿ ಅಲ್ಪ ಓಲ್ಲ ಒಟೇಲ್ಡೆ ಬದುಕುಲ್ಲೋಡಾಪು ಸಂಪತ್ ಯಾನು ಟೆಂಪಲ್ಡ್ ಬತ್ತೆ ಕಡೇಟ್ ಕೊನೋದು ದೀಪೆ ಸಂಪತ್ ಯಾನು ಟೆಂಪಲ್ನು ಬೇತೆ ಕಡೇಟ್ ಕೊನೋ ದೀಪೆ ಸುರತ್ಕಲ್ ಪೋತೆ ಮುರಾಣಿ ಅಂದ್ ಒಕ್ಕ ಅವಲ ಉಂಡಿಯತ್ತೆ ಇರ್ನ ಸೀಟ್ ಶಬ್ದ ಬರ್ಪಣತೆ ಲಾಗಿನಾಗ ಬರ ಅಲ್ಪ ಉಂತು ಬರ್ತದೆ ಇಂಕು ಇರೇನು ನಾಡ್ರ ಬಂಗಜ್ಜಿ ಜಾಸ್ತಿ ಜೆಪ್ಪೆರ ಜಾಗ ಉಂಡೆ ಬರೋದಿಲ್ಲ. ಹೌದಾ ಅದಕ್ಕೆ ಓಲ ಪೋಯ್ನ ಒಲ್ಲ ಪರ್ದೆ ಬೂರೋಡ ಹೌದಾದ ಗಾಡಿ ಅವನು ಇಜ್ಜಿ ಎತ್ತೈತೆ ಆಪುಂಡಿಗೆ ಇಲ್ಲಿ ಪುರ ದೂರ ಕೊಂಡದು ಪಾಡ್ರೆ ಆಪುಂಡಿಗೆ ಎಂಕಲಲ್ಪ ಪುರ ಆತನು ವಾಮಂಜೂರುಡು ಪುರ ತೂತೇನೆ ಇಲ್ಲಿ ಬೊಕ್ಕ ಕೈಕಂಬಡೊಂಜಿ ಮಲ್ಲ ಅಂಗಡಿನ ಪಿರ ಕೊಣುತ್ತೇನೆ ಇತ್ತ ಒಂದು ಬೈದನು ಅಪ್ಪಗೊರ ನ್ಯೂಸ್ ಹಿಡಿತನ ಅದೇ ಪೂರ 5 ಲಕ್ಷ ಪುರ ಖರ್ಚುಂಡೈಕ್. KFCಲ போய் ಪಿಜ್ಜಾ ಹಟ್ಗಳ போய் ಫಸ್ಟ್ ಪನೋಡು ಬಿಲ್ ಏರ್ ಕೊರ್ಪಿನಿ ಬಂದು ಅವನ ಮಂಚ ಬಂದು ಡಬ್ಬೆ ಬಂತು ಪತ್ತೊನ್ಗ ಅವಳು ಪಾಡೊಂದು పోయి ಮಾತೆ ಲಕ್ಕ ಲಕ್ಕ ಸತ್ಯನ ಭಕ್ತಿ ಪೂರ ಬೊಕ್ಕ ಅವೇನು ಓಪನ್ ಹೊಂದಿದ್ದು ಅವ್ಳು ಗಿದ್ದು ಏತು ಆಪುಂಡು ತೂಕ ಈರು ಜಾಲ್ಡಿ ಜೆಪ್ಪುಳೆ ಅನ್ನೋದಿಲ್ಲ ಯಾನು ಜಾಲ್ಡಿ ಜೆಪ್ಪು ಹೆಂಗದಾಲಜ್ಜಿ ಮಡಾಲಿತ್ತು ನಾನು ನಮ್ಮ ಅವಳು ಭೂತದ ಅಲ್ಪ ಪೋನ ಮಡಾಲ್ಡಿ ಜೆತ್ತು ಅಂತದ ಅಂಚ ಅಂಚ ಪುರ ಕತೆ ಅಂದಿ ಸಂಪತ್ ನವೀನರು ದನಿ ಗಟ್ಟಿ ಉಳ್ಳೇರು ಒಣಲ್ಲೇರು ದಾಲಜ್ಜಪ್ಪ ಗಟ್ಟಿದಾದೆ ನಮಗೆ ದನಿ ಬಂಜಿಗೆ ರಡ್ಡು ಮನಸ್ಸು ಮಾಡ್ಬಿಟ್ಟು ದಾಲ ಪ್ರಾಬ್ಲಮ್ ಇಜ್ಜಿ ದೇವ್ರ ದಟ್ಟು ತೂಕ ಮಲ್ಲ ಮಲ್ಲ ಕೋರಿಜ್ಜಿನಲ್ಲ ಎಲ್ಲಿಯೇ ತುಂಡು ಕೋರಿದ್ದು ಕೊರಳಿರೆ ನವೀನ್ ಬ್ರೋಗೆ ಜೈ ಅತ್ತೆ ಸಂಗೀತಕ್ಕ ನಮ್ಮ ಒಲ್ಲ ಊರು ಬಂದಾಗ $100 ಆಂಡ ಒಂಜಿ 4 ತುಂಡು ಕೋರಿ ಬರುವ ಇಟ್ಟು ಅದೇ ಕೋರಿ ಎಲ್ಲಿ ಆಡೋಣಲ್ಲೇರು ಅನ್ನು ಅನ್ನ ಎಂಕ್ ಕಟ್ಟದ ಕೋರಿ ಒಣಲ್ಲ ಬೋಯ್ರೆ ಕಟ್ಟದ ಕೋರಿಗೆ ರೇಟ್ ಕಂಡವಟೆ 3,000-4,000 ಪುರೊಂಡಿಗೆ ನಮ್ಮ KFCದ ಕೋರಿದ ಸುದ್ದಿ ಮಾತಿರೊಂದುಲ್ಲ ಎತ್ತೆ ಸಂಪದನಿ ಯಾನು ಜ್ಯೂಸು ಕೇನ್ವೆ ದೆತ್ತುಕೊರಡು ಅವು ಜ್ಯೂಸ್ ದೆತ್ತುಕೊರಲಿ ಅಪ್ಪ ಕರ್ಮು ಜ್ಯೂಸ್ ಏತಲ ಉಂಡು ಅವಳು ಊರು ಕುಡ್ಲಾಡು ಎಂಕ ಕೆಂಪುದ ದೆತ್ತುಕೊರ್ಲಿ ಅವನು ಕೆಂಪುದಲ್ಲುಂಡು ಪುನರ್ಪುಳಿ ಜ್ಯೂಸ್ ಕರ್ಮು ಅತ್ತಿ ಬೊಕ್ಕೊಂಜಿ ಎಳ್ಳುವ ಎಳ್ಳುಂಡು ಬೊಕ್ಕ ಕರ್ಮುಂಡು ಬೊಕ್ಕ ಬಚ್ಚಂಗಾಯ್ದ ಪೂರ ಇತ್ತ ಕೆಲವು ಜ್ಯೂಸ್ ಬಂತು ಕೊರ್ಪಿರತ್ತೆ ಕೆಲವು ಜ್ಯೂಸ್ದ ಅಂಗಡಿ ಉಂಡು ಕುಡ್ಲಾಡು ಕಟ್ಟದ ಗೋರಿ ತಿಕ್ಕೊಂಡಿ ಕಟ್ಟದ ಗೋರಿಗೆ ಎಂಚಿನ ರೇಟ್ ಗೊತ್ತುಂಡೆ 3,000-4,000 ಪುರ ಉಂಡು ಕೆಂಪುದ ಬ್ಯಾನ್ ಆತಂಡಿ ಅನ್ನು ಬ್ರೋ ಒಣದಲ್ಲಿ ಅತ್ತೆ ಯಾರು ಕರ್ಮು ಜ್ಯೂಸ್ ಪನ್ಪಿನ ಅತ್ತಿ ಇಂದಿ ನಮ್ಮ ಅವೇನು ಪನ್ಪಿನಿ ಎಂಜಿನ ಗೊತ್ತುಂಡೆ ಇಜ್ಜಿ ಸ್ಕಿಪ್ ಮಾಡರು ಸಂಗೀತಕ್ಕನ ಸ್ಕಿಪ್ ಆಂಡ ಕಟ್ಟದ ಕೋರಿ ರೇಟ್ ಜಾಸ್ತಿ ಮಾರ್ರೆ ತಿಪ್ಪಿ ರಟ್ಟುಂಡು ತೋಜುಡು ಅಂದಂದಿ ತಿಪ್ಪಿ ರಟ್ಟು ಪೂರ ಕುಜಲ ರಟ್ಟು
ಯಶ್ ಶೆಟ್ಟಿ ಬತ್ತೀರು. ಹಾಯ್ ಯಶ್ ಶೆಟ್ಟಿ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬತ್ತಿನಕ್ಕೆ. ಅಲ್ಪ ದಾರೀರು ಫಸ್ಟ್ ಟೈಮ್ ಬೈದಾರು, ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಅಂಚನೆ ಚಾನಲ್ಗೆ ಒಂಜಿ ಸಬ್ಸ್ಕ್ರೈಬ್ ಮಾಡ್ತು ಸಪೋರ್ಟ್ ಮಾಡ್ಪ್ಲೆ. ನಮ್ಮ ಕೇಶವನ್ನೇ ಬತ್ತೀರು. ಹಾಯ್ ಸಿಯಾ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಸಂಗೀತಕ್ಕ ಓಕೆ ಬಾಯ್ ಅವೇ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಸಂಗೀತಕ್ಕೆ. ಎಲ್ಲ ಉಂಡು ಲೈವ್ ಉಂಡೇ ಇರ ಕಾಂಡೆ. ಬನ್ನಿ ಬನ್ನಿ ಜನರೇ, ಯಾರು ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ ಉಂಡು. ಪೋಚೆ ಗಮ್ಮತ್ತು ನೋಡಿದ್ರೆ ಅಂದಿ ಲಾಸ್ಟ್ ಗಮ್ಮತ್ತು ಆತನು ಕೋಡೆ ಲಾಂಚೇನೆ ಲಾಸ್ಟ್ ಗಮ್ಮತ್ತು ಆಪುಂಡು. ಅಲ್ಲೇ ಸುರತ್ ಕಲ್ದಾರ್ ಬತ್ತಿ ಇರ್ತಲೆ ಯಾಶ್ ಶೆಟ್ಟಿ ಸುರತ್ ಕಲ್ದಾರ್ಗೆ ಬೊಕ್ಕ ದಾದ ಮಂತೊಂದುಲ್ಲ ರೀ ಯಾಶ್ ಬ್ರೋ. ಸಿಯಾ ಹಾಯ್ ನಮಸ್ತೆ. ಸಂಗೀತ ಸಿಂಗಾರಿ ಮನದಲ್ಲಿ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆವ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸೋ ಛಾಹೆ ಮಂದಹಾಸ ಅಹನದುಮೇಯ. ನಮಸ್ಕಾರ. ಒಂದು ಯಾನು ಕುಡ್ಲದಾಯ ಒಣದು. ಹಾಯ್ ಬವಿ ಎಡಿಟ್ಸ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್. ಕುಡ್ಲದಲ್ಲೇ ಒಂಜಿ ಮಲ್ಲ ನಮಸ್ತೆ. ಒಂಜಿ ಲೈವ್ಗೆ ಬೈದಾರೆ ಫಸ್ಟ್ ಟೈಮ್ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಅಂಚನೆ ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಚಾನೆಲ್ ಸಪೋರ್ಟ್ ಮಾಡ್ಪ್ಲೆ ಎಂಕ್ಲೆಗ್ ಎಂಕುಲ್ಲ ಕುಡ್ಲದಕ್ಕುಲೆ. ಎನ್ನ ಪಿಲಿ ಡ್ಯಾನ್ಸ್ ಉಂಡು ಬಣ್ಣದಿಲ್ಲರು ಸಂಪತ್ತನ್ನಿ. ಸಂಗೀತಕ್ಕ ಹಾಯ್ ಕೇಶವಬ್ರ ಬಣ್ಣದಿಲ್ಲರು. ಬೆಯ್ಯೊಂದು ಬಿಯಾಂಡ್ ದ ಮೈಂಡ್ ಎಂಕ ಬೆಯ್ಯೊಂದಿತ್ತು ನಿಂದು ಬಲ್ಲ ಕಾಣ್ಮಾರೆ ಸಾ. ಬಿಯಾಂಡ್ ದ ಮೈಂಡ್, ಹಾಯ್ ಬಿಯಾಂಡ್ ದ ಮೈಂಡ್, ವೆಲ್ಕಮ್ ಟು ಲೈವ್. ಎಂಚ ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ, ಧನ್ಯವಾದಗಳು. ಯಾವ ಊರು ನಿಮ್ಮದು? ಏನು ಹೆಸರು ನಿಮ್ಮದು? ನೀವು ಮೊನ್ನೆ ಬಂದಿದ್ದೀರಾ ಇಲ್ವಲ್ಲ? ಮೆಲೋಡಿ ಬಿಗ್ 36th ಬಿಗ್ ಲೈಕ್ ಫಾರ್ ಯುವರ್ ವಾಯ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬವಿ ಎಡಿಟ್ಸ್ ತೆಲ್ತೊಂದುಲ್ಲೇರು. ಬವಿ ಎಡಿಟ್ಸ್ ಒಂದು ಏರಿ ನಮ್ಮ ಬವಿ ಎತ್ತದ ಹೆಂಗೆ ತೋಜುಲ್ಲ ಅಜ್ಜಿ ಮಾರ ಚಿತ್ರ. ಶ್ರೇಯಾ ಪಾಟೀಲ್ ಬಣ್ಣದ ಹೆಸರು ಶ್ರೇಯಾ ಪಾಟೀಲ್. ಓಕೆ 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 ಓಕೆ, ಸಾರಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂಪತ್ ಯಾನು ಬಿಗ್ ಬಾಸ್ ತುಯೇ ಪಿಲಿ ಡ್ಯಾನ್ಸ್ ಮಾಡೋದಿಲ್ಲ. ಬಿಯಾಂಡ್ ದ ಮೈಂಡ್ ಫಸ್ಟ್ ಟೈಮ್ ಮಾಡೋದಿಲ್ಲ. ಹೌದೌದು, ಫಸ್ಟ್ ಟೈಮ್ ಬಂದಿದ್ದೀರಿ, ಕರೆಕ್ಟ್. ಥ್ಯಾಂಕ್ ಯು. ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡ್ಬೋದು ನೀವು ನಮ್ಮ ಲೈವ್ ಇಷ್ಟ ಆದರೆ. ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಬೋದು. ಸಂಗೀತಕ್ಕ ವಾವ್ ಎಡ್ಡೆ ಕೇಶವಬ್ರು ಬಣ್ಣದಿಲ್ಲ. ಎನ್ನ ಪಿಲಿ ತೂತಿಜಾರು ಬಣ್ಣದಿಲ್ಲ ಸಂಪತ್ತನ್ನೇ ಇರೇಗ ಅವ್ವೇ ಎಡ್ಡೆ ಅಕ್ಕ ಸಿಯಾ ಬಂಡೇರು ಕಡೆ. ಅಮೃತ ಬರ್ತೀರಾ? ಹಾಯ್ ಅನ್ನ ಬಣ್ಣದಿದ್ದಾರೆ. ಹಾಯ್ ಅಮೃತ ಸಿಸ್ಟರ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ. ಮತ್ತು ಯಾವ ಊರು? ಊಟ ಆಯಿತಾ? ಏನು ಸ್ಪೆಷಲ್ ನಿಮಗೆ ಇವತ್ತು? ಆಲ್ರೆಡಿ ಕನೆಕ್ಟೆಡ್, ಡೋಂಟ್ ರಿಮೆಂಬರ್ ವೆನ್. ದಟ್ ಈಸ್ ವೈ ಐ ಟೋಲ್ಡ್ ಸಮಥಿಂಗ್ ಲೈಕ್ ಮೈಂಡ್ ಐ ರೀಡ್ ಬಿಫೋರ್. I don't know exactly you or someone else, but I saw the like mind word is in my mind. ಅನ್ನಮ್ ಗುಡ್ ನೈಟ್ ಪಣ್ಣೋದಿಲ್ಲ. ಗುಡ್ ನೈಟ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇನ್ನು ಮನಸ್ಸಿದ ಟೈಮ್ ಮಾಡತ್ತೆ. ಓಕೆ ಬಲೆ ಮನಸ್ಸದು ಬಲೆ ಇತ್ತೆಂಡ. ಶೋಲ್ಡರ್ ಪೇಯ್ನ್ಡ್ ರಡ್ಡು ದಿನ ಆಡಿ ಲೈವ್ ಮಲ್ಪಂದೆ ಮನಸ್ಸು ಒಂಜಿಲ ಬುಡಿಯರ ಇಜ್ಜಿ ಕೇಶವ ಬ್ರೋ ಪಣೋದಿಲ್ಲರು. ಸಂಪತ್ತನ್ನೇ ಹಾಯ್ ಪಣೋದಿಲ್ಲರು. ಬವಿ ಎಡಿಟ್ಸ್ ಗುಡ್ ನೈಟ್ ಜೈ ಪಣೋದಿಲ್ಲರು. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟು, ಧನ್ಯವಾದಗಳು. ಇಂಗ್ಲೀಷ್ ಬರ್ಪೂಜಿ ಮಾರ ಪಣೋದಿಲ್ಲರು. ಅಂದೆ ಯಾರನ್ನ ಜಾಸ್ತಿ ಬರ್ಪೂಜಿ ಒಂದಂತೆ. ಡಿಡ್ ಯು ಹ್ಯಾವ್ ಯುವರ್ ಡಿನ್ನರ್? ಎಸ್ ಐ ಆಲ್ರೆಡಿ ಫಿನಿಶ್ ಬಿಫೋರ್ 2 hours ಬಿಕಾಸ್ ಐ ಆಮ್ ಫಾಲೋಯಿಂಗ್ ಬಾಬಾ ರಾಮದೇವ್. ಅನ್ನ ಮೀನು ಇಜ್ಜೆ ಬಣ್ಣದಿಲ್ಲ. ಸಂಪತ್ತನ್ನೇ ಸಂಗೀತಕ್ಕ ನಾನ್ ವೆಜ್ ಆಸೆ ಆಪೂಜೆ ಆತ ಇರೇಗೆ ಬಣ್ಣದಿಲ್ಲ. ಏರೆಗೆ ಅನ್ನೋ ಮೀನು 859. ಅಂದಿ 859 ಮೂಲು ವರ್ಮ 19. ಓಕೆ ಕಾಂಡೆ ಮೂಜರೆಗೆ ಲಕ್ಕೊಡಿ ಬಣ್ಣದಿಲ್ಲ. ಅಂದೆ ಯಾವುದೇ ಗಾತು ಬೇಗ ಬೋಪರ ಡ್ಯೂಟಿಗೆ.
ಸಂಗೀತಕ್ಕ ಓಕೆ ಬಾಯ್ ಆಲ್ ಇತ್ತೆ ಯಾನ್ ಪೋಪಿನೇ ನನ್ನ ಉಂತುಜಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ ಎಲ್ಲ ತಿಕ್ಕಗ ಬತ್ತಡ್ಡ ಓಕೆ ದಟ್ಸ್ ಗುಡ್ ಅರ್ಲಿ ಡಿನ್ನರ್ ಯಾ ದಟ್ ಈಸ್ ವೈ ಒಡೆಗೆ ಪೋಪಿನಿ ಚೂರು ಉಂತುಲೆ ಯಾನೇ ಮೂಲೆ ಕಾತೋಂದುಲ್ಲೆ ದೂರ ಪೋಪರಿಯೇ ಇರು ದೂರ ಪೋಪರಿಯೇ ಒಡೆಗೆ ಪೋಪಿನಿ ಚೂರು ಉಂತುಲೆ ಒಣದಲ್ಲಿರು ಯಾನು ನಾನ್ ವೆಜ್ ಡೇ ಉಪ್ಪುನು ಸಂಪತ್ತು ಒಣದಲ್ಲಿರು ಬೊಕ್ಕ ಅನ್ನು ಡ್ಯೂಟಿ ಬೇಗ ಬಣ್ಣದಲ್ಲಿರು ಓ ಅಂದೆ ಓಕೆ ಓಕೆ ಸಂಗೀತಕ್ಕ ಸೂಪರ್ ಬಣ್ಣದಲ್ಲಿರು ಅನ್ನು 5 to 6 ಬಣ್ಣದಲ್ಲಿರು ಬಟ್ 5 to 6 ದಂಡ ಇರ್ಬೇಕ ಮಾರ್ನಿಂಗ್ 3:30ಗೆ ದಾಯಲ್ ಹಾಕುನಿ 5 ಮಾರ್ನಿಂಗ್ 5 ಒಪ್ಪ ದೂರ ಪೋಪಿನಿ ಎನ್ನ ಡಿಸ್ಕೌಂಟ್ ಮಾಡೋದಿಲ್ಲರು ಹೌದೌದು ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನನ್ನು ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿನ್ನೆಂದಲೇ ಮಾರ್ನಿಂಗ್ 5 to ಈವ್ನಿಂಗ್ 6 ಅಲ್ಲ 16 ಗಂಟೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸುರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ @ರವಿ ಅಪ್ಪು ಬರ್ತೀರಾ ಹಾಯ್ ರವಿ ಅಪ್ಪು ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಯಾವ ಊರು ನಿಮ್ಮದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಬರಲಿ ಕಿರಿಯರೇ ಇರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹನ್ನೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಥ್ಯಾಂಕ್ ಯು
ವಾವ್, ನಂದು ಲೈವ್ ಆಯಿತು ಅಣ್ಣ. ಹೌದಾ, ನಾನು ಚಾಲು ಇಟ್ಟಿದ್ದೆ, ಇನ್ನೂ ನೋಡಲಿಲ್ಲ ನಿಮ್ಮದು ಆಯ್ತಾ ಮುಗೀತಾ ಅಂತ. ಬಂದಾಗಿದೆ 40 ಲೈಕ್. ಹೌದೌದು ಭೀಮ್ರಾವ್ ಇರ್ನ ವಾಯ್ಸ್ ಎಡ್ಡೆ ಉಂಟು ಮಾಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಭೀಮ್ರಾವ್ ಬ್ರೋ. ವಾವ್, ನಾನು ಲೈವ್ ಆಯಿತು, ನನ್ನ 40 ಲೈಕ್ ಡನ್. ಹೌದು 40 ಲೈಕ್ ಆಯ್ತಲ್ಲ, ಇನ್ನು ಹೋಗೋದು ನೋಡುವ. ಯಾರು ಇದ್ದಾರೆ? ಸಂಪತ್ತನ್ನ ಇದ್ದಾರೆ ಅಂತ ಕಾಣ್ತದೆ, ಹೋಗಲಿಲ್ಲ ಅವನು. ರೆಡ್ ಎಟ್ಲ ಚಾಲು ದೀದಿತ್ತೆ ಅನ್ನ ನೇ ಅವಳ ಎತ್ತೆ ಬಂದು ಅಂತೀನಿ ನಾನು. ತಮಿಗೆ ದೊಡ್ಡ ದೊಡ್ಡ ನಮಸ್ಕಾರನ ಅಂಚೆದಾಲಜ್ಜಪ್ಪ ಮತ್ತೆ ಚಾನ್ಸ್ ಉಂಟದೆ ಅವಾಗ ಸಪೋರ್ಟ್ ಮಾಡ್ಬಿಡತ್ತೆ. ಹಾರ್ಟ್ ಬರಂಜಿ ಸೈಡ್ ಕೊರೊಂದಿತ್ತೆ ಬೊಕ್ಕ ಪಾತ್ರೆ ನೆನಪರ್ಪುಜಿ ಮರ ತೋಪುಣ ಮೊಬೈಲ್ ಸೈಡ್ ದೀಪುಣತೆ ಬೊಕ್ಕ ನಮ್ಮ ಮಂಡೆ ಮೂಲೆ ಎಪ್ಪುಡು ಈರು ಸಪೋರ್ಟ್ ಮಾಡ್ಪುರ ಎಂಕುಲ ಸಪೋರ್ಟ್ ಮಾಡಿ ಅಂಚೆನೆ ಮಾತಿರಲಿಲ್ಲ ಅಕ್ಕುಲ ಒರಿಯರಿ ಸಪೋರ್ಟ್ ಮಾಡ್ತಂದು ಪೋಪಿನಿ ಬೊಕ್ಕದಾದ ಅನ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ಸುಶೀಲ್ ಬರ್ತೀರಾ? ಹಾಯ್ ಸುಶೀಲ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾವ ಊರು ನಿಮ್ಮದು? ಮಂಗಳೂರು, ಕರ್ನಾಟಕ. ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಸಪೋರ್ಟ್ ಮಾಡಿ ಕನ್ನಡದವರಿಗೆ, ತುಳುವರಿಗೆ. ಕೊರಗತನಿಯ ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗು ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗು. ಏಳು ಕೊಪ್ಪ ಕಡತ್ ಬತ್ತದು ಕಾರ್ನಿಕ ಮೆರೆಯ ಏಳು ಕೊಪ್ಪ ಕಡತ್ ಬತ್ತದು ಕಾರ್ನಿಕ ಮೆರೆಯ ಭಕ್ತಿ ದಂಟೆನು ನೆಲಕು ಊರುದು ಕಪಟುನು ಕೆರಿಯ ಪತ್ತು ಎಸಲು ಪುರ್ಪ ಪತ್ತದು ಸುಗಿ ಪೊಡು ನಿನನೇ ಪತ್ತು ಎಸಲು ಪುರ್ಪ ಪತ್ತದು ಸುಗಿ ಪೊಡು ನಿನನೇ ಎನ್ನ ಉಸುಲುಡು ನಿನ್ನ ಪಾರ್ದನ ಧ್ವನಿ ಪೊಡು ನಿಜನೇ. ಕೊರಗತನಿಯ ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗು ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗು. ಕಪ್ಪು ರಂಗಡು ಮುಗುರು ತಲಿ ಕೆಡು ನಲಿಪುನ ಪುರ್ಲು ಬೀಡ ಚಕ್ಕುಳಿ ಹಸರು ಅಗಿಲು ಕಾಪುನ ನಿರೆಲು ಕಡೆ ಕಣ್ಣುಡು ಕೊಡಿ ದುಃಖ ದೆಪ್ಪು ನಗ ಬರುವ ಕಡೆ ಕಣ್ಣುಡು ಕೊಡಿ ದುಃಖ ದೆಪ್ಪು ನಗ ಬರುವ ಪಂಡಿನಾಲೈ ದೊಂಡೆಡ ನಗ ಉತ್ತರ ಕೊರುವ. ಕೊರಗತನಿಯ ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗು ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗು. ಥ್ಯಾಂಕ್ ಯು. ಅವು ಕೊರಗಜ್ಜನ ಸಾಂಗ್ ಪಲ್ಲೆ ಬ್ರೋ. ಥ್ಯಾಂಕ್ ಯು. ಓಕೆ ಪಂಡ್ಯಾನು ಸುಶೀಲ್ ಸೀದಾ ಪೋಯಿ ನಾನು ಮಾರೆ ಪಾತೆರಂದೆ. ಶ್ರೀಶಾಂತ್ ಬರ್ತೀರಾ? ಶ್ರೀಶಾಂತ್ ಬ್ರೋ ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿ ಕೊರಗಜ್ಜ ಅಣ್ಣ ಬಣ್ಣದಲ್ಲಿ
ಥ್ಯಾಂಕ್ ಯು ಅನಸ್ ಪ್ರಾಂಡೆ ಶ್ರೀಶಾಂತ್ ಅದೇ ಸ್ಪೆಷಲ್ ಎಂಚ ಒಳ್ಳರು ಬೊಕ್ಕ ಸೂಪರ್ ಸಾಂಗ್ ಅಣ್ಣ ನಲ್ಪತ್ತೊಂಜಿ ಲೈಕ್ ಡನ್ ಅಣ್ಣ ಓಕೆ ಥ್ಯಾಂಕ್ ಯು ನಾನು ಅಂತ ಬರ್ತುಂತರು ಬೊಕ್ಕ ಪೋಪಿನಿ ನಮ್ಮ ಸಂಪದನ್ನೇ ಪೋಯಿರ್ ತೋಜಿನ ತಾರು ಬಾಡಿಯರು ಮೆಸೇಜ್ ಯಾನು ಪಿದಡು ನೀ ಬಾಯಿ ಟೇಕ್ ಕೇರ್ ಎನ್ನ ಆಶೀರ್ವಾದ ಏಪಲ ಉಂಡು ಥ್ಯಾಂಕ್ ಯು ಸಂಪತ್ತನ್ನ ಈತ್ ಬರ್ತು ಸಪೋರ್ಟ್ ಮಂತಿನೇಕ್ ನನ್ನ ಎಲ್ಲ ಪಿತಾಡ್ನು ಆಡತ್ತೆ 11 ಗಂಟೆ ಆಡತ್ತೆ ಊರುಡು ಸೊ ಯಾವತ್ತೆ ನನ್ನೊಂದು 5 ನಿಮಿಷ ಉಂಡು ಅವೇನು ಮುಗಿಪುಗನ 7 ನಿಮಿಷ ಉಂಡು ಅವೇನು ಮುಗೀತದ ಪೋಯ್ ಸೂಪರ್ ಸಿಂಗನ್ನ ಥ್ಯಾಂಕ್ ಯು ಸೋ ಮಚ್ 41 ಲೈಕ್ ಡನ್ ಥ್ಯಾಂಕ್ ಯು ವೇದತೆಕ್ಕ ಹಾಯ್ ಸಂಪತ್ತನ್ನ ಪಣದಲ್ಲಿರಿ ಅಲ್ಲಿ ಸಂಪತ್ತನ್ನ ನಿತ್ಯ ಹಾಯ್ ಪಣದಲ್ಲಿರಿ ನಮ್ಮ ವೇದತೆಕ್ಕ ಅರೆ ಕೊಂಚ ಹಾಯ್ ಪಂದ್ರೆ ರೆಡ್ ಪಾತಿರಲಿ ಬೊಕ್ಕ ಪೋಯ್ ಒಟ್ಟಿಗೆ ಮಾತೆಲ್ಲ ಕೊಡೆದಂಚಿ ಮೋನೆದಾಯೆ ಪಾಡೊಂದಯ ಕೊಕೈಡು ಅಂಚದಾಯೆ ಕುಲ್ಲೊಂದಯ ಏರಾಸೈ ತಿಲಕ ಬುಲ್ತೊನ್ವಯ ಬುಲ್ತುದಲ್ತು ತಿಳ್ತೊಂದು ನಲ್ತೊನ್ವಯ ಅತ್ತು ಬುಲ್ತುದಲ್ತು ತಿಳ್ತೊಂದು ನಲ್ತೊನ್ವಯ ಇಂಚಿತ್ತಿ ಕಂಡನೆ ತಿಕ್ಕಂಡಪ್ಪ ಮದಿಮೆ ಆದ ಇತ್ತು ವರ್ಷ ಕರೀಂಡಪ್ಪ ಮರ್ಯಾದಿದಾನೆಂದು ತೆರಿಯಂದಪ್ಪ ಬಾಯಿ ಬುರ್ದು ಯಾನದೆ ಪನೊಡಾಂಡತ್ತ ಅತ್ತು ಬಾಯಿ ಬುರ್ದು ಯಾನದೆ ಪನೊಡಾಂಡತ್ತ ನಾರೇ ನನ್ನೆ ಪೋಯಿರಣ್ಣ ಆ ರೀತಿ ಜೆತ್ತದ ಆಂಡಿಯಾರ 1 ಗಂಟೆ ನಿದ್ರೆ ಆದ ಆಂಡ ಅಂದ್ರೆ 2 ಗಂಟೆ ನಿದ್ರೆ ಆದುಪಿತ್ತೆ ಅಕ್ಕಳು ಬೇಗ ಜೆಪ್ಪುವರು ಕಾಂಡೆಲ್ಲ ಅಕ್ಕರೆ ಉಂಡದೆ ಬೇಗ ಅಂಚ ಹೋ ದಾನೆ ಲೇಟಾಗಿ ಏನಂದ್ರೆ ಡಿ ಕೆಡ ಅಂದು ಯಾರು ಪಾಪ ಲೈವ್ ಹಿಡಿತೀರಿ ಲೈವ್ ಮಂತದ್ದು ಬತ್ತಿನಾರು ಕೂಡ ಸಪೋರ್ಟ್ ಮಂತರ ಬರ್ತೀರಿ ದುಂಬು ಸಪೋರ್ಟ್ ಮಂತೀರಿ ಡಿ ಕೆ ಪಾತೇನು ಕಮ್ಮಿ ಅನ್ನ ಅಂಚದಾಲಜಿ ಪಾತಿರ್ವೇರಿ ಅವು ಅರೆಗೆ ಮೆಸೇಜ್ ಲೇಟ್ ತಿಕ್ಕೋಣ ಅಂತ ಅಂಚಾದು ಅಕ್ಕಲ್ಲ ನೆಟ್ವರ್ಕ್ ಅಂತ ಕಮ್ಮಿ ಉಂಡ ಅನ್ ಸರಿತಕ್ಕ ಎಂಚ ಒಳ್ಳೇರು ಸರಿತಕ್ಕ ಹುಷಾರು ಒಳ್ಳೇರಿ ಕಡೆ ಬತ್ತಿತ್ತಲ್ಲ ಇವಾಗ ಓಹೋ ಚೆಲುವೆಲ್ಲ ನನ್ನೆಂದಿತು ಚೆಲುವು ನಾಟ್ಯವಾಡಿ ತಾನೇ ಮುಗಿಲೆಂದಿತು ಹೂವು ಚೆಲುವೆಲ್ಲ ನನ್ನೆಂದಿತು ಓಕೆ ಗುಡ್ ಜಾಬ್ ಸರಿತಕ್ಕ ಒಳಂದಿಲ್ಲೇರಿ ಸಂಪತ್ತನೆ ಯಾನು ಹೊರ ಹಾಯ್ ಪಂಡ ರಿಪ್ಲೈ ಕೊರ್ಪುಜೇರಿ ಒಳಂದಿಲ್ಲೇರಿ ಎಕಡೆ ಆರೆ ಇರೇಗ ಹಾಯ್ ಸಂಪತ್ತನ್ನ ಗೇಂಡೇರಿ ಆಯ್ತು ಬಕ್ಕ ಇರ್ನ ಮೆಸೇಜ್ ಇತ್ತಾರೆಗೆ ತಿಕ್ಕಜ್ಜಿ ನನ್ನ ತಿಕ್ಕೊಡು ಕೋಗಿಲೆಯುಗಾನದಲ್ಲಿ ನಾನೇ ದೊರೆಯೆಂದಿತು ಕೊಳಲಿನ ಧನಿ ವೀಣೆಯ ಕನಿ ಕೊರಳಲಿದೆಯಂತೂ ಇನ್ನೂ ವೀಣೆ ಹಿಡಿದ ಶಾರದೆಯು ಹೆಣ್ಣೆಂದಿತು ಹೂವು ಚೆಲುವೆಲ್ಲ ನನ್ನೆಂದಿತು ಚಲೋ ಸಾಧಾರಣ ಜನ ಬತ್ತ ಪೋಯರು ನಮ್ಮ ಬಾಯಿ ಮನ್ಪುಗನ ಅರೆಗೆ ತಿಕ್ಕುನಗ ಯಾನು ಮಲಗುವೆ ಮಗುರುವೆ ಅನುಲೆ ಉಲಂದಿ ಆತ ಅರೆಗೆ ಅಂಚೆ ನಿಜನ ಲೇಟ್ ತಿಕ್ಕುನರೆ ಶ್ರೀಶಾಂತನ ಅಣ್ಣ ಅವರ ಧಾರವಾಡಗ ಬಲೆ ಬಣ್ಣದಲ್ಲೇರು ಧಾರವಾಡ ಬರ್ಕ ಪಂಡಲ ಊರು ಬನ್ನಾಗ ಬರ್ಕಾವೆ ಧಾರವಾಡದ ಪೇಡ ಬಾರಿ ಎಡ್ಡೆ ಉಂಡುಗದೆ ಪನ್ಪಿನ ಕೇಂದೇನು ತಿಂತಿಜಿ ತಿಂದುಪ್ಪೆ ನೆನಪುಜ್ಜಿ ಎಂಡ್ ಮಾಡಿ ಓಕೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಟೇಕ್ ಕೇರ್ ಓಕೆ ಬಾಯ್ ಸಂಪತ್ತನ್ನ ಥ್ಯಾಂಕ್ ಯು ನನ್ನೊಂದು 4 ನಿಮಿಷ ಉಂಡು ಎನ್ನ ಟೈಮ್ ಮುಗಿಯರೆ ಅಪ್ಪಾಗ 180 ನಿಮಿಷ ಆಪುಂಡು ಅಪ್ಪಾಗ ದುಮ್ಮಿಯ ನಂಚೆನೆ ಕುಲೊಂತಿನ 4 ನಿಮಿಷ ಉಂಟು 5 ನಿಮಿಷ ಉಂಟು ಮಾಡೋದು ಮೋನು 1000 ಬಾಕಿ ಪುನಃ ಕೊರ್ಕ ಇರೇಗ ಬಲೆ ಒಂದೊಂದು ರಾವಾವಿ ತೂಕ ಹಿಂಗೆ ಗೊತ್ತು ಜೀವನ 1 ತಿಂಗಳು ರಜೆಟ್ ಒಡೆ ಮತ್ತ ಪೋಯರ್ ದಿಕ್ಕು ಆಪುಂಡು ಒಂದು ಕಾರ್ಲಾಗ ಬಲ್ಲೆ ಹೊರ ಯಾನ್ ತಿಕ್ಕು ಕಾರ್ಲ ಬರ್ಪ ಹಿಂಗೆ ಅವು ಪರಶುರಾಮ ಥೀಮ್ ಪಾರ್ಕ್ ಪೋಯ್ ನಮ್ಮ ಕಾರ್ಲ ಸೈಡ್ ಮಸ್ತ್ ಜನ ಒಳ್ಳೆತ್ತೆ ತಿಕ್ಕೆರೆ ಪೂರಾ ಮಂದರಕ್ಕ ಪ್ರೀತಿಯಕ್ಕ ಪೂರ ಅಲ್ಪನತೆ ಅಂಚಿಯದೆ ನಮ್ಮ ಮೇರ್ ಅವಿನಾಶ್ ಕಾರ್ಲಾಡು ದಾಲ ಮಲ್ಲ ಸೆಂಟರ್ ಇಜ್ಜೆ ಸಿಟಿ ಸೆಂಟರ್ ಅಂಚಪುರ ದಾಲಚ್ಚ
ಅಡೆಗೆ ಪೋರ್ಚಿ ಅವು ಕಂಡು ದೇರು ಪೂರ ಅಂದ ಅವು ಗೊತ್ತುಂಡಿ ಯಾನ್ ತೂಯೆ ಪೂರ ವಿಡಿಯೋ ತೂತೆ ವೇದದೆಕ್ಕ ಅನ್ನ ಧಾರವಾಡ ಪೇಡ ಮಾರ್ಕೆಟ್ ಕೈತಲ್ಪ ಉಂಡು ಕೈತಲ್ಲುಂಡು ಅಂದೆ ಗೊಮ್ಮಟೇಶ್ವರ ವಿಗ್ರಹ ಉಂಡು ಅವ್ವೆ ಮಲ್ಲ ಗೊಮ್ಮಟೇಶ್ವರ ವಿಗ್ರಹ ಬೈದ ಅವು ಏನೂರತಿ ಕಾರ್ಕಾಲನ ಅವೇನೂರ ಕಾರ್ಕಾಲ ಅಂದ್ರೆ ಅಡ್ಡುಗೋಡ್ಲ ಉಂಡತೆ ವೇನೂರು ಉಡ್ಲಂಡು ಕಾರ್ಕಾಲ ಉಂಡತೆ ಅವ್ರು ಅಡ್ಡುಗೋಡಿಲ್ಲ ಪೋತೆಂಗಳು ಟ್ರಿಪ್ಗೆ ಬಂದಾಗ ಶಾಲೆ ಹಿಡ್ದು ಒದುಂಬು ಮಸ್ತು ಸಮಯ ಅಂಡು ಹಿಡ್ದು ಬೊಕ್ಕ ಕಾರ್ಕಾಲ ಬೈಜಿ ಏಪಲ ಜೈನ ಬಸದಿ ಟೆಂಪಲ್ ತಿರುಪತಿ ಟೆಂಪಲ್ ಬಲೆ ಕಾರ್ಲಾಗ್ ತಿರುಪತಿ ಟೆಂಪಲ್ ಉಂಡ ಕಾರ್ಲಾಡ್ ಗೊತ್ತುಜ್ಜಿ ನಾನು ಒಂಜೊಂಜಿ ಎಕ್ಸ್ಪ್ಲೋರ್ ಮನ್ಪೋಡು ಅಂತ ತಿರ್ಗೋಡು ದೇವಸ್ಥಾನ ಪುರ ಒಂಜೊಂಜಿ ಕೋಡಿಗೆ ಪ್ರಾಯ ಒಂದು ಬತ್ತನದ ನನ್ನ ದೇವರನ್ನ ಕೈತಾರೆ ಪೋಡು ಮಾತಾಗಿಲ್ಲ ವೇನೂರುಡು ಮಲ್ಲಣ್ಣ ಗೊಮ್ಮಟಿ ಅಂದಂದು ಅಡೆ ಪೋತೆ ಎಂಕುಲು ಕಾರ್ಲಾಡ್ಲ ನನ್ನ 2 ವರ್ಷ ಬಿಡ್ದು ಮಸ್ತಕಾಭಿಷೇಕ ಉಂಡ ಅಂದದೆ ಪಣೊಂತೇರು ಒಂಜಿ ನ್ಯೂಸುಡು ವೆಂಕಟರಮಣ ಟೆಂಪಲ್ ವೆಂಕಟರಮಣ ಟೆಂಪಲ್ ಅದೇ ಓಕೆ ತಿರುಪತಿ ತಿರುಮಲ ವೆಂಕಟೇಶ ವೇದಾವತಿ ಸಿಸ್ಟರ್ನ ಒಲ್ಪ ಊರುಡು ಧರ್ಮಸ್ಥಳತೆ ಓಕೆ ಉಂಡಿ ಅಂದಂತ ಬೊಕ್ಕ ಅವು ಜೈನ ಕೆರೆ ಬಸದಿ ನಿಕ್ಲಲ್ಪನೇನೆ ಜೈನ ಕೆರೆ ಬಸದಿ ಅವು ಏನಿನೈತೆ ಒಂದು ಅಣ್ಣ ಇಂಪ್ರೂವ್ಮೆಂಟ್ ಆತನಲ್ಪ ಭಾರಿ ಪುರಾತನ ಟೆಂಪಲ್ ಅವು ಅಂದಂದ ಸ್ವಲ್ಪ ಥ್ರೆಡ್ ಲೈಕ್ ಡನ್ ಲೈಕ್ ಪಾಡ್ ಮಲ್ಲೆ ಜಾವು ನನ್ನ ಯಾವ ಬಂದು ಅನ್ಪಗನ ಮತ್ತೆ ಟೈಮ್ ಅವನು ಬರ್ತೇನೆ ಬೊಕ್ಕ 10 ಗಂಟೆ ಚೆಪ್ಪುನು ಅಂತೆ ಮೊಬೈಲ್ ಪರ ತೂದು ಸೊ ಥ್ಯಾಂಕ್ ಯು ಸೋ ಮಚ್ ಈತ ಬರ್ತು ಮಾತೆಲ್ಲ ಸಪೋರ್ಟ್ ಮಾಡ್ತಾರೆ ಧನ್ಯವಾದಗಳು ಒಂತೆ ಕುಲ್ಡ ಮಾತ್ರ ಜನ ಕನ್ನಡದ ಕುಳು ಬರ್ಪೇರು ಅಂತೆ ನಾಡ್ದು ಕೆಲವರು ಮನ್ಪೇರು ಸಬ್ಸ್ಕ್ರೈಬ್ ಕೆಲವರು ಮನ್ಪೂಜೇರು ಮಲ್ಲೆ ಜನ ತಿಕ್ಕಿನಾತ ತಿಕ್ಕೊಂಡು ಎನ್ನ ಪಡುಬಿದ್ರೆ ಅನ್ನ ಪಡುಬಿದ್ರೆ ನೀರ್ನ ಓಕೆ ಆನೆಕೆರೆ ಬಸದಿ ಶೋಕುಂಡು ಬಲ್ಲೆ ಆನೆಕೆರೆ ಬಸದಿ ಮನ್ಪಿನ ಓಕೆ ಅಂದವು ಅಡೆ ಪುರ ಪೋರೆ ಉಂಡು ಪ್ಲ್ಯಾನ್ ಉಂಡು ಕೆಲವು ತೂಡು ಪೋಯ್ ಸತಿ ಇಂಕುಲು ಅಡೆ ಜೈನ ಬಸದಿ ಪುರ ಒಂದು ಅಡೆ ಇಂಜಿನ ಅನ್ಪಿರು ವರಂಗ ಅಡೆ ಪುರ ಪೋತ ಕಾಪು ಬೀಚಿಗೆ ಪೋತ ರಾಜೇಶ್ ಅನ್ನೆ ಬತ್ತೇರಿ ಹಾಯ್ ರಾಜೇಶ್ ಅನ್ನ ಥ್ಯಾಂಕ್ ಯು ಎಲ್ಲಿದ್ದೀರಿ ಮತ್ತೆ ಬಂದ್ರಿ ಮಲಗಲಿಲ್ವಾ ನಿದ್ರೆ ಬರಲಿಲ್ವಾ ಇನ್ನೂ ಇದ್ದೀರಾ ಅಂತ ನೋಡ್ಲಿಕ್ಕೆ ಬಂದಿದ್ದಾ ಇಷ್ಟೊತ್ತರವರೆಗೆ ಕೂತಿದ್ದೀರಾ ಅಂತ ನಾವಾಗಿ ಯಾರಾದರೂ ಮಾತಾಡ್ಲಿಕ್ಕಿದ್ರೆ ಎಷ್ಟೊತ್ತು ಮಾತಾಡ್ತೇವೆ ನಿನ್ನೆ ಸಹ ಇಷ್ಟೊತ್ತಿಯವರೆಗೆ ತುಂಬ ಬಂದಿದ್ರು ಓಕೆ ಅನ್ನ ಬಾಯ್ ಶುಭರಾತ್ರಿ ಓಕೆ ಬಾಯ್ ಥ್ಯಾಂಕ್ಸ್ ಅವೇ ಮಾತ್ರೆಗಳ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ರಾಜೇಶ್ ಅಣ್ಣನವರು ಸೂಪರ್ ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ಧನ್ಯವಾದಗಳು ವೇದಾತ್ಯಕ್ಕನೂ ಧನ್ಯವಾದಗಳು ಸಂಪತ್ತನೂ ಧನ್ಯವಾದಗಳು ಐತರ ಬಲೆ ಬತ್ತಾಡ ಅವೇ ಯಾನು ಫ್ರೀ ಉಪ್ಪುವೆ ಓಕೆ ನೋ ಪ್ರಾಬ್ಲಮ್ ಓಕೆ ಅವತ್ತು ನಮ್ಮ ಪ್ಲ್ಯಾನ್ ಬಂತದೆ ಬರ್ಕದ ಅದನ್ನಲ್ಲ ಸೊ ವೇದಕ್ಕ ಆಲ್ಮೋಸ್ಟ್ ಟಯರ್ಡ್ ಮಾಡೋದಿಲ್ಲ ರೀ ಅಂದಿ ಇರೆಗ್ಯುಲರ್ ಟಯರ್ಡ್ ಆದಪ್ಪ ಲೈವ್ ಬಂತದಿಲ್ಲ ಕೂಡ ಲೈವ್ ಸಪೋರ್ಟ್ ಬಂತದಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತಿಕ್ಕಗ ಯಜನ ಎಲ್ಲ ತಿಕ್ಕಗ ತೂಕ ಬಾಯ್ ಸಪೋರ್ಟ್ ಉಪ್ಪಾಡು ಧನ್ಯವಾದಗಳು ಶುಭರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಒಳ್ಳೆ ನಿದ್ರೆ ಬರಲಿ ಹೀಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿರಿ ಜಾಸ್ತಿ ಜನ ಇಪ್ಪು ರೆಡ್ ಆಪು ನಂದಂದಿ ಪಾತಿರದ ಟೈಮ್ ಪಾಸ್ ಆಗ್ಬಿಡುತ್ತೆ ಕೋಡೆ ಹೆಂಗೆ ಫುಲ್ ಎಂಜಾಯ್ ಆಯ್ತು ಖುಷಿ ಆದದ್ದು ಆಯ್ತಾ ಯಾರು ಕಾಸು ಪಾಡೊಂದಿತ್ತಿರೋದು ಇನ್ನಿ ಬೈದಿನಿ ಹೆಜ್ಜೆ ಪಾಪ ಹಾಕೊಂಡು ರೆಡ್ ಜನ ಕಾಸು ಪಾಡು ಪೋತೀರಿ ಓಡಿ ದೂರ ಪೋತೀರಿ ಟಾಟಾ ಪೋತೀರಿ ಓಕೆ ಶುಭರಾತ್ರಿ ಗುಡ್ ನೈಟ್ ಎಂಕ ಬಾಯ್ ಬನ್ನಿ ಸಂಪತ್ತನ್ನ ಬಾಯ್ ವೇದಾವತಕ್ಕ ಬಾಯ್ ರಾಜೇಶ್ ಬ್ರೋ ಬಾಯ್ ಶಾಂತಕ್ಕ ಬಾಯ್ ಧನಂಜಯ ಬ್ರೋ ಬಾಯ್ ಸರಿತಾ ಬಾಯ್ ಪ್ರೀತಿ ಅಕ್ಕ ಬಾಯ್ ಸಂಗೀತಕ್ಕ ಬಾಯ್ ವೇದಾವತಕ್ಕ ಬಾಯ್ ಎಲ್ಲರಿಗೂ ಬಾಯ್ ಸ್ವಲ್ಪ ಕಾಸು ಅಂಡು ಬಣ್ಣದಲ್ಲಿ ಅಂದಿ ಸ್ವಲ್ಪ ಕಾಸನ್ ಅಲ್ಲಿ ಶ್ರೀಶಾಂತನ್ನೇ ಗುಡ್ ನೈಟ್ ಶ್ರೀಶಾಂತನ್ನ ಪುದರ್ ಪಣ್ಣಿನೇಜಿ ಯಾರಿತ್ತೆ ಬತ್ತೀನಿ ಪಾಪ ಓಕೆ ಶ್ರೀಶಾಂತನ್ನ ಶುಭರಾತ್ರಿ ಬಾಯ್ ಆರು ಎಕಡೆ ಪೋತಿರಿ ಅಂದಿ ಲೇಟ್ ಆಣತ್ ಅಂಚಾತ್ ಅವು ಕಾರಣ ಹಸ್ಬೆಂಡ್ ಪುರ ಬತ್ತಿನ ಮನಸ್ಪುರ ಮನ್ಪೇರಪ್ಪನ ದಾಖಲೆ ನಮ್ಮ ಮಾತಾಡಿಲ್ಲ ವಿಷಯ ಪುರ ಗೊತ್ತಾಪ ನಂಗೆ ಶಾಂತಕ್ಕ ಅಂದಂತೆ ಯಾನು ಬಾಯ್ ಬಂಡೆ ಇರು ಕೂಡ ಬಾತಿರೋದಿಲ್ಲ ಯಾನು ಉಂತೋಳಪ್ಪನ ಪಣ್ಣ ಅಲ್ಲಿ ಕೂಡ ಆಜಿ ಜನ ಬರ್ತೀರಿ ಎಂಕಲ ಪೋಯರ ಮನಸ್ಸಿಜ್ಜಿ ಪೋಯರ ಮನಸ್ಸು ಅಂದ್ರೆ ನಿಕ್ಕಳು ಸಾಧಿ ಮಂತು ಕೊರೋಡು ಎಂಕ್ ಪೋಯರೆ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡಬೇಕು
ಹೀಗೆ 5-6 ಮಂದಿ ಬಂದರೆ ನಾನು ಏನು ಮಾಡೋದು? ಬಾಯ್ ಕುಡೋರ ಬನ್ನಿ. ಸಂಪತ್ತಣ್ಣ ಬಾಯ್ ಬಾಯ್, ವೇದಾತಕ್ಕ ಬಾಯ್ ಬಾಯ್, ಶ್ರೀಶಾಂತಣ್ಣ ಬಾಯ್ ಬಾಯ್, ಶಾಂತಕ್ಕ ಅಲ್ಲೇ 16 ಜನ ಬರ್ತೀರಿ. ಓಡೆ ಪೋಪಿನಿ ನಿಲ್ಲಿ ಮಾರ್ರೆ ಅಂತಂದ್ರೆ ಎಲ್ಲರೂ ಲೈಕ್ ಕೊಡಿ. ಬಂದವರು ಯಾರೇ ಆಗಿರಿ, ದಾರಿ ತಪ್ಪಿ ಬಂದವರು ಲೈಕ್ ಕೊಡಿ. ಎನ್ನ ಸಾಧಿ ಸಮಾಜಿ ಎಲ್ಲ ಬೇಲೆ ಉಂಟು ಮಾಡೋದಿಲ್ಲ. ಓ ಅಂದೆ, ಓಕೆ ಬಾಯ್ ಬಾಯ್ ಜಪ್ಲವೇ. ಈ ಯೂಟ್ಯೂಬ್ಲ ಒಂಜಿದ ಅದಂದು ಜಕಡ್ಪುರ ಖಾಲಿ ಕುಲ್ದುಪ್ಪನ ಜನ ಬರ್ಪುಜೀರಿ ಇತ್ತಲೇ ಬರೋದಿಲ್ಲ. ಎತ್ತೆ 16 ಜನ ಒಳ್ಳೆಯದು ತುಳಿಗೆ ಸಾಧ್ಯ ತತ್ತದೆ ಬೈದಿನಾಗುದು. ಯಾರಾದರೂ ದಾರಿ ತಪ್ಪಿ ಬಂದಿದ್ರಿ ಒಂದು ಲೈಕ್ ಕೊಟ್ಟು ಹೋಗಿ. ಯಾಕೆಂದರೆ ಮತ್ತೆ ನಿಮಗೆ ನೆನಪಿರ್ತದೆ ಈ ದಾರಿ ಯಾವ ದಾರಿಯಲ್ಲಿ ನೀವು ಬಂದಿದ್ದೀರಾ ಅಂತ. ಮತ್ತೆ ಮೇಲೆ ಕೂತ್ಕೊಂಡು ಅಲ್ಲೇ ರಾಜೇಶನ್ನೇ ಕೂಡ ಇರುವ ಬಾಡೀರ ಅಲ್ಲ ಪಾಡಿ ತುಲೆ ಒಂದು 2 ನಿಮಿಷ ಒಂತಿನಟ್ಟು ಕೂಡ ಇರುವ ಗುರಿಯರು. ಥ್ಯಾಂಕ್ ಯು ರಾಜೇಶ್ ಬ್ರೋ. ಸಾಕು ಆಯ್ತಾ? ಜಾಸ್ತಿ ಆಗಬೇಡಿ ಸಾಕು, ಮತ್ತೆ ನಮಗೆ ಹಣದ ಆಸೆ ಆಗುತ್ತದೆ. ಧನ್ಯವಾದಗಳು ನಿಮಗೆ ಆಯ್ತಾ. ಹಣದ ದಾಹ ಶುರುವಾಗ್ತದೆ, ದಾಹ. ಅಜ್ಪ ಗಾಂಡ್ ಅನ್ನವನದಲ್ಲಿ ರಂದಿ ಇತ್ತೆ ಟೋಟಲ್ 70 ವರ್ಮಾಣ್ ಎನ್ಪಾಂಡ್ ಅಜ್ಪ ಬರುವತ್ತೆ ಎನ್ಪು 2-3 ಜಿ ಸೋಡಾ ಹಾಪು. ಅಯ್ಯೋ ದೇವರೇ, ಥ್ಯಾಂಕ್ ಯು ಆಯಿತಾ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ನಾವು ಲೈವನ್ನು ಬಂದ್ ಮಾಡುವ. ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ. ರಾಜೇಶ್ ಅಣ್ಣ ಥ್ಯಾಂಕ್ ಯು. ಲಾಸ್ಟ್ ಒಂದು ಪದ್ಯ ಬಂದು ಪೋಯ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ವತ್ರೆ ಮಾದೇವ ನಿನ್ಗೆ ಚಂದಕ್ಕಿ ಮಾಲೆ ಬಿಲ್ವತ್ರೆ ತುಳಸಿ ದಲವ ಮದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪಾವ ಕಾಯಿಸಿವ್ನಿ ಕಿತ್ತಾಳೆ ಹನ್ನ ತಂದೀವ್ನಿ ಕಿತ್ತಾಳೆ ಹನ್ನ ತಂದೀವ್ನಿ ಮಾದಪ್ಪ ಕಿತ್ತಾಡಿ ಬರವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು. ಮೇಘನನ್ ಅವರು ಬಂದರು. ಹಾಯ್ ಮೇಘನನ್ ಅವರೇ, ವೆಲ್ಕಮ್ ಟು ಲೈವ್. ಯಾವ ಊರು ನಿಮ್ಮದು? ಊಟ ಆಯಿತಾ? ಏನು ಸ್ಪೆಷಲ್ ಮತ್ತೆ? ನೈಸ್ ಸಾಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಬ್ರೋ. ನೀವು ನಮಗೆ ಇದು ಪೇಮೆಂಟ್ ಕೊಟ್ಟರಲ್ಲ, ಅದಕ್ಕೆ ನಾನೊಂದು ಸಾಂಗ್ ಆಡಿದ್ದು ನಿಮಗೆ. ಮೇಘನನ್ ಅವರೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಫ್ ಯು ಡೋಂಟ್ ಮೈಂಡ್. ಮತ್ತು ಯಾವ ಊರು ಅಂತ ಹೇಳಿ. ವೇದೋದಕ್ಕ ಬಾಯ್ ಅಂತಿದ್ದಾರೆ. ಬಾಯ್ 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 ಬಾಯ್. ನಾನು ಸಹ ಬಂದ್ ಮಾಡೋದು ಇನ್ನೊಂದು ನೋಡುವ. ಓಕೆ, ಶುಭರಾತ್ರಿ ನಿಮಗೆ. ಥ್ಯಾಂಕ್ ಯು. ನಮ್ಮ ಮೇಘನವರು ಮಾತಾಡ್ತಾರ ನೋಡುವ. ಮಾತಾಡಲಿಲ್ಲ, ಮಾತಾಡಿದ್ರೆ ಮಾತಾಡುವ. நல்ல ಇಂಗೆ ಜನ ಬರೊಂದೇ ಉಂಡಿ ಏನು ಫೋನ್ಡ ವ್ಯೂಸ್ ಕಮ್ಮಿ ಆಪುನತ್ತೆ ಏಟ್ ಉಪ್ಪಾಡತ್ತ ಬರೊಂದುಳ್ಳೆ ಒಂಚೂರು ತೂಕ ಅಂಚೆಲ್ಲ ನನ್ನ ಟೈಮ್ ಆತಿದೆ 10 ಗಂಟೆ ಒಟ್ಟು ಕುಲ್ಲು ಏನದೆ ಏನ. ಸೊ ಒಂಚೂರು
ಜನ ಬರ್ಪಿನ ಕಮ್ಮಿ ಆಗ್ಬೇಕ ಪೋಪೆ ಅಂದು ಒಟ್ರಾಸಿ ಪಾಪ ಅಕ್ಕಳಿಗೆ ಒಂದು ಬೇಜಾರಾಪಿನ ಬೊಡ್ಚಿಂದು ಅಲ್ಲಿ ತುಲಿ ಇರ್ ಬಣ್ಣಗ ಕೂಡ ಬರ್ತೀರಿ ಅಣ್ಣನಿಗೆ ಸಪೋರ್ಟ್ ಮಾಡಲ್ಲ ಅಂತಿದ್ದ ಅಣ್ಣಗೆ ಸಪೋರ್ಟ್ ಮಾಡೆಲ್ ಅಂತಿದ್ದಾರೆ. ಹೌದೌದು, ಎಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ. ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ನಿಮ್ಮ ಸಪೋರ್ಟ್ ಆಶೀರ್ವಾದ ಇದ್ದರೆ ನಮ್ಗೆ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ. ಸೊ ಥ್ಯಾಂಕ್ ಯು. ಸಂಪತ್ತನ್ನೇ ಪತ್ತು ಬರ್ತೀರ ಅಂದ ಬರೋದಿಲ್ಲ ಬರಡು ನಮ್ಮೂರ ಮಂದಾರ ಹೂವೇ ನಮ್ಮೊಳಗಿನ ಬಾಂಧ ಚೆಲುವೆ ಬಳಿ ಬಂದು ಬಾಲನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೇ. ಹರೀಶ್ ಸುನ್ಸಿ ಬರ್ತೀರು. ಟೇಕ್ ಮೈ ಹೌಸ್ ಪ್ಲೀಸ್ ಸೇವ್ ಅನ್ನೋದಿಲ್ಲರು. ಐ ಡೋಂಟ್ ನೋ ವಾಟ್ ಯು ಆರ್ ಸೇಯಿಂಗ್. ಹರೀಶ್ ಬ್ರೋ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಟೇಕ್ ಮೈ ಹೌಸ್ ಪ್ಲೀಸ್ ಸೇ. ಟೇಕ್ ಮೈ ಹೌಸ್ ಪ್ಲೀಸ್ ಸೇ. ವಾಟ್ ಈಸ್ ದಿಸ್? ಐ ಡೋಂಟ್ ನೋ ವಾಟ್ ಆರ್ ಯು ಸೇಯಿಂಗ್. ಟೇಕ್ ಮೈ ಹೌಸ್ ಪ್ಲೀಸ್ ಸೇ. ವಾವ್ ಬ್ರದರ್. ಲೈಫ್ ಓನ್ಲಿ ಕ್ಲಿಕ್ ಅಣ್ಣ ಬರೋದಿಲ್ಲ. ಹಾಯ್ ಲೈಫ್ ಓನ್ಲಿ ಕ್ಲಿಕ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಕಣಣ್ಣ ಅಂತಿದ್ದಾರೆ. ನಮಸ್ಕಾರ ಸರ್, ನಮಸ್ಕಾರ. ಏನು ಹೆಸರು ನಿಮ್ಮದು? ಯಾವ ಊರು? ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ ಮೂಡಿದ ಮೋಹದ ಸೊಗಸಾದ ಕಾರಂಜಿ ಬಿರಿದೆ ಸೊಗಸಾದ ಕಾರಂಜಿ ಬಿರಿದೆ ನಮ್ಮೂರ ಮಂದಾರ ಹೂವೇ ನನ್ನೊಳುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿರುಗು ಒಡಲಾಲ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೇ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ತೀರದ ಮೋಹದ ಇನಿದಾದ ಆನಂದ ತಂದೆ ಇನಿದಾದ ಆನಂದ ತಂದೆ ನಮ್ಮೂರ ಮಂದಾರ ಹೂವೇ ನನ್ನೊಳುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಮಿನುಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಥ್ಯಾಂಕ್ ಯು. ನಮ್ಮ ಇವರು ರಾಜೇಶ್ ಬ್ರೋ ಇನ್ನೂ 20 ರೂಪಾಯಿ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್. ಹರೀಶ್ ಅಂಗ್ರೇಜ ಅಂತಿದ್ದಾರೆ. ಅಂಗ್ರೇಜ ಸಪೋರ್ಟ್ ಮಾಡ್ತೇವೆ, ನಮಗೆ ಒಂದು ಫಿಶ್ ಫ್ರೈ ಕೊಡ್ತೀರಾ? ಫಿಶ್ ಫ್ರೈ ಕೊಡಲ್ಲ, ನಿಮಗೆ ಒಂದು ಸಾಂಗ್ ಬೇಕಾದರೆ ಹಾಡ್ಬೋದು. हर्षी तुम लोग मिलके एक गाना बताओ. हाँ वही आप लोग मिलके गाना बताओ, मैं गाऊंगा. ವಾವ್ ಬ್ರೋ ಅಂತಿದ್ದಾರೆ. ಥ್ಯಾಂಕ್ ಯು. ಎಕ್ಸಲೆಂಟ್ ಸಾಂಗ್ ಅಣ್ಣ. ನಮಸ್ಕಾರಗಳು ರೀ ಅಂತಿದ್ದಾರೆ. ನಿಡೋನಿಶಿಪ್ ನ್ಯೂಸ್ ಬರ್ತೀರಿ. ಹಾಯ್ ನಿಡೋನಿಶಿಪ್ ನ್ಯೂಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಲೈವ್. ಏನು ಧೋನಿ ಸರ್ ಅಂತಿದ್ದಾರೆ. ಥ್ಯಾಂಕ್ ಯು. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. हरीश अन्ना तुम लोगों को फ्रेंड फाइटर का 4 लोगो बताओ बनंदुलेरे. वो बनंदुलेरे. ओके. ಇನ್ನೊಂದು ಸಾಂಗ್ ನಾನು ನಮ್ಮ ಓಲ್ಡ್ ಸಾಂಗ್ ನಿಮಗೆ ಇಷ್ಟ ಆದರೆ ನನಗೆ ಖುಷಿ ಆಗ್ತದೆ ಹಾಡಲಿಕ್ಕೆ, ಯಾಕಂದರೆ ಅದು ನನಗೆ ಇಷ್ಟ. ಆಯಿತಾ? ಓಲ್ಡ್ ಸಾಂಗ್ ಆಡುವ. ನಿಡೋನಿ ಸ್ಪೆಷಲ್ ನ್ಯೂಸ್ ಕಣ್ಣಿಗೆ ನೀವು
ಹಾಂ, ನಿಡೋನಿ ಸ್ಪೆಷಲ್ ಹೌಸ್ ಅಲ್ಲ, ಸಾರಿ ಆಯಿತಾ, ನಮ್ಮ ಕಣ್ಣು ಸ್ವಲ್ಪ ಇದು ಉಂಟು. ನಿಮ್ಮದು ದೊಡ್ಡ ಚಾನೆಲ್ ಸರ್, ಹೌದು, ನ್ಯೂಸ್ ಚಾನೆಲಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮದಂಥವ್ರು ದೊಡ್ಡ ಚಾನೆಲ್ನವರು ನಮ್ಮ ಚಾನೆಲ್ಗೆ ಬರ್ತೀರಾ, ಧನ್ಯವಾದಗಳು. ನಮ್ಮದೊಂದು ಸಣ್ಣ ಪುಟ್ಟ ಚಾನೆಲ್, ನಿಮ್ಮ ಸಪೋರ್ಟ್ ಇದ್ದರೆ ಒಳ್ಳೆಯದು, ಸಪೋರ್ಟ್ ಮಾಡಿ. ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ. ಮತ್ತು ವಿಡಿಯೋ ನೋಡೋದೆಲ್ಲ ಸಪೋರ್ಟ್ ಮಾಡಬೇಡಿ, ಅದು ಮತ್ತೆ ಹೋಗ್ತದೆ ಬೆಳಿಗ್ಗೆ ಆಗುವಾಗ, ಅದಕ್ಕೋಸ್ಕರ ಆಯಿತಾ. ನಾನು ನಿಮಗೆ ಬ್ಲೂ ಕೊಡಲಿಕ್ಕೆ ಹೋಗಿದ್ದ ಮರ. हरीश, मेस्सी कौन सा देश है? मेस्सी तो अपना मालूम नहीं यार, कहाँ से मेस्सी कहाँ से बिलोंग करते हैं. ಫೀಲಿಂಗ್ ಸಾಂಗ್ ಕನ್ನಡ. ಓಕೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಒಳವೆಂಬಲತೆಯು ತಂದಂತ ಹೂವು ಮುಡಿಯೇರೆ ನಲಿವು ಮುಡಿಜಾರೆ ನೋವು, ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಾರಿ, ನಾನು ಮೆಸೇಜ್ ಓದಲಿಲ್ಲ. ಫೀಲಿಂಗ್ ಸಾಂಗ್ ಕನ್ನಡ. ಓಕೆ, ಸ್ಟೈಲಿಶ್ನವರು ಬಂದರು. ಹಾಯ್ ಸ್ಟೈಲಿಶ್ನವರೇ, ನೀವು ಎಲ್ಲಿ ಅವರು? ನಾವು ಕರ್ನಾಟಕ, ಮಂಗಳೂರು ಸರ್. ಹರೀಶ್ ಹಾಯ್ ಅಂತಿದ್ದಾರೆ. ವಿಶ್ವನಾಥನ ಬತ್ರು. ಹಾಯ್ ವಿಶ್ವನಾಥ, ವೆಲ್ಕಮ್ ಟು ಲೈವ್. ಯು ಆರ್ ಎ ಗ್ರೇಟ್ ಸಿಂಗರ್. SP ಒಂದು ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರಾಜೇಶ್ ದೇವಾಡಿಗ ಯಾವ ಕವಿಯು ಬರೆಯಲಾರ, ಅದು ಗೊತ್ತಿಲ್ಲ ಸರ್. ಲಕ್ಷ್ಮೀ ಬತ್ತೀರ. ಹಾಯ್ ಲಕ್ಷ್ಮಿ. ಹಾಯ್ ಬ್ರೋ ಬಣಂದ್ರೆ. ಹಾಯ್ ಲಕ್ಷ್ಮಿ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಧನ್ಯವಾದಗಳು. ಸ್ಟೈಲಿಶ್ ಎಡಿಟ್ಸ್ ಬರ್ತೀರಾ. ಹಾಯ್ ಪಣಂದುಲ್ಲೇರು. ಹರೀಶ್, ಓ ದೋ ಕೋನ್ ಹೈ ಸರ್ ಪಣಂದುಲ್ಲೇರು. ನಿಮ್ಮ ಕಿರು ಪರಿಚಯ ಎಲ್ಲಿರಿ? ನಮ್ಮ ಕಿರು ಪರಿಚಯ ಅಂದರೆ ನನ್ನ ಹೆಸರು ನವೀನ್ ಕುಮಾರ್ ಅಂತ. ನಾನೊಂದು ಸಣ್ಣ ಚಾನೆಲ್ ಮಾಡಿ ಚಾನೆಲನ್ನು ಮಾಡ್ತಾ ಇದ್ದೇನೆ, ವ್ಲಾಗ್ಸ್ ಮಾಡ್ತಾ ಇದ್ದೇನೆ. ಸೊ ಒಂದು ಸಣ್ಣ ಮೆಂಬರ್ಸ್ ಇದ್ದಾರೆ, ನೀವು ನಮ್ಮ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ, ಆಗ ನಿಮಗೆಲ್ಲ ಗೊತ್ತಾಗ್ತದೆ. ನಾವು ದುಬೈದ್ದೆಲ್ಲ ವೀಡಿಯೋ ಎಲ್ಲ ಹಾಕ್ತಾ ಇರ್ತೇವೆ. ಸೊ ಸಪೋರ್ಟ್ ಮಾಡಿ, ನಿಮಗೂ ನಾವು ಸಪೋರ್ಟ್ ಮಾಡ್ತೇವೆ. ನಿಮಗೆ ನಮ್ಮ ಸಪೋರ್ಟ್ ಅಗತ್ಯ ಇರಲಿಕ್ಕಿಲ್ಲ, ದೊಡ್ಡದು ಚಾನೆಲ್ ಆದರೂ ಮಾಡ್ತೇವೆ, ತೊಂದರೆ ಇಲ್ಲ. ಕನ್ನಡಿಗ ಬಿಗ್ ಬಾಸ್ ಬಂದರು. ಹಾಯ್ ಕನ್ನಡಿಗ ಬಿಗ್ ಬಾಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹರೀಶ್ ಸುಹಾಂಶಿ ಬತ್ತೀರು. ಓಕೆ ಸರ್. ಬೀದರಿ ಅವರು ಯಾರು? ಬಿದರಿ ಅವರು ಯಾರ? ಅದು ಗೊತ್ತಾಗಿಲ್ಲ ನೀವೇನು ಕೇಳ್ತೀರಾ ಅಂತ. ಬೀದರಿ ಅವರು ಯಾರ? ವಾ ವಾ ಅಂತಿದ್ದಾರೆ, ನಗಾಡ್ತಾ ಇದ್ದಾರೆ ಕನ್ನಡದವರು. ನಿಡೋನಿ, ನಿಮ್ಮ ಕಣ್ಣಿಗೆ ಬಿದ್ದಿದ್ದೀರಿ ಇವತ್ತು. ನಮ್ಮ ಕಣ್ಣಿಗೆ ಬಿದ್ದಿದ್ದೀರಿ ಇವತ್ತು. ಹೌದು, ನಿಮ್ಮ ಕಣ್ಣಿಗೆ ಬಿದ್ದಿದ್ದೇನೆಂದರೆ ಖುಷಿ ಆಯಿತು ನನಗೆ. ದೊಡ್ಡವರ ಕಣ್ಣಿಗೆ ಬಿದ್ದಿದ್ದೇನಲ್ಲ ಅಂತ, ಇಲ್ಲದಿದ್ದರೆ ಸಣ್ಣ ಸಣ್ಣವರ ಕಣ್ಣಿಗೆ ಬೀಳ್ತಿದ್ದೆ ನಾನು ಇವತ್ತು. ಲಕ್ಷ್ಮಿ ಮೆಸೇಜ್ ಮೇಲೆ ಹೋಯ್ತು ಓದಿ. ಹೌದಾ? ಸಾರಿ ಲಕ್ಷ್ಮಿ. ಹಾಯ್ ಬ್ರೋ. ಅದೇ ಮೆಸೇಜ್ ಅಲ್ವಾ, ಬೇರೆ ಹೋಗಿಲ್ಲ ಅಂತ. ಎಲ್ಲ ಜನರಿಗೆ ಒಂದು ರಿಕ್ವೆಸ್ಟ್, ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಬೇಕು, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಬೇಕಾಯ್ತಾ. ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ. ಮೆಸೇಜ್ ಮೇಲೆ ಹೋಯ್ತು, ಇಲ್ಲ ಬರಲಿಲ್ಲ ಮಾರೆ ನಿಮ್ಮ ಮೆಸೇಜು. ನೋಡ್ತೇನೆ ಮತ್ತೊಮ್ಮೆ, ಒಮ್ಮೊಮ್ಮೆ ನಮ್ಮ ಕಾಣೋದಿಲ್ಲ. ಆಯ್ ಬ್ರೋ, ಮೆಸೇಜ್ ಓಲೆ ಹೋಯ್ತು ಬ್ರೋ. ಮೆಸೇಜ್ ಮೇಲೆ ಹೋಯ್ತು, ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಇಲ್ಲ, ಅದು ಕಾಣ್ತಾನೆ ಇಲ್ಲ ನನಗೆ. ಇನ್ನೊಮ್ಮೆ ಹಾಕಿ, ಅದು ಕಾಣಲೇ ಇಲ್ಲ, ಇದರಲ್ಲಿ ಬರುವುದೇ ಇಲ್ಲ. ಎಂಚ ಉಳ್ಳರೆ ನವೀನ್ ಅಲೆ ಯಾಕ
ತುಳುತ್ತಾರ ಮಾರ್ರೆ ಯಾನು ಹುಷಾರುಳ್ಳೆ ಈರೆಂಚ ಉಳ್ಳಾರು ಇನ್ನು ಪುದರ್ದ ಅದೇ ಕನ್ನಡಿಗ ಕನ್ನಡ ಬಿಗ್ ಬಾಸ್ ಅಪ್ಡೇಟ್ಸ್ ಒನಸಾಂಡ್ ಒನಸಾಂಡ್ ಎನ್ನ ಇರ್ನಾಡೆ ರಾಜೇಶ್ ಅನ್ನಿ ವಾವ್ ಪಣಂದಿಲ್ಲರು ನಿಡೋನಿ ವ್ಯೂಸ್ ನಿಮ್ಮ ಧ್ವನಿ ಯುನೀಕ್ ಅಂತಿದ್ದಾರೆ ಥ್ಯಾಂಕ್ ಯು ರಾಜೇಶ್ನವರು ಕ್ಯಾ ಬಾತ್ ಅಂತಿದ್ದಾರೆ ಲಕ್ಷ್ಮಿ ಬ್ರೋ ಮೆಸೇಜ್ ಮೇಲೆ ಹೋಯ್ತು ಅದು ಸಿಗುವುದಿಲ್ಲ ಸಿಸ್ಟರ್ ಇನ್ನೊಂದು ಸಲ ಹಾಕ್ತೀರಾ ನೀವು ದೊಡ್ಡವರು ಚಿಕ್ಕವರು ಇಲ್ಲಿ ಪ್ರತಿಭೆ ಮುಖ್ಯ ಹೌದೌದು ಅದೌದು ಗುರುಗಳೇ ಹೌದು ನಮಗೆ ಸ್ವಲ್ಪ ಟಿಪ್ಸ್ ಎಲ್ಲ ಕೊಡಿ ಹೇಗೆ ಮುಂದುವರಿಯುವುದು ಅಂತ ಆಯಿತಾ ನಮ್ಮವೆಲ್ಲ ವಿಡಿಯೋ ನೋಡಿ ಏನಾದರೂ ಸರಿ ಇಲ್ಲ ಇದ್ದರೆ ಹೇಳಿ ಆಯಿತಾ ಇದು ಸರಿ ಇಲ್ಲ ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ನಿಮಗೆ ಈ ಸಾಂಗ್ 4 ಕೊಟ್ಟರು ಕುಡಾರ ಸರಿಯಾಗಿ ಸ್ಟಡಿಯಾಗಿ ನಿಲಸ್ತಿಸೆ ಸೂರ್ಯನ್ನ ಮ್ಯೂಸಿಕ್ ಅದೆಂತ ಅರ್ಥ ಆಗಲಿಲ್ಲ ಬ್ರೋ ನನಗೆ ನಿಮಗೆ ಈ 4 ಗೋಟ್ರೆ ಸ್ವಲ್ಪ ಸರಿಯಾಗಿ ಬರೆಯಿರಿ ಆಯಿತಾ ಸಿಲ್ಲ ಇಂಪಾರ್ಟೆಂಟ್ ಮೆಸೇಜ್ ಬ್ರೋ ಕಾಣ್ತಾನೆ ಇಲ್ಲ ಆದರೆ ಎಲ್ಲಿ ಹುಡುಕೋದು ಸಿಸ್ಟರ್ ನಾನು ಒಂದು ಬರೆಯಿರಲ್ಲ ಇನ್ನೊಂದು ಸಲ ಉಳ್ಳೆ ಬ್ರೋ ಮಾಡೋದಿಲ್ಲ ಓ ಥ್ಯಾಂಕ್ ಯು ಕೇಶವನ್ನ ಮಕ್ಕಳು ಪೂರ ಬೈದೇರ್ತುಲೆ ಕರ್ನಾಟಕದ ಅಕ್ಕಳು ಪೂರ ಬೈದೇರು ಅಕ್ಕಳು ಪೂರ ಹೆಂಚಿನ ಪಣೋದಿಲ್ಲ ಹೆಂಗೆ ಅರ್ಥ ಆಪುಜಿ ಕೆಲವು ನಿಡೋಣಿ ಗುರಿಗಳೇ ಒಣದಿಲ್ಲೇರು ಅರೆ ಗುರ್ತೊಂಡ ಅಂತ ಓಕೆ ನಿಡೋಣಿ ಸಿಕ್ಕಾಪಟ್ಟೆ ಮೆಸೇಜ್ ಹೌದೌದು ಸಿಕ್ಕಾಪಟ್ಟೆ ಮೆಸೇಜ್ ಒಂದು ಮಿಸ್ ಆಯಿತು ಏನು ಮಾಡೋದು ಹೇಳಿ ಎನ್ನ ಅಕ್ಕನ ಲೈವ್ ಚಾಲು ಇತ್ತುಂಡು ಓ ಅಂದೆ ಓಕೆ ಅಮರ್ ಅಲ್ವಾ ಗೊತ್ತಾ ಅಂತಿದ್ದಾರೆ ಎಂಚ ಉಳ್ಳರು ಲಕ್ಕಿ ಬತ್ತೀರ ಹಾಯ್ ಲಕ್ಕಿ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಯಾನು ಹುಷಾರುಳ್ಳ ಈರೆಂಚ ಉಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೇ ಅಂಚೆನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಪ್ಲೇ ಯಾರೆಲ್ಲ ಡಬಲ್ ಟ್ಯಾಪ್ ಮಾಡಲಿಲ್ಲ ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಆಯಿತಾ ಗಿಲ್ಲಿ ಗೆದ್ದ ಅಲ್ಲೇ ನನ್ನ ಅನಿಸಿಕೆ ಸರಿ ಆಯಿತು ಅಂತಿದ್ದಾರೆ ಹೌದಾ ಓಕೆ ನಾನೊಂದು ಅನಿಸಿಕೆ ವ್ಯಕ್ತಪಡಿಸಿದ್ದೆ ಅದು ಟುಸ್ ಆಯಿತು ಹೌದು ಗುರುಗಳೇ ಅಂತಿದ್ದಾರೆ ನಿಡೋನಿ ಸರಿ ಚಾನೆಲ್ ಚೆಕ್ ಮಾಡುವೆ ಓಕೆ ವೇದವತಕ್ಕ 44 ಲೈಕ್ ಡನ್ ಅಂತಿದ್ದಾರೆ ನಿಡೋನಿ ಬ್ಲೂ ಇಲ್ಲ ಬ್ಲೂ ಕೊಡಬೇಕಾ ಓಕೆ ನಾನು ಆಗದಿಂದ ಬ್ಲೂ ಕೊಡಲಿಕ್ಕೆ ನಿಮ್ಮನ್ನು ಒತ್ತುತ್ತಾ ಇದ್ದೇನೆ ಅದು ಬರಲಿಲ್ಲ ಈಗ ಬಂತು ನೋಡಿ ಅದಕ್ಕೆ ನನ್ನ ಚಾನಲ್ಗೆ ಬನ್ನಿ ಹೇಳುವೆ ಸರ್ ಆಯಿತು ಹುಷಾರಿಲ್ವಾ ಯಾರಿಗೆ ನನಗೆ ಹುಷಾರಿದ್ದೇನಪ್ಪ ನಾನು ಹುಷಾರಿದ್ದೇನೆ ನನ್ನ ಭವಿಷ್ಯ ಪಕ್ಕ ಅಂತಿದ್ದಾರೆ ಹೌದಾ ಓಕೆ ಮುಟ್ಟಪ್ಪರೈ ನಿಮ್ಮ ಊರಿನವರೇ ಮುತ್ತಪ್ಪರೈ ನಮ್ಮ ಊರಿನವರು ಅಲ್ವಾ ಅಂತ ಗೊತ್ತಿಲ್ಲ ನಮ್ಮವರು ಪರಂಗಿಪೇಟೆ ನಿಡೋನಿ ಬ್ರೋ ನಮಸ್ತೆ ಅಂತಿದ್ದಾರೆ CR ಅವರು ಇರೇ ಗೊತ್ತಂಡರ್ನ ಬನ್ನಿ ಜನರೇ ಯಾರೆಲ್ಲ ಲೈವಿಗೆ ಬಂದಿದ್ದೀರಾ ಡಬಲ್ ಟ್ಯಾಪ್ ಮಾಡಿ ಒಂದು ಲೈವಿಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಕನ್ನಡದ ಸಾಗುವ ಇನ್ನೊಂದು ಸಾಂಗ್ ಬರ್ತಾ ಉಂಟು ಎಲ್ಲ ಉಳ್ಳೆ ಅನ್ನ ಲೈವ್ಡು ಉಂತಲೆ ಅಂತ ಪದ್ಯ ಬನ್ಕ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ ಇವರೊಂದು ಮೆಸೇಜ್ ಸ್ಕಿಪ್ ಆಯ್ತಂತೆ ನೋಡ್ತೇನೆ ನೋಡುವ ಅವ್ರದ್ದು ಮೆಸೇಜೇ ಕಾಣ್ತಾ ಇಲ್ಲ ನನಗೆ ಬರ್ತಾನಿಲ್ಲ ಏನಾಯಿತು ನೋಡಿ ನನ್ನ ಸ್ಕ್ರೀನಲ್ಲಿ ಉಂಟಲ್ಲ ನಿಮ್ಮದು 6 ಮೆಸೇಜ್ ಉಂಟು 6 ಮೆಸೇಜ್ ಕಾಣ್ತದೆ ಅಷ್ಟೇ ಬೇರೆ ಎಂಥ ಮೆಸೇಜ್ ಮಿಸ್ ಆಗಿಲ್ಲ ನಿಂಗಾಗಿ ಹೇಳುವೆ ಕತೆ 100 ನಾನಿಂದು ನಗಿಸುವೆ ಈ ನಿನ್ನನು ഇരുളಲ್ಲೂ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ
ಯಶೋದಕ್ಕ ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಮಣಸಾಣೆ ದಾದೆ ಸ್ಪೆಷಲ್. ಈ ರಾತ್ರಿ ಹಾಡು ಪಿಸು ಮಾತಲಿ ನಾ ಕಂಡೆ ಇನಿದಾದ ಸವಿರಾಗವ ನೀನಲ್ಲಿ ನಾನಿಲ್ಲಿ ಏಕಾಂತದೆ ನಾ ಕಂಡೆ ನಮ್ಮದೇ ಹೊಸ ಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ ಹಾಸೆ ಹೂವ ಹಾಸಿ ಕಾದೆ ನಡೆ ನೀ ಕನಸ ಹೊಸಕಿ ಬಿಡದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲೇ ಕವಿ ಬೇಕೆ. ಹೌದು, ನಿಮ್ಮ ಸಲಹೆ ಸಹಕಾರ ನಮಗೆ ಉಪಕಾರ, ನಿಮಗೆ ಆಶೀರ್ವಾದ. ಹೌದೌದು, ಸಲಹೆ ಬೇಕೇ. ಪೆನ್ ಪೇಪರು, ಹೌದೌದು, ಪೆನ್ ಪೇಪರ್. ನನ್ನ ಹತ್ರ ಪೆನ್ ಪೇಪರ್ ಅಲ್ಲ, ಬೂಕೆ ಉಂಟು ನೋಡಿ. ಯಾರು ಸಲಹೆ ಕೊಡ್ತಾರೆ ಅದನ್ನು ಬರೀ ತಗೊಳ್ತೀನಿ ನಾನು ಆಗಲೇ. ಎಲ್ಲರ ಸಲಹೆ ನಮಗೆ ಅಗತ್ಯ, ಆಶೀರ್ವಾದನೂ ಅಗತ್ಯ. ಮನಸ್ಸಾಂಡೆ ಎನ್ನ ಮನಸ್ಸಾಂಡೆ ಸಿಸ್ಟರ್ ಇರ್ನಾಂಡೆ ಮನಸ್ಸು ಇರ್ನ ಲೈವ್ ಇತ್ತನತೆ ಲೈಕ್ ಕೊಡ್ದು ಬೈದೆ ಅನ್ನ ದಾದು ಸ್ಪೆಷಲ್ ಎಂಕ ರೈಸ್ ಬೊಕ್ಕ ಸಾಂಬಾರಿ ಟೊಮೆಟೊ ಸಾರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಡಬಲ್ ಟ್ಯಾಪ್ ಮಾಡಲಿಲ್ಲ ಡಬಲ್ ಟ್ಯಾಪ್ ಮಾಡಿ, ಇನ್ನೊಂದು 2 ಲೈಕ್ ಆಗಬೇಕು, ಆಗ 5 ಆಗ್ತದೆ. ಪುಂಡಿಗಾಸಿ ಇಜ್ಜೆ ಪುಂಡಿಗಾಸಿ ತಿನ್ನದ ಮಸ್ತ್ ದಿನ ಆಡು ಕನವಡು ಪುಂಡಿಗಾಸಿ ಕನವಡಿ ತೂವಡು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರಣ್ಯಾರು ಗೊತ್ತೇನೆ ಹೋ ಕೋಗಿಲೆ ಶುಭ ಕೋರಿ ಹಾಡೋನ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರಣ್ಯಾರು ಗೊತ್ತೇನೆ ಹೋ ಕೋಗಿಲೆ ಶುಭ ಕೋರಿ ಹಾಡೋನ ಬಾ ಕೋಗಿಲೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ. ಸರಿಗಮ ಪದನಿಸ ಹೋದಿಸಿ ಪಂಚ ಸರಿಯಾದ ಸಮಯದಲ್ಲಿ ಸರಿಯಾದ ದಿನಕ್ಕೆ ವಿಡಿಯೋ ಬರಲಿ. ಅಂದರೆ ದಿವಸಾಗಲೂ ನಮಗೆ ಹಾಕ್ಲಿಕ್ಕೆ ಆಗಲ್ಲ ಬ್ರೋ. ನಾವೊಂದು ವಾರಕ್ಕೆ ಒಂದು ಹಾಕೋದೆ ಭಾರಿ ಕಷ್ಟದಲ್ಲಿ. ಆದರೂ ನೀವು ಹೇಳುವುದನ್ನು ಬರೆದುಕೊಳ್ತೇನೆ. ಸರಿಯಾದ ಸಮಯದಲ್ಲಿ ಸರಿಯಾದ ದಿನಕ್ಕೆ ವಿಡಿಯೋ ಹಾಕಿ. ಸರಿಯಾದ ಸಮಯದಲ್ಲಿ ಸರಿಯಾದ ದಿನಕ್ಕೆ ವಿಡಿಯೋ ಹಾಕಿ. 2 ಲೈವ್ನಲ್ಲಿ ಗಿವ್ ಅವೇಯ ಹೊಸತನ ಮಾಡಿರಿ. ಅದು ಒಂದು ಸಲ ಮಾಡಿದ್ದೇನೆ. ಲೈವ್ನಲ್ಲಿ ಗಿವ್ ಅವೇ ಹೊಸತನ ಮಾಡಿರಿ. ಓಕೆ, ಒಂದು ಲೈವಲ್ಲಿ ಗಿಫ್ಟ್ ಕೊಟ್ಟಿದ್ದೇವೆ. ಯಾಕೆಂದರೆ ನಾವು ಜಾಸ್ತಿ ಗಿಫ್ಟ್ ಕೊಡಲಿಕ್ಕೆ ಆಗೋದಿಲ್ಲಲ್ಲ, ನಮಗೆ ಇನ್ನೂ ಏನು ಬರುವುದಿಲ್ಲ. ಅದಕ್ಕೋಸ್ಕರ ಏನಾದರೂ ಬರ್ತಾ ಇದ್ದರೆ ಕೊಡ್ತಾ ಇರ್ಬೋದು. ಆದರೂ ನಾನು ಬರೆದಿಟ್ಟೆ, ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ಬರ್ತಾ ಇದ್ದೀನಿ. ಲೈವ್ನಲ್ಲಿ ಆಡುವುದಕ್ಕಿಂತ ವಿಡಿಯೋ ಹಾಕಿರಿ. ಅಂದರೆ ಅದು ಅರ್ಥ ಆಗಿಲ್ಲ. ಹಾಡಿ ವಿಡಿಯೋ ಆಗಬೇಕಾ ಅಲ್ಲ, ಅದೊಂದು ಕ್ಲಾರಿಫೈ ಮಾಡ್ತೀರಾ ಪಂಡ? ಅಂದರೆ ಒಂದು ಟೈಮು ಒಂದು ದಿನ ಕಂಟಿನ್ಯೂ ಇರಲಿ ಅಂದಂದ ಗೊತ್ತಾನ ಕರೆಕ್ಟ್.
ಇದೊಂದು ಹೇಳಿ ಸರ್, ಲೈವ್ನಲ್ಲಿ ಆಡುವುದಕ್ಕಿಂತ ವಿಡಿಯೋ ಹಾಕಿರಿ ಅಂತ ಹೇಳಿದ್ರಲ್ಲ, ಅದು ಎಂಥದ್ದು ಹೇಳಿದ್ದು ನೀವು? ಅಂದರೆ ಲೈವಲ್ಲಿ ಹಾಡುವುದಕ್ಕಿಂತ ವಿಡಿಯೋ ಹಾಡಿ ವಿಡಿಯೋ ಮಾಡಿ ಹಾಕ್ಬೇಕಾ, ಅಲ್ಲ ಅದರ ಬದಲಿಗೆ ವಿಡಿಯೋ ಹಾಕ್ಬೇಕಾ ಅಂತ? ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಟರೆ ಒಳ್ಳೇದಿತ್ತು, ಆಯ್ತಾ? ಹೌದು, ಹಾಡುಗಳನ್ನು ವಿಡಿಯೋ ಮಾಡಿ ಹಾಕಿರಿ, ಲೈವ್ನಲ್ಲಿ ಆಡುತ್ತಾ ಇರಬೇಡಿ. ಹೌದು, ಅದಕ್ಕೆಲ್ಲ ಕಾಪಿರೈಟ್ ಎಲ್ಲ ಬರ್ತದೆ ಸರ್, ಕಾಪಿರೈಟ್ ಬರ್ತದೆ. ಮತ್ತು ನನಗೆ ಆಗ್ತದೆ ಒಳ್ಳೆ ಹಾಡುಗಳೆಲ್ಲ ಯೂಟ್ಯೂಬಲ್ಲಿ ಇದೆ, ನಮ್ಮ ಹಾಡನ್ನು ಯಾರು ಕೇಳ್ಬೋದು ಅಂತ ಆಗ್ತದೆ. ಅದು ಒಮ್ಮೆ ಯೋಚನೆ ಬಂದಿತ್ತು, ಕೆಲವರು ಹಾಡಿ ಹಾಕ್ತಾರೆ, ಆದರೂ ಕೆಲವರಿಗೆ ವ್ಯೂಸ್ ಬರ್ತದೆ, ಕೆಲವರಿಗೆ ಬರಲ್ಲ. ಸೊ ಅದಕ್ಕೆ ನಾವು ಸುಮ್ಮನೆ ಇದ್ದೇವೆ. ಅಂದರೆ ಮ್ಯೂಸಿಕ್ ಹಾಕ್ಲಿಕ್ಕಿಲ್ಲಲ್ಲ, ಮ್ಯೂಸಿಕ್ ಹಾಕಿದರೆ ಇದು ಬರ್ತದೆ, ಕಾಪಿರೈಟ್ ಬರ್ತದೆ. ಸೊ ಮ್ಯೂಸಿಕ್ ಹಾಕದೆ ಹಾಡಿದರೆ ಯಾರಾದರೂ ಕೇಳ್ಬೋದಾ ಇಲ್ವಾ ಅಂತ ಒಂದು ಇದಿರ್ತದೆ ಮನಸ್ಸಲ್ಲಿ, ಚಟಪಟ. ಸಿಂಗ್ ಸಾಂಗ್ ಇನ್ ವಿಡಿಯೋ ನೋಡುವ, ಟ್ರೈ ಮಾಡುವ, ಒಂದು ಹಾಡು ಹಾಡಿ ಮಾಡಬೇಕು ಅಲ್ಲ. ಅದೇ ಭಕ್ತಿಗೀತೆ ಅಥವಾ ತತ್ವಪದ ಆಯ್ಕೆ ಮಾಡಿರಿ. ಹೌದು, ಭಕ್ತಿಗೀತೆ ಆಡ್ಬೋದು. ಹೌದು, ಭಕ್ತಿಗೀತೆ ಎಲ್ಲ ಸ್ವಲ್ಪ ಗೊತ್ತುಂಟು, ಆದರೆ ಮ್ಯೂಸಿಕ್ ಇಲ್ಲದೆ ಆಡಿದರೆ ಯಾರು ಕೇಳ್ಬೋದಾ? ನಿಮ್ಮ ಒಂದು ಅಭಿಪ್ರಾಯ ಹೇಳಿ. ಮ್ಯೂಸಿಕ್ ಇಲ್ಲದೆ ನಾವು ಆಡಿದರೆ ಒಂದು ಇದನ್ನು ಬಡಿದು ಯಾರಾದರೂ ಕೇಳ್ಬೋದಾ? ವ್ಯೂಸ್ ಬರ್ಬೋದಾ ಅದಕ್ಕೆ? ಮ್ಯೂಸಿಕ್ ಹಾಕಿದರೆ ಭಜನೆಗೂ ಸಹ ಈಗ ಕಾಪಿರೈಟ್ ಉಂಟು, ಎಲ್ಲ ಭಜನೆಗಳಿಗೂ ಕಾಪಿರೈಟ್ ಉಂಟು. ನಿಮ್ಮ ಹಾಡಿಗೆ ನೀವೇ ಮ್ಯೂಸಿಕ್ ಕಂಪೋಸ್ ಮಾಡಿ, ಅದು ಹೇಗೆ ಹಾಡೋದು? ನಮ್ಮ ಹಾಡಿಗೆ ನಾವೇ ಮ್ಯೂಸಿಕ್ ಹೇಗೆ ಕಂಪೋಸ್ ಮಾಡೋದು? ಅಂದರೆ ನಾವು ಹಾಡೋದು ಇನ್ನೊಬ್ಬರ ಹಾಡನ್ನಲ್ಲ, ನಮ್ಮ ಹತ್ರ ಇದೊಂದಿದೆ, ಇದೇ ಒಂದು ಮ್ಯೂಸಿಕ್. ಹಾರ್ಡ್ ವರ್ಕ್ ಬಂದರು. ಹಾಯ್ ಹಾರ್ಡ್ ವರ್ಕ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ನೀವು ಯಾರೇ ಆಗಿರಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬರುತ್ತೆ ತಾನಾಪುರಿ ಮ್ಯೂಸಿಕ್ ಹಿನ್ನೆಲೆ. ಅದು ಹಾರ್ಮೋನಿಯಂ ಥರ ಬರ್ತದೆ, ತಾನ್ಪುರಿ ಅಲ್ಲ? ಓಕೆ ಓಕೆ, ಅದನ್ನು ಓಕೆ ಓಕೆ ಓಕೆ. ಬರುತ್ತೆ ತಾನ್ಪುರಿ, ಹೌದೌದು, ಹಿನ್ನೆಲೆ ಮ್ಯೂಸಿಕ್ ಅಲ್ಲ? ಹೌದೌದು. ಹಾಗೆ ಸ್ಮಾಲ್ ಮ್ಯೂಸಿಕ್ ನಮಗೆ ಯೂಟ್ಯೂಬ್ನಲ್ಲಿ ಸಿಗ್ತದೆ, ಇದು ಕಾಪಿರೈಟ್ ಫ್ರೀ ಸಿಗ್ತದೆ, ಅದನ್ನು ಸೈಡಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಹಾಕ್ಬೋದು. ನಿಗದಿತ ದಿನ ನಿಗದಿಪಡಿಸಿದರೆ ಅದರಿಂದ ಬರುವ ವ್ಯೂಸ್ ಜಾಸ್ತಿ. ಹೌದು, ನಿಗದಿತ ದಿನ ನಿಗದಿಯಾಗಿದ್ದರೆ ಅದರಿಂದ ಬರುವ ವ್ಯೂಸ್ ಜಾಸ್ತಿ. ಹೌದೌದು, ಅದೌದು. ಆದರೆ ನಾವು ವಿಡಿಯೋ ಒಂದೊಂದು ವಾರಕ್ಕೆ ಒಂದೇ ಹಾಕೋದು, ನಮಗೆ ಈಗ ಕೆಲಸ ಎಲ್ಲ ಮಾಡಿ ಕಷ್ಟ ಆಗ್ತಲ್ಲ. ಸಾಕಷ್ಟು ಆ್ಯಪ್ ಇವೆ, ಫ್ರೀಯಾಗಿ ಕಂಪೋಸ್ ಮಾಡಿರಿ. ಹೌದಾ? ಓಕೆ 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 ಓಕೆ. ಅದೆಲ್ಲ ಅಷ್ಟು ಗೊತ್ತಿಲ್ಲ ನಮಗೆ, ಮತ್ತು ಸಮಯ ಸಹ ಸಿಗುವುದಿಲ್ಲಲ್ಲ, ಅದಕ್ಕೋಸ್ಕರ ನೋಡ್ತೇನೆ. ನೀವು ಹೇಳಿದ ನಾನೆಲ್ಲ ಬರೆದಿಡ್ತಾ ಇದ್ದೇನೆ. ಸಾಕಷ್ಟು ಆ್ಯಪ್ಸ್ ಇವೆ, ಫ್ರೀಯಾಗಿ ಕಂಪೋಸ್ ಮಾಡಿ. ಕಂಪೋಸ್ ಯುವರ್ ಓನ್ ಮ್ಯೂಸಿಕ್ ವಿತ್ ಫ್ರೀ ಆ್ಯಪ್ಸ್. ಜಗ್ ಪ್ರತಾಪ್ ಶೆಟ್ಟಿ ಬರ್ತೀರಿ. ನಿಮ್ಮ ಊರು ಯಾವುದು? ನಮ್ಮ ಮಂಗಳೂರು ಸರ್. ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ ಜಗ್ ಪ್ರತಾಪ್ ಶೆಟ್ಟಿ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ. ಧನ್ಯವಾದಗಳು. ಸ್ಕ್ರೀನನ್ನು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗ್ತದೆ. ನಾಲ್ಕಾಯಿತು ನಿಮ್ಮದು, ಇನ್ನೊಂದುಂಟು 5. ಬಂತ. ನವೀನ್ ಅವರ ಹಾಡು ಮಾತು ಕೇಳಲು ಈ ಜಗತ್ತು ಕಾಯಬೇಕು, ಅದಕ್ಕೆ ನಿಗದಿ ಮಾಡಿದಿನ ಸಮಯ. ಅದು ನೋಡುವ. ನವೀನ್ ಅವರ ಹಾಡು ಮಾತು ಕೇಳಲು ಈ ಜಗತ್ತು ಕಾಯಬೇಕು, ಅದಕ್ಕೆ ನಿಗದಿ ಮಾಡಿದಿನ ಸಮಯ. ನಾನೀಗ ಯಾಕೆ ನನಗೆ ಟೈಮ್ ಸಿಕ್ಕಾಗ ದಿವಸಗಳು ಬರ್ತೇನೆ ಲೈವಿಗೆ. ಈಗ ಸ್ವಲ್ಪ ಕಮ್ಮಿ ಆಗಿತ್ತು, ಚಾನೆಲ್ ಮೋನ ಆದಮೇಲೆ ಸ್ವಲ್ಪ ಕಮ್ಮಿ ಮಾಡಿದೆ. ಸೊ ಇಲ್ಲದೆ ದಿವಸಗಳು ಬರ್ತಾಯಿದ್ದೆ ಲೈವಿಗೆ. 50ನೇ ಮೆಚ್ಚುಗೆ ಗಳಿಸಿತು. ಥ್ಯಾಂಕ್ ಯು ಸೋ ಮಚ್.
ಓ ಜೀವನ್ ಕುಮಾರ್ ಬರ್ತೀರ ಹಾಯ್ ಅಣ್ಣ ವೆಲ್ಕಮ್ ಟು ಲೈವ್ ಜೀವನ್ ಅಣ್ಣ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಕ್ಕೆ ಬಾರಿ ಅಪ್ರೂಪ್ ಆತಾರು ಹುಷಾರುಳ್ಳಾರತೆ ವನಸ್ಪುರಾಂಡೆ ದಾದಿ ಸ್ಪೆಷಲ್ ಬೊಕ್ಕ ಎಂಚ ಉಳ್ಳಾರು ಯಾನು ಹುಷಾರುಳ್ಳೆ ಎನ್ನಲ್ಲ ವನಸ್ಪುರಾಂಡು ಥ್ಯಾಂಕ್ ಯು ಸೋ ಮಚ್ ನಿಡೋನಿ ಸ್ಪೆಷಲ್ ನ್ಯೂಸ್ ಐ ವಿಲ್ ಫಾಲೋ ಯು ಶೋರ್ ಹುಷಾರುಳ್ಳೆ ಸ್ಪೆಷಲ್ ಫಿಶ್ ಇರೆಗು ಸ್ಪೆಷಲ್ ಫಿಶ್ ಇರೆಗು ಎಂಕ್ ಟೊಮೆಟೊ ಸಾರು ಬೊಕ್ಕ ರೈಸ್ ಇನ್ನಿದಾಲ ಸ್ಪೆಷಲ್ ಬಂತಿಚ್ಚಿ ನನ್ನ ಚಾನೆಲ್ನಲ್ಲಿ ಏನೇನು ಇರಬಹುದು ಹೇಳಿ ನೋಡೋಣ ಸರ್ ನನಗೆ ಗೊತ್ತಿಲ್ಲ ನಾನು ಇವತ್ತೇ ನೀವು ಬಂದಿದ್ದಲ್ಲ ಇನ್ನು ನಾನು ಚೆಕ್ ಮಾಡಿಲ್ಲ ಸೊ ನಾಳೆ ಚೆಕ್ ಮಾಡ್ತೇನೆ ಈಗ ನಾನು ನೋಡ್ತೇನೆ ಒಮ್ಮೆ ಮೇಲ್ಮೇಲೆ ಮತ್ತು ಸಬ್ಸ್ಕ್ರೈಬ್ ನಾಳೆ ಮಾಡ್ತೇನೆ ಇವತ್ತೇ ಮಾಡಿದರೆ ಅದು ಮೈನಸ್ ಆಗ್ತದೆ ಅದಕ್ಕೋಸ್ಕರ ಸೊ ನಾಳೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವಲ್ಪ ವೀಡಿಯೋ ಎಲ್ಲ ನೋಡ್ತೇನೆ ಆಗ ನಮಗೆ ಒಂದು ಐಡಿಯಾ ಸಿಗ್ತದಲ್ಲ ಸಂಗೀತ ಇದೆಯಾ ಓಕೆ 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 ಅದನ್ನು ನೋಡ್ತೇನೆ ಆಗ ನಮ್ಗೆ ಗೊತ್ತಾಗ್ತದೆ MD ಜಾಫರ್ ಶರೀಫ್ ಬರ್ತೀರಾ ಹಾಯ್ ಬಂದ್ರೆ ಹಾಯ್ ಜಾಫರ್ ಶರೀಫ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಲೆ ಇದೆ ಸಾಹಿತ್ಯ ಇದೆ ಹೌದಾ ಓಕೆ ಓಕೆ ಎಲ್ಲ ನೋಡ್ತೇನೆ ನಾನು ಕಲಾವಿದರು ಇದ್ದಾರೆ ಹೌದಾ ಓಕೆ 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 ಸೊ ನೀವು ಅದರ ಫುಲ್ ಟೈಮ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತದಲ್ಲ ಇದು ಯೂಟ್ಯೂಬ್ ಫುಲ್ ಟೈಮ್ ಅಲ್ವಾ ನಿಮ್ಮದು ಅದಕ್ಕೋಸ್ಕರ ಭಜನೆ ಇವೆ ಓಕೆ ಓಕೆ ನೋಡೋಣ ಎಲ್ಲ ನೋಡ್ತೇನೆ ನಾನು ಮತ್ತು ಯಾವ ಊರು ಯಾವುದು ಸರ್ ನಿಮ್ಮದು ನೀವು ಹೇಳಿದ್ರ ಊರು ಯಾವುದು ಅಂತ ಇಲ್ಲಲ್ಲ ಬೆಂಗಳೂರಾ ಇನಿವಂತ ಮಸ್ತ್ ಲೇಟ್ ಆಂಡ ಯಾನು ಆತೆ ಲೈವ್ ಅಂದೆ ಎಂಕುಲು ಆ್ಯಕ್ಚುಲಿ ಪೋಪಿನ ಎತ್ತೀನಿ ಲೈವ್ ಬಂದು ಪೂರ ಬಾಯಿ ಬಂದು ಪನೊಂದುಪ್ಪನಾಗ ಹೊರಾನೆ ಜನ ಪೂರ ಬರ್ತೀರಿ ಮಸ್ತ್ ಕನ್ನಡದಕಲು ಬೊಕ್ಕ ಉಂತುನಾಗ ಬೊಕ್ಕ ಮಸ್ತ್ ಜನ ಬರ್ತೀರ ಅಂಚೆತ್ತೆ ಈತು ಹೊರ ತುಂತದೆ ಈ ದಿನ ಹೊರಂಬರೆ 10 ಗಂಟೆಗೆ ಮುಗಿಪನ ಹತ್ತೇನೆ ಎಂಕಲ ಚೌಡಕ್ಕಿ ಪದಗಳು ಇವೆ ಪಂಕ್ತಿ ಪದಗಳು ಇವೆ ಅಲ್ಲ ಕೆಲವರು ಹೇಳ್ತಾರೆ ಎಲ್ಲ ಮಾಡಿ ಹಾಕಿದರೆ ಅದು ಇದಾಗುವುದಿಲ್ಲ ಅಂತ ವರ್ಕ್ ಆಗೋದಿಲ್ಲ ಅಂತ ಹಾಗೆ ಆಗ್ಬೋದಾ ಮಿಕ್ಸ್ ಮಾಡಿ ನಿದ್ರೆ ಬರ್ಪುಜೈರಿಗೆ ಬರ್ಪುನಿ ನಾನು ಚೆಪ್ಪುನಿ 10 ಗಂಟೆ ಆಯ್ನಾತ್ರಿ ಅತೆ ದುಬೈಡ್ 10 ಕೋಡೆ ಲೈವ್ ಬಂದು ಅಂತ ಜೈದೆ ಈ ತೋರ್ತನ ಇನ್ನಿ ಕಂಡವಟ್ಟೆ ಜನ ಬರ್ತೀರ ಅಂಚೆ ಅಂಕ ಪೋಯರ ಮನಸ್ಸು ಬರ್ತಿಚ್ಚಿ ಸಪೋರ್ಟ್ ತಿಕ್ಕನಾಗ ನಮ್ಮ ಬುಡ್ದು ಪೋಯರ ಬಲ್ಲಿ ಅದೇ ಉತ್ಸವ ಇದೆ ಜಾತ್ರೆ ಇದೆ ಹೌದೌದು ಒಳ್ಳೇದಾಯಿತು ಎಲ್ಲ ನೋಡಿ ನಮಗೂ ಅದು ಊರಲ್ಲಿ ಇದ್ದಿದ್ರೆ ನಾನು ಸಹ ಮಾಡ್ಬೋದಿತ್ತು ಎಲ್ಲ ಉತ್ಸವ ಅದು ಎಲ್ಲ ಹಾಕ್ಬೋದಿತ್ತು ಆದರೆ ಅವು ಅಂದಿಯೇ ಪಣದಲ್ಲೇರು ಯೂಟ್ಯೂಬ್ ಬಗ್ಗೆನೂ ಇದೆಯಾ ಓಕೆ 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 ಪುರಾತನ ದೇವಾಲಯ ಇದೆ ಹೌದಾ ಓಕೆ ಅದೇ ಅದು ಕೃಷಿ ಇದೆ MD ಜಾಫರ್ ಹಲೋ ಪಣದಲ್ಲೇರು ಹಲೋ ಕೃಷಿ ಓಕೆ ಹೌದು ಅಲ್ಲ ನಿಮ್ಮ ಫುಲ್ ಟೈಮ್ ಮಾಡೋದಾದರೆ ಅದೆಲ್ಲ ಇರ್ಬೋದು ಹೌದು ಯಾಕೆಂದರೆ ನಿಮಗೆ ಟೈಮ್ ಸಿಗ್ತದಲ್ಲ ಎಲ್ಲದಕ್ಕೂ ಟೈಮ್ ಸಿಗ್ತದೆ ಮತ್ತು ಊರಲ್ಲಿದ್ದೀರಲ್ಲ ಹೌದು ಇನ್ನು ವ್ಲಾಗ್ ತುಯ್ಯರ ಮಸ್ತ್ ಸೋಕ ಆಪುಂಡು ಮಾರ್ರೆ ಅಣ್ಣವನಂದ್ರೆ ಓ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಂದು ಪ್ಲೇವೆ ಮುರಣಿದ ತುಯ್ಯರ ಲೇಟೆಸ್ಟ್ ಒಂದು ಎಲ್ಲಿಯ ಬಾಡ್ದಿತ್ತೆ ಮನದ ಆಳದ ಮಾತು ಇವೆ ಹೌದಾ ಓಕೆ ಓಕೆ ಬಣ ಪ್ರಜ್ವಲ್ ಸರ್ ಬರ್ತೀರಿ ವಾಟ್ ಕಂಟೆಂಟ್ ಯು ಡೂ ಅಂತಿದ್ದಾರೆ ಹಾಯ್ ಪ್ರಜ್ವಲ್ ಬ್ರೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಕಂಟೆಂಟ್ ಎಲ್ಲ ನೋಡ್ಬೋದು ನಾನು ವ್ಲಾಗ್ಸ್ ಮಾಡ್ತಾ ಇದ್ದೇನೆ ಸೊ ಫುಲ್ ಟೈಮ್ ಅಲ್ಲ ಸ್ವಲ್ಪ ಟೈಮ್ ಸಿಗುವಾಗ ವಿಡಿಯೋ ಮಾಡಿ ಹಾಕುವುದು ಸೊ ಎಲ್ಲ ವಿಡಿಯೋಗಳು ಉಂಟು ಸೊ ನೋಡ್ಬೋದು ಸಪೋರ್ಟ್ ಮಾಡ್ಬೋದು ಧನ್ಯವಾದಗಳು ನಿಮಗೆ ಮತ್ತು ಯಾವ ಊರು ನಿಮ್ಮದು ನನ್ನದು ಪಿಸುಗುಟ್ಟುವ ಗ್ಯಾಲರಿ ಜಿಲ್ಲೆಯವನು ನನ್ನದು ಪಿಸುಗುಟ್ಟುವ ಗ್ಯಾಲರಿ ಅಂದರೆ ಅದು ಯಾವುದು ಮಾರ್ರೆ ವಿಜಯಪುರ ವಿಜಯಪುರವಾ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಆಯಿತಾ ನೀವು ಬಂದು ನನಗೆ ಇಷ್ಟೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಲ್ಲ
ಕೆಲವರು ಬಂದರು ಗೊತ್ತಿದ್ರು ಏನೇನು ಕೆಲವನ್ನು ಹೇಳಲ್ಲ. ಸೊ ಧನ್ಯವಾದಗಳು. ಪ್ರಜ್ವಲ್ ಬ್ಯಾಂಗ್ಳೂರು ಪಣೋದಿಲ್ಲ. ಓ ಬ್ಯಾಂಗ್ಳೂರಾ, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಸ್ತುತ ಈಗ ಎಲ್ಲಿ ಇರುವುದು? ನಾನು ಈಗ ದುಬೈಯಲ್ಲಿದ್ದೇನೆ ಬ್ರೋ. ವಾಟ್ ಯು ಡೂ ಅಂತಿದ್ದಾರೆ ಶ್ರೀರಂಗ್ ಕುಲಕರ್ಣಿ. ಹಾಯ್ ಶ್ರೀರಂಗ್ ಕುಲಕರ್ಣಿ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ವಸ್ತಿಕ ಜೈನ ಅಂತ ದುಬೈನಲ್ಲಿದ್ದಾರೆ. ಸ್ವಸ್ತಿಕ್ ಜೈನ ಅಂತ ಗೊತ್ತಿಲ್ಲ ಸರ್, ನೋಡಬೇಕಷ್ಟೇ. ಐ ಆಮ್ ಫೈನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ವಾಟ್ ಯು ಡೂ ಅಂತ ಕೇಳಿದ್ರಿ. ನಾನು ವರ್ಕ್ ಮಾಡ್ತಾ ಇದ್ದೀನಿ ಒಂದು ಕಂಪನಿಯಲ್ಲಿ, ಆಫೀಸ್ ಅಡ್ಮಿನ್ ಆಗಿ. ಹಾಗೆಯೇ ಎಲ್ಲರೊಂದು ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ. ಕನ್ನಡದವರು ಕನ್ನಡಿಗರಿಗಾಗಿ ಒಂದು ಸಪೋರ್ಟ್ ಕೊಡಿ. ಸ್ವಾಗತ ಸರ್, ಶ್ರೀರಂಗ ಸರ್ ಅಂತಿದ್ದಾರೆ. ಶ್ರೀರಂಗ ಸರ್ ನಿಮಗೆ ಪರಿಚಯ ಉಂಟಾ? ಓಕೆ 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 ಓಕೆ, ಅವ್ರದ್ದು ಚಾನೆಲ್ ಉಂಟಾ? ಇಲ್ಲ, ನಿಮ್ಮ ಪರಿಚಯದವರಾ? ಓಕೆ ಓಕೆ ಓಕೆ, ಶ್ರೀರಂಗ ಕುಲಕರ್ಣಿ ಸರ್, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾವು ಸಹ ಲೈವ್ ಎಂಡ್ ಮಾಡುವ ಟೈಮ್ ಬಂತು ಈಗ, ಯಾಕೆಂದರೆ ನಾವು ಕಳೆದ 200 ನಿಮಿಷಗಳಿಂದ ಲೈವ್ ಮಾಡ್ತಾ ಇದ್ದೇವೆ. ಓ ಹೌದು, ನಮ್ಮವರು ಸಾಹಿತ್ಯಗಾರರು ಶ್ರೀರಂಗ ಕುಲಕರ್ಣಿ ಸರ್ ಅವರು, ಹೌದಾ? ಓಕೆ ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು ನಮ್ಮ ಲೈವ್ಗೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಸಂಪತ್ತನ್ನು ಉಳ್ಳರಗೆ ಅನ್ನೋದಿಲ್ಲ ಅಂದಿ ವರಾಣಿ ಜನ ಬತ್ತಿನತಿ ಪೋಯರ ಬಿಡಿಜೀರು ಮಸ್ತ್ ಜನ ಬತ್ತೀರಿ ಕನ್ನಡದ ಪೂರ ಸಪೋರ್ಟ್ ಮಂತದುಲ್ಲೇರಿ ದಯ ಬಿಡ್ತು ಪೋಪಿ ನಿಂದಾಣೆಂಕ್ ಒಂದು ಅರ್ಧ ಗಂಟೆ ಲೇಡು ಜೊತೆನೆಲ್ಲ ಬೊಕ್ಕ ನಿದ್ರೆ ಬರ್ಪಿನಿ ಬೊಕ್ಕನೆ ಅದ 50 ಸಹ ಅಂದ್ 50 ಸಬ್ಸ್ಕ್ರೈಬ್ ಲೈವ್ ಆಂಡ್ ಇಂದು ಆಂಡ್ ನನ್ನನೊಂದು ಬೊಂಬೆ ಎಂದು ಮಾಡಿದ, ಸರಿ ತಪ್ಪು ಕಲಿಸದೆ ದೂಡಿದ, ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ, ನನ್ನ ಹಾಡಿಗೆ ಬೆಲೆಯೇ. ಹಣೆಯಲಿ ಬಡತನ ಗೀಚಿದ, ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ, ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮೇಸೋನು ಸೋಪಾನ ಕೇಸರಿಯೇ. ಇರುಳಲ್ಲಿ ಬರಿಬಾವಿ ನೋಡಿದೆ, ಹಗಲಲ್ಲಿ ಹಾರೆಂದರೆ ಹಾರಿದೆ, ಆ ರಾತ್ರಿ ಗಂಟೆಂದರೆ ಹಾಕಿದೆ, ಈ ರಾತ್ರಿ ಹಾಡೆಂದರೆ ಹಾಡಿದೆ. ಕೈಗೊಂಬೆ ನಾನು ಕುಣಿಸೋನು ನೀನು, ನಾ ಯಾರಿಗೆ ಹೇಳಲಿ. ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೇ ಸುಖವೆಂದರು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವೆ ಸರ್. ಹೆಚ್ಚು ಲೈವ್ನಲ್ಲಿ ಕನ್ನಡ ಬಳಸಿ, ಇದರಿಂದ ಇಡೀ ಕರ್ನಾಟಕ ಸಿಗುತ್ತಾರೆ. ಹೌದು, ನಾವು ಕನ್ನಡವೇ ಜಾಸ್ತಿ ಮಾತಾಡೋದು, ತುಳುವಿನವರು ಮಾತಾಡಿದ್ರೆ ತುಳು ಮಾತಾಡೋದು ಹಾಗೆ. ಅದು ನನಗೆ ಮುಂಚೆ ಕೆಲವರು ಹೇಳಿದರು ಕನ್ನಡ ಮಾತಾಡಿ ಎಲ್ಲ ಕನ್ನಡಿಗರು ಬರ್ತಾರೆ ಅಂತ. ಸೊ ನಾನು ಟೈಟಲ್ ಹಾಕೋದು ಕನ್ನಡದಲ್ಲಿ, ಕನ್ನಡನೇ ಮಾತಾಡೋದು ಜಾಸ್ತಿ. ಸೊ ಕನ್ನಡದವರು ಬರ್ತಾರೆ, ತುಂಬ ಮಂದಿ ಬಂದು ಸಪೋರ್ಟ್ ಮಾಡ್ತಾರೆ, ಮಾಡಿದರು, ಇಷ್ಟರವರೆಗೂ ಮಾಡಿದರು, ತುಂಬ ಮಂದಿ ಮಾಡಿದರು. ಮತ್ತು ಹಾಡು ಎಲ್ಲ ಸ್ವಲ್ಪ ಕನ್ನಡದೇ ನನಗೆ ಗೊತ್ತುಂಟಲ್ಲ, ಓಲ್ಡ್ ಸಾಂಗ್ ಮಾತ್ರ ಗೊತ್ತಿರೋದು, ಹೊಸ ಸಾಂಗ್ ಗೊತ್ತಿಲ್ಲ, ಮತ್ತು ಏನು ಸಂಗೀತ ಕಲ್ತಿಲ್ಲ, ಹಾಗೆ ಹಾಡೋದು ಸ್ವಲ್ಪ ಗೊತ್ತಿದ್ದನ್ನು ಅಷ್ಟೇ. ಸರಿಯಾಗ್ತದೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಕೆಲವರು ಒಳ್ಳೇದಾಗ್ತಾರೆ ಅಂತಾರೆ, ನಮ್ಮ ನೋಡಿ ವೇದಾವತಕ್ಕ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ. ಇಷ್ಟರವರೆಗೆ ಕೂತಿದ್ದಾರೆ ನೋಡಿ, 12 ಗಂಟೆ ಆಗ್ತಾ ಬಂತು ಆದರೂ ಕೂತಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮದು ತುಂಬ
ಸಪೋರ್ಟ್ ಕೊಟ್ಟರೆ ಮತ್ತು ಕೆಲವು ವಿಷಯಗಳನ್ನೆಲ್ಲ ಹೇಳಿದ್ರಿ. ತುಂಬ ಧನ್ಯವಾದಗಳು. ಮತ್ತು ನಾವು ನಿಮ್ಮ ಚಾನೆಲ್ ಸಹ ನೋಡಿ ಸ್ವಲ್ಪ ಕಲಿತೇವೆ ಇನ್ನು. ಸೊ ಇಲ್ಲಿಗೆ ನಾವು ಮುಗಿಸುವ, ನಮ್ಮ ಟೈಮಿಂಗ್ ಸಹ ಮುಗೀತು. ಕಳೆದ 3 ಗಂಟೆ 20 ನಿಮಿಷದಿಂದ ನಾವು ಲೈವ್ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಧನ್ಯವಾದಗಳು. ಬಾಯ್ ಬಾಯ್. 5:55 ಲೈಕ್ ನೋಡ್ತಾ ಉಂಟು. ವೇದೋದಕ ಗುಡ್ ನೈಟ್, ನಿಡೋನಿ ಅವರೇ ಗುಡ್ ನೈಟ್, ಸಂಪತ್ತನ್ನ ಗುಡ್ ನೈಟ್, ಮಾತ್ರೆಗಳ ಶುಭರಾತ್ರಿ, ಧನ್ಯವಾದಗಳು. ಬಾಯ್ ಬಾಯ್, ಸೋ ಮಚ್, ಸಿ ಯು ಟುಮಾರೋ ಮೇ ಬಿ ಆರ್ ಟುಮಾರೋ ಆರ್ ಆಫ್ಟರ್ ಟುಮಾರೋ. ತಪ್ಪು ತಿಳಿಯಬೇಡಿ, ತುಳು ಭಾಷೆ ತುಳುನಾಡಿಗೆ ಸೀಮಿತ ಆಗಬಾರದು, ಅದಕ್ಕೆ ಸರ್. ಹೌದು ಹೌದು ಕರೆಕ್ಟ್. ತುಳು ಭಾಷೆ ತುಳುನಾಡಿಗೆ ಹೌದು, ಕನ್ನಡ ಮಾತಾಡಿದ್ರೆ ಎಲ್ಲರಿಗೂ ಆಗ್ತದೆ. ಹೌದು, ಆ್ಯಕ್ಚುಲಿ ನಾನು ಕನ್ನಡದಲ್ಲಿ ಸ್ವಲ್ಪ ಸಮಯ ವಿಡಿಯೋ ಸಹ ಮಾಡಿದೆ, ಆದರೆ ಅಷ್ಟೇನು ವ್ಯೂಸ್ ಬರಲ್ಲ ಅಂತ ಮತ್ತೆ ತುಳುವಲ್ಲೇ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅಟ್ಲೀಸ್ಟ್ ನಮ್ಮ ತುಳುವಿನ ಯಾರಾದ್ರು ನೋಡಲಿ ಅಂತ, ಕನ್ನಡದವರಿಗೆ ಇಷ್ಟ ಇಲ್ಲ ಅಂದರೆ ಹಾಗೆ. ಸೊ ನಡುವಲ್ಲಿ ಕನ್ನಡ ಒಂದೊಂದು ಮಾತಾಡ್ತಾ ಇರ್ತೇವೆ ನಾವು. ಪುರಂದರ ಬಂದರು. ಹಾಯ್ ಪುರಂದರ ಅವರೇ, ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಯಾವ ಊರು ನಿಮ್ಮದು? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದೇವಾನಂದ್ ಮಲ್ ಪಾಟೀಲ್ ಬತ್ತೀರು. ಹಾಯ್ ದೇವಾನಂದ್ ಬ್ರೋ, ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಗೆ, ಧನ್ಯವಾದಗಳು. ಕಲ್ಲಪ್ಪ ದಾರಿಗೊಂಡ ಬತ್ತೀರು. ಹಾಯ್ ಕಲ್ಲಪ್ಪರವರೇ, ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸ್ಕ್ರೀನನ್ನು ಡಬಲ್ ಟ್ಯಾಪ್ ಮಾಡಿ ಎಲ್ಲರೂ. ಐವತ್ತೇಳು ಲೈಕ್ ಡನ್ ಮಾಡೋದಿಲ್ಲ ಅಂದಿ ఎవరెవరు ఆపుండదే దాదా అనుకును ఇరేకి నిద్ర ఆడుకుంటే చెప్పలేవే అలా ఆడు బంధు అనుకున్నానా అవు కుళ్ళుండ ఎత్తు కొడుతున్నా కుళ్ళుండ బర్పేరు అంచే దాదా అనిపారు అప్పుడు నన్ను బంధు అనుకున్నా ఇంట్లో వచ్చిండు ಮೋನು ಆಯರನಗ ನಮ್ಮ ವಾಚ್ ಅವ್ರ ಬೋರ್ಡ್ ಅನಗ ನಮ್ಮ ಕುಲೊಂದಿತ್ತ 11 ಗಂಟೆ ಬಿಟ್ಟು ಅಂಚಾತ ನೀನು ಖುಷಿ ಅಂಡ್ ಮಸ್ತ್ ಥ್ಯಾಂಕ್ಸ್ ಮಾತಿರಲ್ಲ. ಸೊ ಧನ್ಯವಾದಗಳು ಎಲ್ಲರಿಗೂ. ಭಾವಿಸುತ್ತೇನೆ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರಂತ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದವರು ಸಬ್ಸ್ಕ್ರೈಬ್ ಆಗಿದ್ದೀರಂತ ಭಾವಿಸುತ್ತಾ ಇವತ್ತಿನ ಲೈವನ್ನು ನಾನು ಎಂಡ್ ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಶುಭರಾತ್ರಿ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ವೇದೋದಕ್ಕೆ ಇರ್ನ ಸಪೋರ್ಟ್ಗಳ. ಶುಭರಾತ್ರಿ ಎಲ್ಲರಿಗೂ, ಶುಭರಾತ್ರಿ. ಓಕೆ ಬಾಯ್.